ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಮುನ್ನ ತಾನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯಿತು, ಜೊತೆಗೆ ಮೊಸರು ಕುಡಿಕೆ ಸಂಭ್ರಮ ಸಡಗರದಿಂದ ತಮ್ಮ ಮನೆಗಳಲ್ಲಿ ಜೊತೆಗೆ ತಮ್ಮ ಊರಿನಲ್ಲಿ ತಾವೆಲ್ಲರೂ ಕೂಡ ಆಚರಣೆ ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ಬಹಳಷ್ಟು ವರ್ಷಗಳಿಂದ ಉರೋಸ್ಟೂರ್ನಲ್ಲಿ ಅಂದ್ರೆ ಕೊಟ್ಟಾರ ಭಜನಾ ಮಂದಿರದಲ್ಲಿ ಆರಾಧಿಸಿಕೊಂಡು ಬರ್ತಾ ಇರುವಂತಹ ಶ್ರೀಕೃಷ್ಣ ದೇವರ ವೈಭವದ ಮೊಸರು ಕುಡಿಕೆ ಉತ್ಸವದಂದು ನಡೆದಿರುವಂತಹ ಒಂದು ಘಟನೆ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ, ಬಹಳಷ್ಟು ವಿಚಾರಗಳನ್ನ ವಿವಾದಗಳನ್ನ ಹುಟ್ಟು ಹಾಕಿದೆ ಈ ಒಂದು ಘಟನೆ. ಕಾರಣ ತಮಗೆಲ್ಲರೂ ಕೂಡ ಗೊತ್ತಿದೆ, ಮೊಸರು ಕುಡಿಕೆ ಆಗಿರ್ಬೋದು ಅಥವಾ ದಸರಾ ಮಹೋತ್ಸವ ಆಗಿರ್ಬೋದು, ಗಣೇಶನ ಚೌತಿ ಆಗಿರ್ಬೋದು, ಎಲ್ಲಾ ವಿಚಾರಗಳಲ್ಲೂ ಕೂಡ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಒಂದು ಆಚರಣೆ ಅಥವಾ ಧಾರ್ಮಿಕ ನಂಬಿಕೆ ಜೊತೆಗೆ ವೈಭವದ ಶೋಭಾಯಾತ್ರೆ ಅಂತ ಬಂದಾಗ ಅಲ್ಲಿ ಧ್ವನಿವರ್ಧಕಗಳು, ಸೌಂಡ್ ಸಿಸ್ಟಮ್ಗಳು, ಬೆಳಕುಗಳು ಎಲ್ಲವೂ ಕೂಡ ಇದ್ದೇ ಇರುವಂತದ್ದು. ನೃತ್ಯ, ಸಂಗೀತ ಇದೆಲ್ಲವೂ ಕೂಡ ಇದ್ರೆ ಒಂದು ಹಬ್ಬದ ವಾತಾವರಣ, ಒಂದು ಹಬ್ಬಕ್ಕೆ ಕಳೆ ಅನ್ನುವಂತಹ ಒಂದು ವಿಚಾರ. ಇದೇ ರೀತಿ ಮೊಸರು ಕುಡಿಕೆಯ ಸಂದರ್ಭ, ಉರೋಸ್ಟೂರ್ನಲ್ಲಿ ನಡೆದಿರುವಂತಹ ಮೊಸರು ಕುಡಿಕೆಯ ಸಂದರ್ಭ ಆಗಿರುವಂತಹ ಘಟನೆ. 15 ವರ್ಷಗಳಿಂದ ಅವರು ಆ ಭಾಗದಲ್ಲಿ ಒಂದು ಸಂಘಟನೆಯವರು, ಒಂದು ಆಡಳಿತ ಸಮಿತಿಯವರು, ಒಂದು ಯುವ ಸಮೂಹ, ಒಂದು ಯುವ ಸಂಘಟನೆಯವರು ಸೇರಿಕೊಂಡು ಅಲ್ಲಿ ಆರ್ಕೆಸ್ಟ್ರಾಗಳನ್ನ, ಸಂಗೀತ ರಸಮಂಜರಿ ಕಾರ್ಯಕ್ರಮಗಳನ್ನ, ವೇದಿಕೆ ಕಾರ್ಯಕ್ರಮಗಳನ್ನ ಮಾಡಿ ಆ ವೇದಿಕೆಯಲ್ಲಿ ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಸನ್ಮಾನ, ಜೊತೆಗೆ ಭರತನಾಟ್ಯ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಂದು ವೇದಿಕೆಯಲ್ಲಿ ಉರಸ್ಟೂರ್ ಜಂಕ್ಷನ್ ನಲ್ಲಿ ಮಾಡಿಕೊಂಡು ಬರ್ತಾ ಇದ್ರು 15 ವರ್ಷಗಳಿಂದ. ಆದರೆ ಈ ಬಾರಿ ಅದಕ್ಕೆ ಬ್ರೇಕ್ ಹಾಕಲಾಗಿದೆ, ಅದಕ್ಕೆ ತಡೆ ಒಡ್ಡಲಾಗಿದೆ. ಇದಕ್ಕೆ ಬ್ರೇಕ್ ಹಾಕಿದವರು ಯಾರು ಹಾಗಾದ್ರೆ, ತಡೆ ಒಡ್ಡಿದವರು ಯಾರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳ ಜೊತೆಗೆ ಈ ಸಲದ ಉರೋಸ್ಟೂರ್ದ ಮೊಸರು ಕುಡಿಕೆ ಬಾರಿ ಚಪ್ಪೆ ಆದಿತ್ತಂಡು. ದಾಲ ಮಲ್ಲ ಮಟ್ಟಡು ಗೌಜಿ ದಾಲ ಇತ್ತಜಿ ಇಂಚಾರ ಬಲ್ಲಿತ್ತಂಡು ಅವಳ ಈತ್ ವರ್ಷದಿಂದ ತೂನ್ ಬತ್ತ ಇಂಚಿನ ಪರಿಸ್ಥಿತಿ ನಮಕ್ ಬರ್ರೇನೆ ಬಲ್ಲಿತ್ತಂಡು ಪಂಡದು ತುಳುನಾಡದ ಜನ ಕುಲ್ಪನೊಂದುಲೆ. ಬಹಳಷ್ಟು ಜನರಿಗೆ ಈ ವಿಡಿಯೋವನ್ನು ನೋಡಿದಾಗ ಬಹಳಷ್ಟು ಶಾಕ್ ಆಯಿತು. ನಾವು ಎಲ್ಲಿದ್ದೀವಿ, ನಮ್ಮ ಆಚರಣೆಗಳಿಗೆ, ಸಂಭ್ರಮಕ್ಕೆ ಅಥವಾ ಈ ರೀತಿಯ ಒಂದು ವಿಚಾರಕ್ಕೆ ಹೀಗೆ ಏಕಾಏಕಿ ರೂಲ್ಸ್ ಬರುತ್ತಾ? ಅಥವಾ ರೂಲ್ಸ್ ಬರಬೇಕಪ್ಪ, ರೂಲ್ಸ್ ಬೇಕು, ಕಾನೂನು ಇರಲೇಬೇಕು, ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು. ನಾನು ಫಸ್ಟ್ ಅದನ್ನು ಹೇಳ್ತಾ ಇರುವಂಥದ್ದು, ಕಾನೂನು ಎಲ್ರಿಗೂ ಒಂದೇ, ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು, ಜೊತೆಗೆ ರೂಲ್ಸ್ ಬೇಕೇ ಬೇಕು. ರೂಲ್ಸ್ ಬ್ರೇಕ್ ಮಾಡುವಂತಹ ವಿಚಾರಗಳು ಏನಿಲ್ಲ. ಆದರೆ ಇಲ್ಲಿ ಆಗಿರುವಂತಹ ಕೆಲವು ಘಟನೆಗಳಿದೆಯಲ್ವಾ, ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ. ಯಾಕಂದರೆ ಅಲ್ಲಿ ಏಕಾಏಕಿ ಪೊಲೀಸವರು ಬಂದು ಧ್ವನಿವರ್ಧಕಗಳನ್ನು ಸೀಸ್ ಮಾಡ್ತಾರೆ. ಹಾಗಿದ್ದಾಗ ಇವರುಗಳು ಪರ್ಮಿಷನ್ ಅನ್ನು ತೆಗೆದುಕೊಳ್ಳಲಿಲ್ವಾ ಅಂತ ಬಂದಾಗ ಅವರುಗಳು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಯಾರು? ಈ ಸಂಘಟನೆಯವರು, ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ಸಂಘಟನೆಯವರು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ರಂತೆ. ಎಲ್ಲವೂ ಕೂಡ ಆಗಿತ್ತು, ಲೈಸೆನ್ಸ್ ಕೂಡ ಆಗಿತ್ತು, ಪರ್ಮಿಷನ್ ಕೂಡ ಆಗಿತ್ತು. ಆದರೂ ಕೂಡ ಏಕಾಏಕಿ ಬಂದು ಸೌಂಡ್ ಸೀಸ್ ಆಗಿದೆ, ಸೌಂಡ್ ಸಿಸ್ಟಮ್, ಧ್ವನಿವರ್ಧಕಗಳು ಸೀಸ್ ಆಗಿದೆ. ಯಾಕೆ ಸೀಸ್ ಆಗಿದೆ ಅಂತ ಬಂದಾಗ ತಾವುಗಳು ಡಿಜೆ ಸೌಂಡ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾ ಇದ್ರಿ ಅಂತ ಬಂದಾಗ, ಓಕೆ, ಡಿಜೆ ಸೌಂಡ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾ ಇದ್ರು ಅಂತ ಬಂದಾಗ ಒಂದು ವೇಳೆ ಅವರ ಸೌಂಡ್ ಬಹಳಷ್ಟು ಜೋರಾಗಿರ್ಬೇಕಿತ್ತು. ಒಂದು ವೇಳೆ ರೂಲ್ಸ್ಗಳ ಪ್ರಕಾರ 55 ಡೆಸಿಬಲ್ ಅಥವಾ 65 ಡೆಸಿಬಲ್, ಈ ಎರಡರಲ್ಲೂ ಕೂಡ ಬಹಳಷ್ಟು ತೀವ್ರವಾಗಿರುವಂತಹ ಶಬ್ದವನ್ನ ಅವರು ಯೂಸ್ ಮಾಡ್ತಾ ಇದ್ರೆ, ಹಾಕ್ತಾ ಇದ್ರೆ, ಎಸ್ ಸೀಸ್ ಮಾಡಿ, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದೇ, ಯಾವತ್ತೂ ಕೂಡ ರೂಲ್ಸ್ ಬ್ರೇಕ್ ಮಾಡಬಾರ್ದು. ಆದರೆ ಇದು ಅಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಪ್ರಾರಂಭವೇ ಆಗಿಲ್ಲ. ಅಲ್ಲಿ ಸೌಂಡ್ ಸಿಸ್ಟಮ್ ಟೆಸ್ಟಿಂಗ್ ಆಗ್ತಾ ಇತ್ತೆ ಹೊರತು ಕಾರ್ಯಕ್ರಮವೇ ಶುರು ಆಗಿಲ್ಲ. ಆದರೂ ಕೂಡ ಏಕಾಏಕಿ ಅಲ್ಲಿ ಬಂದು ಸಂಪೂರ್ಣ ಧ್ವನಿವರ್ಧಕಗಳನ್ನ ಸೀಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲ ವಿಚಾರದ ನಡುವೆ ಆ ಒಂದು ಕಾರ್ಯಕ್ರಮ ರದ್ದಾಗಿತ್ತು, ಸಂಭ್ರಮಕ್ಕೆ ಬ್ರೇಕ್ ಹಾಕಲಾಗಿತ್ತು. ಇದು ಬಹಳಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿರುವಂತಹ ವಿಚಾರ. ಏನಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮೊಸರು ಕುಡಿಕೆಯ ಸಂಭ್ರಮದ ವಾತಾವರಣಕ್ಕೆ ಪೊಲೀಸರ ನಿಯಮದ ಅಡ್ಡಿ. ಊರ್ವ ಸ್ಟೋರ್ನ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಪೊಲೀಸರ ರೈಟ್. ಪ್ರತಿ ವರ್ಷದಂತೆ ಈ ಬಾರಿ ಮಂಗಳೂರಿನ ಉರ್ವ ಸ್ಟೋರ್ ಫ್ರೆಂಡ್ಸ್ ವತಿಯಿಂದ 15ನೇ ವರ್ಷದ ಮೊಸರು ಕುಡಿಕೆಯ ಅಂಗವಾಗಿ ಉರ್ವ ಸ್ಟೋರ್ ಜಂಕ್ಷನ್ನಲ್ಲಿ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು.
ಆದ್ರೆ ರಸಮಂಜರಿ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಬೇಕಾದ ಧ್ವನಿವರ್ಧಕದ ಬಳಕೆಗೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ಸೌಂಡ್ ಬಾಕ್ಸ್ ದಸ್ತಗಿರಿ ಮಾಡಿದ ಪೊಲೀಸ್. ಪ್ರತಿ ವರ್ಷ ಇಲ್ಲದ ಕಂಡೀಷನ್ ಈ ಬಾರಿ ಯಾಕೆ? ಸೌಂಡ್ ಬಾಕ್ಸ್ಗಳ ಬಗ್ಗೆ ತಕರಾರು ಎತ್ತಿದ್ದಲ್ಲದೆ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಿಕೊಂಡಿದ್ದ ಸೌಂಡ್ ಬಾಕ್ಸ್ಗಳನ್ನ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಪೊಲೀಸರ ಏಕಾಏಕಿ ನಿರ್ಧಾರಕ್ಕೆ ಸಾರ್ವಜನಿಕರು ಭಾರೀ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ಧತೆ ನಡೆಸಿದ್ದ ಸಂಘಟಕರು. ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದು ನಿಯಮ, ಖಾಸಗಿ ಕಾರ್ಯಕ್ರಮಕ್ಕೆ ಇನ್ನೊಂದು ನಿಯಮ. ಕೊನೆ ಕ್ಷಣದ ಪೊಲೀಸರ ಏಕಾಏಕಿ ನಿರ್ಧಾರಕ್ಕೆ ಜನರ ಹಿಡಿಶಾಪ. ಮೊನ್ನೆಯಷ್ಟೇ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಗರದ ನೆಹರು ಮೈದಾನದಲ್ಲಿ ಇದೇ ಮಾದರಿಯ ಧ್ವನಿವರ್ಧಕಗಳನ್ನ ಬಳಕೆ ಮಾಡಲಾಗಿತ್ತು ಎನ್ನಲಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದು ನಿಯಮ, ಖಾಸಗಿ ಕಾರ್ಯಕ್ರಮಕ್ಕೆ ಇನ್ನೊಂದು ನಿಯಮ ಎನ್ನುವಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಂಘಟಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ಧತೆ ನಡೆಸಿಕೊಂಡಿದ್ದರೂ ಕೊನೆ ಕ್ಷಣದಲ್ಲಿ ಪೊಲೀಸರು ನೀಡಿದ ಈ ತೊಂದರೆಯಿಂದಾಗಿ ಸಾರ್ವಜನಿಕರು ನಿರಾಸೆ ಪಟ್ಟುಕೊಂಡರು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉರುಸ್ಟೂರಲ್ಲಿ ಕಳೆದ 14 ವರ್ಷದಿಂದ ಡ್ಯಾನ್ಸ್ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಎಂಥ ಕಾರ್ಯಕ್ರಮ ಹೇಳಿದ್ರೆ ಇಲ್ಲಿ ಸಾವಿರಾರು ಜನರು ಸೇರುವಂತಹ ಕಾರ್ಯಕ್ರಮ. ಅಷ್ಟಮಿಯ ದಿವಸ ಇಲ್ಲಿ ಲೋಕಲ್ ನೋಡಿಕ್ ಹೋದ್ರೆ ಇಲ್ಲಿ ಅಷ್ಟು ಸಂಭ್ರಮದಿಂದ ಯಾರು ಆಚರಿಸುವುದಿಲ್ಲ. ಇಲ್ಲಿ ಉರುಸ್ಟೂರು ಹೇಳಿದ್ರೆ ಅಷ್ಟು ಒಂದು ಸಂಭ್ರಮದಲ್ಲಿ ಆಚರಿಸ್ತಾರೆ. ಇಷ್ಟು ವರ್ಷದಲ್ಲಿ ಆಗದಿದ್ದದು ಈ ವರ್ಷ ಏನಂದ್ರೆ ಪ್ರತಿ ವರ್ಷ ಕೂಡ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇರ್ತೇವೆ ಸರ್. ಇಲ್ಲಿ ಏನಿದೆ ಮಕ್ಕಳು ಈಗ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಬಂದವರು ಡ್ಯಾನ್ಸಿಗೋಸ್ಕರ. ಅದು ಸಹ ನಿನ್ನೆ ತನಕ ಏನಿದಿಲ್ಲ. ಈಗ ನಾವು ಇವತ್ತು ಹೊರಟು ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ ಸ್ಟೇಜ್ ಎಲ್ಲ ಖಾಲಿ ಆಗಿದೆ, ಏನು ಪ್ರೋಗ್ರಾಮೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮಕ್ಕಳೆಲ್ಲ ಇಷ್ಟು ಟೈಮಿಂದ ಪ್ರಾಕ್ಟೀಸ್ ಮಾಡಿ ಈಗ ಪ್ರೋಗ್ರಾಮ್ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಆಗಿ ಭಾರಿ ಬೇಜಾರು ವಿಷಯ. ಇಷ್ಟು ವರ್ಷದಲ್ಲಿ ಇಂಥ ಒಂದು ಘಟನೆ ನಡೆದಿಲ್ಲ. ಅದು ಸಹ ಆನ್ ಸ್ಟೇಜ್. ಎಷ್ಟು 14 ವರ್ಷದಿಂದ ನಾವು ಇಲ್ಲೇ ಇದ್ದೇವೆ, ಉರುಸ್ಟೂರು ಪರಿಸರದಲ್ಲಿ ಇರುವವರು ನಾವು. ಒಂದು ಭಾರಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಇದು. ಇವತ್ತು ಮಾತ್ರ ಏನು ಕಾರ್ಯಕ್ರಮ ಇಲ್ಲದೆ ನೀವು ನೋಡ್ತಿರ್ಬೋದು. ಮಕ್ಕಳು ಕೂಡ ತುಂಬಾ ಬೇಜಾರಲ್ಲಿ ಇದ್ದಾರೆ. ಇಷ್ಟು ಚಂದ ಮಾಡಿ ಇಷ್ಟು ಸಣ್ಣ ಇದಕ್ಕಿಂತ ಸಣ್ಣ ಮಕ್ಕಳಿದ್ದಾರೆ. ಮೇಕಪ್ ಎಲ್ಲ ಮಾಡಿಕೊಂಡೆಲ್ಲ ರೆಡಿಯಾಗಿ ಬಂದರೆ ಈಗ ಯಾವುದೇ ಕಾರ್ಯಕ್ರಮ ಇಲ್ಲಿ ನಡೀತಿಲ್ಲ ಸರ್. ಭಾರಿ ಬೇಜಾರಿನ ವಿಷಯ ಇದು. ಇದು ಸದ್ಯ ವಿವಾದವನ್ನ ಸೃಷ್ಟಿ ಮಾಡಿರುವಂಥದ್ದು ಅಥವಾ ವಿವಾದ ಆಗಿರುವಂತಹ ವಿಚಾರ. ಯಾಕಂದ್ರೆ ಸೌಂಡ್ ಸಿಸ್ಟಮ್ ಅನ್ನ, ಧ್ವನಿವರ್ಧಕಗಳನ್ನ ಏಕಾಏಕಿ ಸೀಸ್ ಮಾಡಿರುವಂಥದ್ದು. ಯಾಕಂದ್ರೆ ರೂಲ್ಸ್, ಕಾನೂನು ಎಲ್ಲರೂ ಕೂಡ ಒಂದೇ, ನೋ ಡೌಟ್. ಆ ಒಂದು ವಿಚಾರದಲ್ಲಿ ಪೊಲೀಸರ ನಡೆಯನ್ನ ನಾವು ಯಾವತ್ತೂ ಕೂಡ ಎಲ್ಲಾ ವಿಚಾರಗಳು ಪ್ರಶ್ನೆ ಮಾಡುವಂತಿಲ್ಲ. ಆದರೆ ಇಲ್ಲಿ ಆಗಿರುವಂತಹ ವಿಚಾರ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಈ ಒಂದು ಸತ್ಯ ತಿಳಿಬೇಕು, ಈ ಒಂದು ಏನಾಗಿದೆ ಅಲ್ಲಿ ಘಟನೆ ಅನ್ನೋದು ತಿಳಿಬೇಕು. ಹಾಗಾಗಿ ಸತ್ಯ ವಿಮರ್ಶೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಜೊತೆಗೆ ಏಕಾಏಕಿ ಅಲ್ಲಿ ಸೌಂಡ್ ಸಿಸ್ಟಮ್ ಸೀಸ್ ಆಗುತ್ತೆ ಅಂತ ಬಂದಾಗ ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಮುಂದಿನ ಕತೆ ಏನು ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಸಾಲು ಹಬ್ಬಗಳು ಬರ್ತಾ ಇದೆ. ಒಂದ್ ಕಡೆ ಗಣೇಶ ಚತುರ್ಥಿ, ಗಣೇಶ ಚೌತಿ ಆಗಿರ್ಬೋದು, ದಸರಾ ಆಗಿರ್ಬೋದು, ನವರಾತ್ರಿ ಹಬ್ಬಗಳು, ಇವೆಲ್ಲದರ ಜೊತೆಗೆ ಇನ್ನು ಪಿಲಿನಲಿಕೆ ಅನ್ನುವಂತಹ ಪಿಲಿ ಪರ್ಬ ಅನ್ನುವಂತಹ ಕಾರ್ಯಕ್ರಮಗಳಿರ್ತದೆ. ಸೊ ಆ ಸಂದರ್ಭ ಏನು, ಧ್ವನಿವರ್ಧಕಗಳ ಕತೆ ಏನು, ಹಾಗಾದರೆ ಹಬ್ಬಗಳ ಕತೆ ಏನು ಅನ್ನುವಂತಹ ಪ್ರಶ್ನೆ. ಇವೆಲ್ಲರ ಜೊತೆಗೆ ಈ ಸೌಂಡ್ ಸಿಸ್ಟಮ್ಗಳ ವಿಚಾರವಾಗಿ ಮಾತನಾಡಿದಾಗ ಈ ಧ್ವನಿವರ್ಧಕಗಳನ್ನೇ ನಂಬಿಕೊಂಡು ಬಂದಿರುವ ಜನರ ಕತೆ ಏನು ಅನ್ನುವಂತಹ ಪ್ರಶ್ನೆ, ಅದನ್ನೇ ನಂಬಿಕೊಂಡು ಬದುಕುವಂತಹ ಕುಟುಂಬಗಳ ಕತೆ ಏನು ಅನ್ನುವಂತಹ ಪ್ರಶ್ನೆ. ಜೊತೆಗೆ ಮೊನ್ನೆ ಆಗಿರುವಂತಹ ಘಟನೆ ಉರುಸ್ಟೂರಿನಲ್ಲಿ ಏಕಾಏಕಿಯಲ್ಲಿ ಈ ರೀತಿ ಸಂಭ್ರಮಕ್ಕೆ ಬ್ರೇಕ್ ಹಾಕ್ತಾರಂತ ಬಂದಾಗ ರೂಲ್ಸ್, ಎಸ್, ಅದು ಕೇವಲ ಅಲ್ಲಿ ಸೌಂಡ್ ಸಿಸ್ಟಮ್ನವರಿಗೆ ಮಾಡಿರುವಂತಹ ಒಂದು ಲಾಸ್ಗಳಲ್ಲ. ಅಲ್ಲಿ ಆ ಕಾರ್ಯಕ್ರಮದ ಆಯೋಜಕರು ಬರೋಬ್ಬರಿ 4-5 ಲಕ್ಷ ರೂಪಾಯಿಗಳು ಖರ್ಚನ್ನ ಮಾಡಿದ್ದಾರೆ. ಆ 4-5 ಲಕ್ಷ ರೂಪಾಯಿಗಳ ಖರ್ಚು ನೀರಿನಲ್ಲಿ ಹೋಮ ಮಾಡಿದಂತಾಯ್ತು. ಇವೆಲ್ಲದ ನಡುವೆ ಅಲ್ಲಿ ಬಹಳಷ್ಟು ಜನರು ಸೇರ್ತಾ ಇದ್ರು, ಸಾವಿರಾರು ಜನರಲ್ಲಿ ಬರ್ತಾ ಇದ್ರು ವರ್ಷಂಪ್ರತಿ. ಆದ್ರೆ ಈ ಬಾರಿ ಈ ರೀತಿಯ ಟೈಟ್ ಆಗಿರುವಂತಹ ರೂಲ್ಸ್ ಮಾಡಿದ್ರಿಂದ
ಅಲ್ಲಿ ಸೇರಿರುವಂತಹ ಜನರು ಬಹಳಷ್ಟು ಕಡಿಮೆ. ಇವೆಲ್ಲರ ಜೊತೆಗೆ ಅಲ್ಲಿ ಆರ್ಕೆಸ್ಟ್ರಾ ಆಗುತ್ತೆ, ಸಂಗೀತ ರಸಮಂಜರಿ ಎಲ್ಲ ಆಗುತ್ತೆ ಅಂತ ಬಂದಾಗ ಅಲ್ಲಿ ಬಹಳಷ್ಟು ಅಂಗಡಿಗಳು, ಬಹಳಷ್ಟು ವ್ಯಾಪಾರ ವಹಿವಾಟುಗಳು ಆಗ್ತಾ ಇತ್ತು. ಅದನ್ನೇ ನಂಬಿ, ಆ ಒಂದು ಹಬ್ಬವನ್ನೇ ನಂಬಿ, ಆ ಒಂದು ಸಂಭ್ರಮವನ್ನೇ ನಂಬಿ ಬಹಳಷ್ಟು ಕುಟುಂಬಗಳು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇತ್ತು. ಆದರೆ ಮುನ್ನೆಯ ದಿನ ಇದಕ್ಕೆ ಬ್ರೇಕ್ ಹಾಕಿದ್ರಿಂದ ಅಲ್ಲಿ ವ್ಯಾಪಾರ ಮಾಡುವಂತಹ ಬಡ ವ್ಯಾಪಾರಿಗಳು ಕೂಡ ಬಹಳಷ್ಟು ನಷ್ಟವನ್ನ ಅನುಭವಿಸಬೇಕಾಗಿತ್ತು, ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸಿದರು. ಅಂದ್ರೆ ಇದೊಂದು ಸರಪಳಿ ಇದ್ದಾಗೆ, ಇದೊಂದು ಒಂದಕ್ಕೊಂದು ಹೊಂದಿಕೊಂಡಿರುವಂತಹ ಒಂದು ನಮ್ಮ ಬದುಕು. ಸೊ ಹಾಗಿದ್ದಾಗ ಒಂದು ಕೇವಲ ಸೌಂಡ್ ಸಿಸ್ಟಮ್ ಇದೆ, ಏನಾಗುತ್ತೆ ಅನ್ನುವಂಥದ್ದು ನಾವು ಕೇಳಿದ್ರೆ ಎಲ್ಲವೂ ಕೂಡ ಆಗುತ್ತೆ. ಅಲ್ಲಿ ಸೇರುವಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ, ಅಲ್ಲಿ ಆಗುವಂಥ ವ್ಯಾಪಾರ ವಹಿವಾಟುಗಳು ಕಡಿಮೆ ಆಗುತ್ತೆ. ಒಂದ್ ಕಡೆ ನಮ್ಮ ಗೃಹ ಮಂತ್ರಿ ಅವರು ಹೇಳ್ತಾರೆ, DK ಶಿವಕುಮಾರ್ ಅವರು, ನಮ್ಮ ಮಂಗಳೂರು 12 ಗಂಟೆ ನಂತರ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ, ನಮ್ಮ ಮಂಗಳೂರು ಬೆಂಗಳೂರಿನ ರೀತಿಯಲ್ಲಿ ಇರಬೇಕು, ಫ್ರೀಡಮ್ ಇರಬೇಕು, ಸ್ವಾತಂತ್ರ್ಯ ಇರಬೇಕು, ಎಲ್ಲರೂ ಕೂಡ ಖುಷಿಯಿಂದ ಇರಬೇಕು. ಆದರೆ ಇಲ್ಲಿ ರೂಲ್ಸ್ ಇದೆಯಲ್ವಾ, ಈ ರೀತಿ ಇದೆ. ಎಲ್ಲಿಂದ ಬರುತ್ತೆ ಸ್ವಾತಂತ್ರ್ಯ, ಎಲ್ಲಿ ಸಿಗುತ್ತೆ ಫ್ರೀಡಮ್, ಎಲ್ಲಿ ಇರುತ್ತೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಬೆಲೆ ಅನ್ನುವಂಥ ಪ್ರಶ್ನೆ ಅಲ್ವಾ. ಸೊ ಹಾಗಿದ್ದಾಗ ಏನಾಗಿತ್ತು, ಏನ್ ಕತೆ ಅಂತ ಬಂದಾಗ ಲೈಸೆನ್ಸ್ ಇದೆ, ಅವರು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ, ಆದ್ರೂ ಕೂಡ ಸೀಸ್ ಆಯ್ತು. ಜಾಸ್ತಿ ಸೌಂಡ್ ಹಾಕಿದ್ರೆ ಅಂತ ಬಂದಾಗ ಇಲ್ಲಪ್ಪ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಕತೆ. ಹಾಗಾದ್ರೆ ಏನ್ ಕತೆ ಮುಂದಿನ ನಮ್ಮ ಹಬ್ಬ ಹರಿದಿನಗಳದ್ದು ಸೌಂಡ್ ಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ, ಆತ್ಮೀಯವಾದಂತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನಲ್ಲಿ ಮೊದಲನೇದಾಗಿ ಭಜನದಳ ಮುಖಂಡರು ಪ್ರದೀಪ್ ಸರಿಪಾಳ್ ಅವರಿದ್ದಾರೆ. ಆತ್ಮೀಯವಾದಂತ ಸ್ವಾಗತ ಪ್ರದೀಪ್ ಸರಿಪಾಳ್ ಅವರಿಗೆ. ನಮಸ್ತೆ ಸರ್. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಉರೋಸ್ಟೂರ್ನಲ್ಲಿ ಅಲ್ಲಿ ಸ್ಥಳೀಯರು ಕೂಡ ಹೌದು, ಈ ಘಟನೆಯನ್ನ ನೋಡಿದ್ದಾರೆ, ಜೊತೆಗೆ ಅಲ್ಲಿ ಈ ಘಟನೆ ಆದಾಗ ಅವರು ಕೂಡ ಸ್ಥಳದಲ್ಲಿ ಇದ್ದವರು. ಈಗ ಸಂದೀಪ್ ಶೆಟ್ಟಿ ಆಡ್ಕ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂತ ಸ್ವಾಗತ ಸಂದೀಪ್ ಶೆಟ್ಟಿ ಆಡ್ಕ ಅವರಿಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮುಕ್ತವಾಗಿರುವಂತಹ ಅವಕಾಶ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಿಲುವಿನ ಬಗ್ಗೆ ತಾವುಗಳು ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಏನು ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ನಡುವೆ ಈ ಕಾರ್ಯಕ್ರಮ ಆಕ್ಚುಲಿ ನಾವು ಸೋಮವಾರ ಮಾಡಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿತ್ತು. ಮಂಗಳವಾರ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಪೋನ್ ಆಗಿ ಇವತ್ತು ಮಾಡ್ತಾ ಇದೀವಿ. ಕಾರಣ ಇಷ್ಟೇ, ಬಹಳಷ್ಟು ಜನರು ಹೇಳ್ತಾ ಇದ್ರು ಈ ಕಾರ್ಯಕ್ರಮವನ್ನ ಮಾಡ್ತೀರಿ ಅಂತ ಹೇಳಿ ತಾವು ಪೋಸ್ಟರ್ ವೈರಲ್ ಮಾಡಿದ್ರಿ, ಆದ್ರೆ ಕಾರ್ಯಕ್ರಮ ಯಾಕೆ ಮಾಡಿಲ್ಲ ಅಂತ ಹೇಳಿ ಬಹಳಷ್ಟು ಕರೆಗಳು ನಮ್ಮ ಕಚೇರಿಗೆ ಬಂದಿತ್ತು. ಬಹಳಷ್ಟು ಕರೆಗಳು ಬಂದು ತಮ್ಗೇನಾದ್ರೂ ಪ್ರೆಷರ್ ಇದೆಯಾ, ತಮ್ಗೇನಾದ್ರೂ ಸೆಟಲ್ಮೆಂಟ್ ಇದೆಯಾ, ಅಥವಾ ತಮ್ಗೇನಾದ್ರೂ ಭಯ ಇದೆಯಾ ಅನ್ನುವಂತ ಪ್ರಶ್ನೆ ಕೇಳುವಂತ ಪರಿಸ್ಥಿತಿ ಈ ಒಂದು ವಿಚಾರ ಬಂದು ತಲುಪಿದೆ ಅಂತ ಬಂದಾಗ ಬಹಳಷ್ಟು ಶಾಕಿಂಗ್. ನಾವು ಎಲ್ಲಿದ್ದೀವಿ, ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನುವಂತ ಪ್ರಶ್ನೆ. ಕಾನೂನಿಗೆ ಬೆಲೆ ಇದೆ, ಕಾನೂನನ್ನ ನಂಬಿದವರಿಗೆ ಯಾವತ್ತೂ ಕೂಡ ಸೋಲಿಲ್ಲ ಅನ್ನುವಂತಹ ನಂಬಿಕೆ ಮೇಲೆ ನಾನು ನಿಂತವನು. ಸೊ ಹಾಗಿದ್ದಾಗ ನಮ್ಗಳ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಆಗಿರುವಂತಹ ವಿಚಾರದ ಮೇಲೆ ನಮ್ಗಳ ಹಕ್ಕುಗಳನ್ನು ಕೇಳುವಂಥದ್ದು. ಸೊ ದಟ್ಸ್ ವೈ ತಮ್ಮ ಅಭಿಪ್ರಾಯ ಮುಕ್ತವಾಗಿರುವಂತ ಅವಕಾಶ ಇದೆ. ನಾನು ಫಸ್ಟ್ ಸೆಕ್ಷನ್ ಹೋಗ್ತಾ ಇದ್ದೇನೆ ಸಂದೀಪ್ ಶೆಟ್ಟಿ ಅಡ್ಕ ಅವ್ರ ಜೊತೆ. ಎಸ್ ಸರ್, ಏನಾಯ್ತು ಸರ್, ಏನಾಗಿದೆ, ಏನ್ ಕತೆ ಸರ್? ನಮಸ್ತೆ. ಏನು ಗೊತ್ತಾ, ನಾವು ಅಲ್ಲಿ ನಂದು ಕೂಡ ವ್ಯವಹಾರ ಇತ್ತು. ಅಲ್ಲಿ ಐಸ್ ಕ್ರೀಮ್ ನಾನು 2 ಸ್ಟಾಲ್ ಹಾಕಿದ್ದೆ. ಓಕೆ. ಒಂದು ಎದುರುಗಡೆ ಹಾಕಿದ್ದೆ, ಒಂದು ಹಿಂದ್ಗಡೆ ಹಾಕಿದ್ದೆ. 5 ಗಂಟೆಗೆ ಒಮ್ಮೆ ಪೊಲೀಸ್ನವರು ಬಂದ್ರು, ಸಭಾಕಾರ್ಯ ಮಕ್ಕಳೆಲ್ಲ ಬಂದ್ರು ಆ ಟೈಮಲ್ಲಿ. ಓಕೆ. ಬಂದ ಕೂಡಲೇ ಅವರ ಮನೆ ತಾಯಿ ತಂದೆ ಎಲ್ಲರೂ ಬಂದಿದ್ರು, ತುಂಬಾ ಜನ ಬಂದಿದ್ರು. ಆಮೇಲೆ ನಮ್ಮ ಗೆಸ್ಟ್ ಅರ್ಜುನ್ ಬಂಡರ್ಕರ್, ನರೇಶ್ ಕುಮಾರ್, ತುಂಬಾ ಜನ ಗೆಸ್ಟ್ ಬಂದಿದ್ರು. ಓಕೆ. ಒಮ್ಮೆಲೆ ಪೊಲೀಸರು ಏಕಾಏಕಿ ಬಂದ್ರು, ನೀವು ಮೈಕ್ ತೆಗೆದಿ ಅಂತ ಹೇಳಿದ್ರು. ನಾವು ಕೂಡ ಅಲ್ಲಿ ಇದ್ದಿಗೆ ಅದಕ್ಕೆ ಸಂಘಟಕರು ಹೇಳಿದ್ರು ಯಾವುದಕ್ಕೆ ತೆಗಿಬೇಕಂತ. ಮೈಕ್ ಸೌಂಡ್ ಜಾಸ್ತಿ DJ ಸೌಂಡ್ ಅಂತ ಹೇಳಿದ್ರು. ಅದು DJ ಸೌಂಡ್ ಅಲ್ಲ ಅಂತ ಅವರು ನಮ್ದು ಇವರಿದ್ದಾರಲ್ಲ ಯಾರು ಬಾಕ್ಸ್ ಅವರು ಯೋಜನೆ ಮಾಡಿದ ಅವರೇ ಇದು DJ ಸೌಂಡ್ ಅಲ್ಲ ಸರ್, ಬೇಕಿದ್ರೆ ನಾವು ಕೆಳಗಿದ್ದು ಸೌಂಡ್ ತೆಗಿತೇವೆ, ಮೇಲಿದಿರ್ಲಿ ಅಂತ ಹೇಳಿದ್ರು. ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಕುರ್ಚಿ ಎಲ್ಲ ತೆಗಿರಿ ಅಂತ ಹೇಳಿದ್ರು. ನಮ್ಮ ಎದುರಲ್ಲಿ ನಾವು ಕೂಡ ಆ ಟೈಮಲ್ಲಿ ಅಲ್ಲೇ ಇದ್ದೆವು. ಆದ್ರೂ ಕೂಡ ಒಂದು ಮಾತು ಒಂದು ಕಮ್ಮಿ ಅಂದ್ರೆ ನಾವು ನೋಡಿದ ಮಟ್ಟಿಗೆ ನಾನು ಅವ್ರ ಜೊತೆ ಕೆಲವು ದಿನ ನಾನು ಅಲ್ಲಿ ವ್ಯವಹಾರ ಮಾಡ್ಕೊಂಡು ನಾನು ಕೂಡ ಇದ್ದವಳು. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಗಾಡಿಯವರು. ರಾತ್ರಿ 11 ಗಂಟೆಗೆ ಮನೆಗೆ ಹೋಗೋದು. ಕೆಲವಲ್ಲಿ ಡ್ರೈವರ್ನವರು ಆಯೋಜನೆ ಮಾಡಿರುವವರು ಡ್ರೈವರ್ನವರು ತುಂಬಾ ಮಂದಿ ಅವರು ಮಾಡಿರೋ. ಅವರು ಹೋಗುವಾಗ ನಾವು ಹಿಂದ್ಗಡೆ ಹೋಗುವಾಗ ಅವರು ಎಲ್ಲ ಸಂಘಟಕರು ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರದ್ದು. ನಮಗೂ ಕೂಡ ಬೇಜಾರಿತ್ತು. ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ. ಈ ರಾಜಕೀಯ ವ್ಯಕ್ತಿಗಳು ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ ಹೊರತು ಈ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಒಬ್ಬರಲ್ಲಿ. ಇಲ್ಲಿ ವೇದಾಸ್ ಕಾಮತ್ ಇದ್ದಾರೆ, ಭರತ್ ಶೆಟ್ಟಿ ಇದ್ದಾರೆ, ಯೂಟಿಕ್ ಆದರೆ ಯೂಟಿಕ್ ಅವರಲ್ಲಿ ಆಗ್ತಾ ಉಂಟು ಕಾರ್ಯಕ್ರಮ, ಉಳ್ಳಾಳದಲ್ಲಿ ಆಗ್ತಾ ಉಂಟು, ತೊಕ್ಕೋಟಲ್ಲಿ ಆಗಿದೆ ಕಾರ್ಯಕ್ರಮ. ಅಲ್ಲಿ ಯಾರು ಬಂದ್ ಮಾಡಿಲ್ಲ. ಮತ್ತೊಂದು ವಿಚಾರ, ಉರುಂದಾಡಿಯಲ್ಲಿ ಅಧಿಕಾರಿಗಳು ಒಟ್ಟಿಗೆ ಹೋಗ್ತಿದ್ದಾರೆ ಶೋಭಾಯಾತ್ರೆಯಲ್ಲಿ.
ಒಟ್ಟಿಗೆ ಹೋಗ್ತಿರುವಾಗಲೂ ಕೂಡ ಡಿಜೆ ಆಫ್ ಮಾಡಿಲ್ಲ. ಡಿಜೆ ದೇವಸ್ಥಾನ ಹತ್ರ ಮೊಸರು ಕುಡಿಕೆ ಮಾಡಬೇಕಾದ ಟೈಮಲ್ಲಿ ಡಿಜೆ ಇದು ಸೀಸ್ ಮಾಡಿದ್ರು. ಓಕೆ ಓಕೆ, ಕಾವೂರು ಸ್ಟೇಷನ್ ಅವರು. ಇದೇ ನಮ್ದು ಫಂಕ್ಷನ್ ಆಗ್ತಿರುವಾಗ ಬಂದು ಸೀಸ್ ಮಾಡಿದ್ರೆ ಆಯೋಜಕರದ ಮರ್ಯಾದೆ ಎಲ್ಲಿ ಹೋಗ್ತಾ ಇತ್ತು ಅಂತ ಹೇಳುದು ನಾವು. ಈ ರಾಜಕೀಯ ವ್ಯಕ್ತಿಗಳು ತುಂಬಾ ಜನ ಮಾತಾಡ್ತಾರೆ. ಯಾರು ಭರಶೆಟ್ಟಿ ಅವರು ಬಾಕಿ ವಿಚಾರದೆಲ್ಲ ಮಾತಾಡ್ತಿದ್ದಾರೆ, ಎಲ್ಲ ವಿಚಾರದಲ್ಲಿ ಇದ್ದಾರೆ. ಬೇರೆ ಕಡೆಯಲ್ಲಿ ಅನಾಚಾರ ಆಗುವುದನ್ನು ಕೂಡ ಅವರು ಅನಾಚಾರ ಆಗಿಲ್ಲ ಅಂತ ಹೇಳುವಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅವರು. ಆದ್ರೆ ಈ ವಿಚಾರದಲ್ಲಿ ಒಂದು ರಾಜಕಾರಣಿ ಮಾತಾಡಿಲ್ಲ. ಓಕೆ, ಈಗ ಅಲ್ಲಿ ಸ್ಟಾರ್ಟ್ ಆಗಿದೆ ನಿಮ್ಮ ಅಂದ್ರೆ ಸೌಂಡ್ ಸಿಸ್ಟಮ್ ನ ತೆಗೆದುಕೊಂಡು ಹೋಗುವಂತದನ್ನ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಕಾಣ್ತಾ ಇದೆ. ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತಾ ಆ ಸಂದರ್ಭ ಹೇಗೆ? ಅಂದ್ರೆ ಏನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತಾ? ಇಲ್ಲ, ಮಕ್ಕಳು ಬಂದಿರೋ ಸಮಯ, ಗೆಸ್ಟ್ಗಳು ಬಂದಿರ್ತಾರೆ. ಯಾಕಂದ್ರೆ ಅವರು ಬರುವಾಗ ಅವರ ತಾಯಿ, ತಂದೆ, ತಂಗಿ ಎಲ್ಲ ಮಕ್ಕಳೆಲ್ಲ ಕಮ್ಮಿ ಅಂದ್ರೆ ಮಕ್ಕಳ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದಿರ್ತಾರೆ. ಕಮ್ಮಿ ಅಂದ್ರೆ ಒಂದೊಂದು ಮನೆಯವರಿಗೆ ಕಮ್ಮಿ ಅಂದ್ರೆ ಒಂದು ಮಗುವಿಗೆ 1,200 ರೂಪಾಯಿ ಖರ್ಚು ಬರ್ತದೆ. ಒಂದು ಮಗುವಿಗೆ ಯಾಕಂದ್ರೆ ಡ್ರೆಸ್ಸಿಂಗ್ ಗಿಸ್ಸಿಂಗ್ ಎಲ್ಲ ಮೇಕಪ್ ಗಿಪ್ ಮಾಡ್ಬೇಕಾದ್ರೆ 1,000. ಒಟ್ಟು ಎಷ್ಟು ಖರ್ಚಾಗಿದೆ ಆಯೋಜಕರಿಗೆ? ಅಲ್ಲಿ ಆಯೋಜಕರಿಗೆ ನನ್ನ ಲೆಕ್ಕದಲ್ಲಿ 5,80,000 ಟಾರ್ಗೆಟ್ ಉಂಟು. ಈಗ ಅವ್ರದ್ದು ಖರ್ಚಾಗಿರೋ ಮಾಹಿತಿ ಉಂಟು. 5,80,000 ರೂಪಾಯಿ ಮಾಹಿತಿ ಉಂಟು. ಆದ್ರೆ ಅದಕ್ಕೆ ನಾವೊಂದು ಗೆಸ್ಟ್ ಮಾಡ್ತೇವೆ. ಗೆಸ್ಟ್ ಅವ್ರು ಏನಾದ್ರು ಒಂದು ಕೊಡ್ಬೋದಂತ ಒಂದು 8 ಗೆಸ್ಟ್ ಮಾಡ್ತೇವೆ, ಸಭಾ ಕಾರ್ಯಕ್ರಮ. ಆದ್ರೆ ಆ ಗೆಸ್ಟ್ ಅವರೇ ಕೂರಿಸ್ಲಿಕ್ಕೆ ಆಗೋದಿಲ್ಲ. ಆ ಹಣ ಎಲ್ಲಿಂದ ಬರ್ತದೆ ಅಂತ ಕೇಳೋದು. ಆಮೇಲೆ ಒಂದು ಲಕ್ಕಿ ಡಿಪ್ ಮಾಡಿದೆವು. ಲಕ್ಕಿ ಡಿಪ್ಪು ಸಭಾಕಾರವಾಗಿ ಫಂಕ್ಷನ್ ಆಗ್ತಿದ್ರೆ ಲಕ್ಕಿ ಡಿಪ್ ಅಲ್ಲಿ ಒಂದು 200 ಹೋಗ್ಬೋದು. ಅದು ಕೂಡ ಹೋಗಿಲ್ಲ. ಹಾಗಾದ್ರೆ ಅವ್ರು ಹೇಗೆ ಡ್ರಾ ಮಾಡಿದಾರೆ, ಡ್ರಾ ಎಲ್ಲ ಆಯ್ತಂತೆ ನಮಗೆ ಮಾಹಿತಿ ಬಂದಿದೆ. ಆದ್ರೆ ಹೇಗೆ ಮಾಡಿದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಜನ ಇತ್ತ ಹೇಗೆ? ಜನ ಆ ಟೈಮಲ್ಲಿ ಇವರು ಸೀಸ್ ಮಾಡೋ ಟೈಮಲ್ಲಿ ಒಂದು 200-250 ಜನ ಇರ್ಬೋದು. ಓಕೆ, ಅಲ್ಲ ಸಂಪೂರ್ಣ ಕಾರ್ಯಕ್ರಮ ಯಾಕಂದ್ರೆ ಉರೂರಿನಲ್ಲಿ ನಡೆಯುವಂತ ಈ ಒಂದು ಮೊಸರುಳಿಕೆ ಬಹಳಷ್ಟು ವಿಜೃಂಭಣೆ ನಡೆಯುತ್ತೆ, ಬಹಳಷ್ಟು ಜನ ಅಲ್ಲಿ ಕ್ರೌಡ್ ಅಲ್ಲಿ ಸೇರ್ತಾರೆ. ಅದ್ರೂ ಕೂಡ ಈ ಬಾರಿ ಕದ್ರಿಯಲ್ಲಿ ಇರ್ಲಿಲ್ಲ, ಜೊತೆಗೆ ಅತ್ತಾವರದಲ್ಲಿ ಇರ್ಲಿಲ್ಲ. ಸೊ ಹಾಗಾಗಿ ಉರೋ ಸ್ಟೋರ್ ನಲ್ಲಿ ಬಹಳಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರೆ. ಸೊ ಅಲ್ಲಿ ನೋಡಿದ್ರೆ ಜನನೇ ಇರ್ಲಿಲ್ಲ. ಹೌದೌದು ಅಲ್ವಾ? ನೀವು ನೋಡಿರ್ಬೋದು. ನಾನು ಒಂದು 5 ವರ್ಷದಿಂದ ಅಲ್ಲಿ ಯಾವ ಮಾಡ್ತೇನೆ ಐಸ್ ಕ್ರೀಮ್ ಶಾಪ್ ನಂದಿರೋದಲ್ಲಿ. ಓಕೆ, ಅಲ್ಲಿ ಒಂದು ಕಮ್ಮಿ ಅಂದ್ರೆ 20-25 ಸಾವಿರ ನಮ್ಗೆ ಉಳಿತದೆ ಒಂದು ಐಸ್ ಕ್ರೀಮ್ ಸ್ಟಾಲ್ ಹಾಕಿದ್ದು. ಓಕೆ, ಅದು ಮಕ್ಕಳು ನಾನು ಒಂದು ನಿಮಗೆ ಗೊತ್ತಿರ್ಬೋದು, ನಮ್ಮ ಮಕ್ಕಳಿಗೆಲ್ಲ ಆರ್ಟಿಫಿಷಿಯಲ್ ನನಗೆ ಐಸ್ ಕ್ರೀಮ್ಗೆ 4 ಮಂದಿ ಅನುಕೂಲಿಸಿದ್ದೆ ನಾನು. ನನಗೆ 3,200 ವ್ಯಾಪಾರ ಆಗಿದೆ. ಏನಿಲ್ಲ 25% ಆಗಿ ಬಂದಿದೆ. 750 ರೂಪಾಯಿ ಜಿಲ್ಲಾ ನನಗೆ ಕಮಿಷನ್ ಬಂದಿದ್ದಾರೆ. 4 ಮಂದಿಗೆ ಸಂಬಳ 1,1,000 ರೂಪಾಯಿ, 4,000 ನಾವು ಕೊಡ್ಬೇಕು. ಆಲ್ರೆಡಿ ಕೊಟ್ಟಿದ್ದೇನೆ. ಅದರ ಮಾಹಿತಿ ಕೂಡ ಅವರ ನಂಬರ್ ಅವ್ರು ಹೇಳ್ತಾರೆ ನಮ್ಗೆ ಬೇಡ 500 ರೂಪಾಯಿ ಸಾಕು. ನಾವು ಅವ್ರಿಗೆ ಹೇಳಿ ಬಂದಿದ್ದು 1,000 ರೂಪಾಯಿ ಕೊಡ್ತೇನೆ ನಿಮಗೆ. ಆದ್ರೆ ಈ ಬಾರಿ ಬೀದಿ ವ್ಯಾಪಾರಿಗಳು ನಿಮ್ಗೆ ಗೊತ್ತಿರ್ಬೋದು, ಯುರೋ ಸ್ಟೋರ್ ಫಂಕ್ಷನ್ ಇಲ್ಲ. ಅದೇನಂದ್ರೆ ಯಾವಾಗ ಹೇಗೆ ಇರ್ತದೆ ಚರ್ಚಂಗ್ಲಿ ಅದೇ ರೀತಿ ನಮಗೆ ಅದು ನೋಡಿ ನಮಗೆ ನನಗೆ ಕೂಡ ಸತ್ಯ ತುಂಬಾ ಬೇಜಾರಾಗಿದೆ. ನಾನು 8 ಗಂಟೆಗೆ ಮನೆಗೆ ಹೋಗಿದ್ದೆ. ಈಗ ಇಲ್ಲಿ ಬರುವಂತ ಪ್ರಶ್ನೆ ಅಂದ್ರೆ ಸೌಂಡ್ ಸಿಸ್ಟಮ್ ಸೀಸ್ ಮಾಡಿದ್ರು ಅಂತ ಬಂದಾಗ ತಾವೇನು ಫಸ್ಟ್ ಟೈಮ್ ಮಾಡ್ತಾ ಇದೀರಿ, ಹಾಗೆ ತಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಅನ್ನುವಂತ ಮನಸ್ಥಿತಿ ಬರುತ್ತೆ. ಅಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಬರೋಬ್ಬರಿ 14 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಈ ಬಾರಿ 15 ವರ್ಷ ಎಲ್ಲೂ ಕೂಡ ಈ ರೀತಿ ನಿಲ್ಲಿಸುವಂತಹ ಪರಿಸ್ಥಿತಿ ಆಗ್ಲೇ ಇಲ್ಲ. ಇದು ಫಸ್ಟ್ ಟೈಮ್ ನಿಲ್ಲಿಸಿರುವಂತದ್ದು ಅಲ್ವಾ? ಸೊ ಹಾಗಿದ್ದಾಗ ಏನ್ ಸಮಸ್ಯೆ ಇರ್ಬೋದು? ಯಾಕಂದ್ರೆ ತಾವುಗಳು ಪರ್ಮಿಷನ್ ತೆಗೆದುಕೊಳ್ಳಿಲ್ವೇನೋ ಅನ್ನುವಂತ ಪ್ರಶ್ನೆ ಬರುತ್ತೆ. ನಾನು ನಿಮಗೆ ಆಲ್ರೆಡಿ ಆಗಿ ಒಂದು ಎಲ್ಲ ಲೆಟರ್ ಕಳಿಸಿದ್ದೀರ, ನನಗೆ ಬಂದಿರೋ ಲೆಟರ್ ನಿಮಗೆ ಕಳಿಸಿರ್ಬೋದು. ಎಲ್ಲ ವಿಚಾರ ನಿಮಗೆ ಗೊತ್ತಿರೋ ಪರ್ಮಿಷನ್ ಹಾಕಿದ್ರೆ ಜನರು ಕೇಳಿ ಒಂದ್ ವೇಳೆ ನಿಮ್ಮ ಯಾಕೆ ಈ ರೀತಿ ಮಾಡಿದ್ರು, ಕಾರಣ ಇಲ್ಲದೆ ಪೊಲೀಸರು ಯಾವ್ದು ಕೊಂಡೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಇದು ಕೂಡ ನಾನು ಪರ್ಮಿಷನ್ ಲೆಟರ್ ಒಂದು ಬೇರೆ ಕಡೆಯಿಂದ ತರಿಸಿದ್ದು. ಅವರು UFC ಅವರು ಕೊಡಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇದು ಬಿಟ್ಟು ಹೋದ ವಿಚಾರ ಮಾತಾಡಬೇಡಿ ಅಂತ ಹೇಳ್ತಿದ್ದಾರೆ. ಅದೇ ನಾನು ನಿಮಗೆ ಬೇರೆ ಕಡೆಯಿಂದ ಇದನ್ನು ಒಪ್ಪಿಸಿದ್ದೇನೆ. ಪರ್ಮಿಷನ್ ಆಗಿದೆ. ಪರ್ಮಿಷನ್ ಆಗಿದೆ. ಆ ಒಂದು ಪರ್ಮಿಷನ್ ಲೆಟರ್ ಅನ್ನು ಒಂದ್ಸಲ ಹಾಕಿ. ಎಸ್, ಇದು ತಾವು ನೋಡ್ತಾ ಇರುವಂತದ್ದು ಪರ್ಮಿಷನ್ ಲೆಟರ್ 16/8/2022 ಆ ಸಂದರ್ಭ ಆಗುವಂತಹ ಮೊಸರು ಕುಡಿಕೆಯ ಸಂದರ್ಭ. ಎಸ್, ನೋಟಿಸ್ ಅನ್ನ ತಾವು ನೋಡ್ತಾ ಇದ್ರಿ. ಇದು ಪರ್ಮಿಷನ್ ಲೆಟರ್. ಒಂದ್ ವೇಳೆ ತಾವುಗಳು ಅನ್ಕೊಳ್ತಾ ಇದ್ರೆ ಒಂದು ವೇಳೆ ಪರ್ಮಿಷನ್ ತೆಗೆದುಕೊಳ್ಳಲಿಲ್ಲ, ಸೊ ಹಾಗಾಗಿ ಯೂಸ್ ಮಾಡಿದಾರೆ ಅಂತ ಬಂದಾಗ ಇಲ್ಲ, ಪರ್ಮಿಷನ್ ಲೆಟರ್ ಇದೆ. ನೆಕ್ಸ್ಟ್ ಒನ್ ಹಾಕಿ. ಎಸ್, ಅಲ್ಲಿ ಸಂಪೂರ್ಣವಾಗಿ ರೆಗ್ಯುಲೇಷನ್ಸ್ ಕೂಡ ಇದೆ ಆ ನೋಟಿಸ್ ಅಲ್ಲಿ. ನೆಕ್ಸ್ಟ್ ಎಸ್, ನೆಕ್ಸ್ಟ್ ಒನ್
ನೆಕ್ಸ್ಟ್ ಪೇಜ್. ನೋಡಿ, ಇದು ಚಂದ್ರಶೇಖರ್ ಅವರು ಅವರ ಬಂದಿರುವಂತಹದ್ದು. ಸೊ ಅವರ ಒಂದು ವಿಚಾರದಲ್ಲಿರುವಂತಹ ಲೈಸೆನ್ಸ್ ಇದು. ನೋಡಿ, ಪರ್ಪಸ್ ಆಫ್ ಯೂಸ್ಡ್ ಮಂಗಳೂರಿನ ಉರ್ವ ಪೊಲೀಸ್ ಠಾಣಾ ವ್ಯಾಪ್ತಿ. ಸೊ ಇದೆಲ್ಲ ನೋಡಿದಾಗ ಕಂಪ್ಲೀಟ್ ಆಗಿರುವಂತಹ ಪರ್ಮಿಷನ್ ಕೂಡ ಇವರು ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ರೂಲ್ಸ್ ಅನ್ನ ಸ್ವಲ್ಪ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಡಿಜೆ ಮಾದರಿಯ ಧ್ವನಿವರ್ಧಕ ವಸ್ತು ಬಳಸಬಾರದು ಒಂದು ಕಡೆ. ಅಂಡ್ ಅಗೇನ್ ಅಲ್ಲಿ ಕಾರ್ಯಕ್ರಮವನ್ನ ರಾತ್ರಿ 10 ಗಂಟೆ ಒಳಗೆ ಮುಗಿಸುವಂತಹ ಷರತ್ತಿಗೆ ಒಳಪಟ್ಟಿರ್ತದೆ. ಜೊತೆಗೆ ಇನ್ನೊಂದು ಕಡೆಯಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದೇನಂತ ಬಂದಾಗ 55 ಡೆಸಿಬಲ್ ಮತ್ತು 65 ಡೆಸಿಬಲ್. ಸೊ ಅದನ್ನ ಮೀರಬಾರದು, ಅದನ್ನ ಮೀರಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗೆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಪಾಲನೆ ಮಾಡಿಕೊಂಡು ಈ ಒಂದು ಸಂಘಟನೆಯವರು ಕಾರ್ಯಕ್ರಮ ಮಾಡಲೇಬೇಕು. ಪ್ರತಿಯೊಂದು ಸಂಘಟನೆಯವರು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ನಾವು ನೋಡಿದಾಗ ಈ ಒಂದು ಸಂಘಟನೆಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಎಲ್ಲವೂ ಕೂಡ ಪರ್ಮಿಷನ್ ತೆಗೆದುಕೊಂಡಿದ್ರು. ಎಲ್ಲವೂ ಕೂಡ ಏಕಾಏಕಿ ಸೌಂಡ್ ಸಿಸ್ಟಮ್ ಸೀಸ್ ಆಗಿತ್ತು ಅಂತ ಬಂದಾಗ ಮುಂದಿನ ಹಬ್ಬಗಳ ಕಥೆ ಏನು ಅನ್ನುವಂತ ಪ್ರಶ್ನೆಗಳು ಇದೇ ಮುಂದುವರಿಯುತ್ತಾ. ಯಾಕಂದ್ರೆ ಇವತ್ತು ಧ್ವನಿವರ್ಧಕ ಸಂಘಗಳ ಒಕ್ಕೂಟ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನು ಅವರ ಅಳಲನ್ನು ಕೂಡ ಅವರು ತೋಡಿಕೊಂಡ್ರು. ಹೀಗೆ ಆದ್ರೆ ಬಹಳಷ್ಟು ಕಷ್ಟ ಇದೆ ನಮ್ಗಳಿಗೆ ಅನ್ನುವಂತ ವಿಚಾರದಲ್ಲಿ ಅವರು ಮಾತಾಡಿದ್ರು, ಭರಶೆಟ್ಟರು ಕೂಡ ಮಾತಾಡಿದ್ರು ಈ ಒಂದು ವಿಷಯದ ಬಗ್ಗೆ. ಯಾಕಂದ್ರೆ ಮುಂದಿನ ಹಬ್ಬಗಳ ಕಥೆ ಏನು, ನಮ್ಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಡಿ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಫಸ್ಟ್ ಆಕ್ಷನ್ ಪ್ರದೀಪ್ ಸರಿಪಳ ಅವರೇ. ಎಸ್, ನಮ್ಮ ತುಳುನಾಡು ಅಂತ ಹೇಳಿದ್ರೆ ತುಳುನಾಡು ಅಂತ ಹೇಳಿದ್ರೆ ಇದೊಂದು ಸಾವಿರಾರು ವರ್ಷದ ಒಂದು ಆಚರಣೆ ಇರ್ಬೋದು. ಇದು ಆಚರಣೆಗಳು ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು. ಇದರಲ್ಲಿ ಧಾರ್ಮಿಕತೆ ಇದೆ. ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಆಡಂಬರಕ್ಕಲ್ಲ. ಅವರ ಮೈಂಡ್ ತಡೆಯೋದು ನಾನು ಹೇಳೋದು, ಬೇರೆ ಕಡೆ ನೋಡ್ತಾ ಇದ್ರೆ ಅದಕ್ಕೊಂದು ಧಾರ್ಮಿಕತೆಗೆ ಕನೆಕ್ಷನ್ ಇಲ್ಲ. ನಮ್ದು ಯಾವುದೇ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಲಿ, ಅದೊಂದು ಧಾರ್ಮಿಕತೆ ಇದ್ದೇ ಇರುತ್ತೆ. ಹುಳಿ ವೇಷದಿಂದ ಇರ್ಬೋದು, ಅದು ಯಾವುದೇ ಕಾರ್ಯಕ್ರಮ, ವಸ್ತು ಕುಡಿಕೆ ಇರ್ಬೋದು, ದಸರಾ ಇರ್ಬೋದು, ಕೂಡ ನಮ್ಮ ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಆಚರಣೆಗಳು ಧಾರ್ಮಿಕತೆಗೆ ಸಂಬಂಧಪಟ್ಟದ್ದು. ಮೂಢನಂಬಿಕೆ ಅಲ್ಲ, ನಮ್ಮ ಮೂಲ ನಂಬಿಕೆ, ಖಂಡಿತ ಮೂಲ ನಂಬಿಕೆ ಪ್ರಕಾರವಾಗಿ ಅಷ್ಟು ಪರ್ಮಿಷನ್ ತಕೊಂಡ್ರು ಇದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇದು ಹಿಂದೂ ಕಾರ್ಯಕ್ರಮ. ಅಲ್ಲಿ ಧಾರ್ಮಿಕ ಸಭೆ ಆಗ್ತಾ ಇತ್ತು, ಆಗ್ಲಿಕ್ಕಿದ್ದು ಧಾರ್ಮಿಕ ಸಭೆ, ಅಲ್ಲಿ ನಡೀತಾ ಇರೋದು ಹಿಂದೂ ಧಾರ್ಮಿಕ ಕಾರ್ಯಕ್ರಮ. ಇದು ಒಟ್ಟಾರೆ ವ್ಯವಸ್ಥೆಯಲ್ಲಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಏನೋ ಕೆಲಸ ಮಾಡ್ತಾ ಇದೆ ಅನ್ನತಕ್ಕಂಥದ್ದು ನೇರ. ಇದರಲ್ಲಿ ಎರಡು ಸಂಶಯ ಇಲ್ಲ. ಇನ್ನು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ತಂದು ಈ ರೀತಿ ಕಾರ್ಯಕ್ರಮಗಳನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಒಂದು ಕಡೆಯಿಂದ. ಆದ್ರೆ ಎರಡನೇ ಕಡೆಯಿಂದ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಆಚರಣೆಗಳು ಪ್ರಾರಂಭ ಆಗೋದೇ ರಾತ್ರಿಯಲ್ಲಿ. 24 ಗಂಟೆ ನಾವು ಮನೆಯಲ್ಲಿ ಆಯ್ಷಾಮರ ಇರುವವರಲ್ಲ. ದುಡಿದು ಬಂದ ಮೇಲೆ ಸಂಜೆ ಹೊತ್ತಿಗೆ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗುವುದು ತಡರಾತ್ರಿ, ದೈವಾರಾಧನೆ ಇರೋದು. ಇವರು 10 ಗಂಟೆ ಅಂತ ನೋಡಿದೆ, ಇವಾಗ ರೂಲ್ಸ್ 10 ಗಂಟೆ ಅಂತ ಇದೆ ಅಂತೆ. ಪ್ರಾರಂಭ ಆಗುವುದೇ ರಾತ್ರಿ, ತಡರಾತ್ರಿ ಕಾರ್ಯಕ್ರಮಗಳು. ಹಾಗಾದ್ರೆ ನಮ್ಮ ಕಾರ್ಯಕ್ರಮಗಳ ಯಾವ ರೀತಿ ಧಾರ್ಮಿಕ ಕಾರ್ಯಕ್ರಮ ಮುಂದೆ ಹೇಗೆ ನಡೆಸೋದು? ಈ ರೀತಿಯನ್ನ ಮಾಡ್ಕೊಂಡು ಹೋದ್ರೆ ಯಾವ ರೀತಿ ನಡೆಸೋದು? ಇವರು ಯಾವಾಗಲೇ ಹೇಳಿದ್ರು. ಇದರ ಬಗ್ಗೆ ವೇದವ್ಯಾಸ ಕಾಮತರು ಕೂಡ ನಾನು ಸದನದಲ್ಲಿ ಮಾತಾಡಿದ್ದು ನೋಡಿದ್ದೇನೆ. ಭರಶೆಟ್ಟಿ ಅವರು ಕೂಡ ಮಾತಾಡಿದ್ದನ್ನು ನೋಡಿದ್ದೇನೆ. ಸಂಘಟನೆಯ ಅವರಂದ್ರೆ ಹಿಂದುತ್ವದ ಪರವಾಗಿ ಖಂಡಿತವಾಗಿ ನಿಂತಿದ್ದಾರೆ ಅವರು, ಅದೆರಡು ಮಾತಿಲ್ಲ. ಆದರೆ ಇಲ್ಲಿ ಮಾಡಿದ್ಯಾರು, ಯಾಕೆ ಮಾಡಿದ್ದಾರೆ, ಅದು ಪ್ರಶ್ನೆ ಇದೆ ಅಲ್ವಾ? ಖಂಡಿತವಾಗಿ ನನಗೆ ಕಮಿಷನರ್ ಮೇಲೆ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಚಾಲವನ್ನ ಅವರು ಮಟ್ಟ ಹಾಕಿದ್ದಾರೆ, ಎರಡು ಮಾತಿಲ್ಲ. ಅದು ಅಭಿನಂದನ, ಅವರು ಸ್ವಾಗತ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಒಬ್ರು ಅದನ್ನು ಸ್ಕ್ಯಾನರ್ ಕೋಡ್ ತಂದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಎಲ್ಲಾದ್ರೂ ಸಿಕ್ಕಿದ್ರೆ ಮಾಹಿತಿ ಕೊಡಿ, ಏನೋ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸುವಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಖಂಡಿತವಾಗಿ ನಾವು ಒಪ್ಕೊಳ್ಳೇಬೇಕು. ಆದರೆ ಇದು ನಮ್ಮ ಆಡಂಬರದ ಆಚರಣೆಗಳಲ್ಲ, ಇದು ನಮ್ಮ ಧಾರ್ಮಿಕ ಆಚರಣೆಗಳು, ನಮ್ಮ ಮೂಲ ನಂಬಿಕೆ. ನೋಡಿ, ಅದರಲ್ಲಿ ತಾಯಂದ್ರು ಚಿಕ್ಕ ಮಕ್ಕಳನ್ನ ಕೃಷ್ಣ ವೇಷ ಹಾಕಿ ಆ ಕಾರ್ಯಕ್ರಮದಲ್ಲಿ ಅದೊಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕಿತ್ತು. ಆ ಧರ್ಮಸಭೆಯಲ್ಲಿ ಹಿರಿಯರು ಹಿಂದೂಗಳಿಗೆ ಸೇರಿರುವ ಹಿಂದೂಗಳಿಗೆ ನಮ್ಗೇನು ವಿಶೇಷವಾಗಿ ಏನು ದೇವ ಕಾರ್ಯಕ್ರಮಗಳಲ್ಲಿ ನಮಗೆ ಬೋಧನೆ ಸಿಗೋದಿಲ್ಲ. ನಮ್ಗೆ ಸಿಗೋದು ಇಂತಹ ಧಾರ್ಮಿಕ ಕಾರ್ಯಕ್ರಮ, ಧರ್ಮ ಬೋಧನೆ ಸಿಗ್ತದೆ. ಈ ರೀತಿ ಇರಬೇಕು, ಈ ರೀತಿ ಹಿಂದೂಗಳು ಇರಬೇಕು ಅನ್ನತಕ್ಕಂಥ ಧರ್ಮಸಭೆ ಮಾಡಬೇಕಿತ್ತು. ಆ ಧರ್ಮ ಸಭೆಗೆ ಕತ್ತರಿ ಹಾಕಿದ್ದಾರೆ. ಒಂದು ವೇಳೆ ಅವರು ಇನ್ಸ್ಟ್ರಕ್ಷನ್ ಮಾಡಬಹುದಿತ್ತು ಕಮಿಷನರ್ ಅವರಿಗೆ ಅಥವಾ ಪೊಲೀಸ್ ಯಾರು ಇದ್ದಾರೆ ಪೊಲೀಸ್ ಅಧಿಕಾರಿಗೆ, ಇಷ್ಟು ಕಡಿಮೆ ಇದೆ, ಇಷ್ಟು ಇಡಬೇಕು, ನೀವು ಇಷ್ಟನ್ನು ತೆಗಿಬೇಕು, ಮತ್ತೆ ನಂತರ ಕಾರ್ಯಕ್ರಮಗಳನ್ನ ಮಾಡಿ. ಖಂಡಿತವಾಗಿ ಆಯೋಜಕರು ಖುಷಿ ಆಗ್ತಾ ಇದ್ರು.
ಅಂದ್ರೆ ಇನ್ಸ್ಟ್ರಕ್ಷನ್ ಕೊಡ್ಬೋದಿತ್ತು, ಖಂಡಿತವಾಗಿ ಕೊಟ್ಟು ಏಕಾಏಕಿ ತೆಗೆಯೋದಲ್ಲ. ಆರಕ್ಷಕರು ಅಂತ ಬಂದಾಗ ನಮ್ಗಳಿಗೆ ರಕ್ಷಣೆಯನ್ನ ಕೊಡಬೇಕು, ನಮ್ಮ ಸ್ವಾತಂತ್ರ್ಯಕ್ಕೆ, ರಕ್ಷಣೆ, ನಮ್ಮ ಸಂವಿಧಾನದ ಆಶಯಗಳಿಗೆ ರಕ್ಷಣೆ ಕೊಡುವಂತವರು ಆರಕ್ಷಕರು. ಕರೆಕ್ಟ್, ಖಂಡಿತ ಅಲ್ವಾ? ಕರೆಕ್ಟ್. ನಮ್ಮನ್ನು ದಮನ ಮಾಡ್ಲಿಕ್ಕಿರೋರಲ್ಲ ಅಲ್ಲ, ಕರೆಕ್ಟ್. ನಮ್ಮ ಸಂವಿಧಾನದ ಆಶಯಗಳೇನಿದೆ, ನಮ್ಮ ಹಕ್ಕುಗಳೇನಿದೆ, ನಮ್ಮ ಸ್ವಾತಂತ್ರ್ಯ ಏನಿದೆ, ಅದನ್ನ ಉಳಿಸುವಂತಹ ಕೆಲಸವನ್ನ ಮಾಡಬೇಕಿತ್ತು ಅವ್ರು ಏನ್ ಹೇಳಿದ್ದಾರೆ? ನಮ್ಮ ಕಾನೂನು ಪ್ರಕಾರ 15 ವರ್ಷಗಳಿಂದ 14 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಹೇಳ್ಬೇಕಿತ್ತು, ಈ ರೀತಿ ಇದೆ, ನಿಮ್ದು ತಪ್ಪು ಇದೆ, ಸರಿ ಮಾಡ್ಕೊಳ್ಳಿ. ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗಿರ್ಲಿಲ್ಲ, ಏಕಾಏಕಿ ತಗೊಂಡು ಹೋಗುವಂತದ್ದು ಇನ್ನು 65 ಡಿಸೆಂಬರ್ ಒಳಗೆ ಮಾಡಬೇಕಿತ್ತು. ಸರಿ ಅಲ್ವಾ? ಇವಾಗಲೇ ತೋರಿಸಿ ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಎಷ್ಟು ಡೆಸಿಮಲ್ ಇತ್ತು ಕಾರ್ಯಕ್ರಮದಲ್ಲಿ. ನಿಜ, ಅವರು ಹೇಳುವಂತ ಪ್ರಕಾರ ಅಲ್ಲ, ನಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ, ಅದನ್ನು ನೋಡುವಾಗ ಎಷ್ಟು ಡೆಸಿಮಲ್ ಅಂತ ಹೇಳಿ ತಜ್ಞರಿಗೆ ಮಾಡಬಹುದಿತ್ತು. ಅವಾಗ ಯಾರ ಮೇಲೆ ಕೇಸ್ ಮಾಡ್ತಾರೆ ಇವರು? ಕರೆಕ್ಟ್, ಮಾಡ್ಬೇಕಿತ್ತಲ್ವಾ? ಒಂದು ರೂಲ್ಸ್ ಮಾಡಬಾರ್ದಿತ್ತು. ತೊಕ್ಕೋಟಲ್ಲಿ ಆಗಿದೆ ಅಂತ ಹೇಳಿದ್ದಾರೆ, ತೊಕ್ಕೋಟಲ್ಲಿ ನಡೆದಿದೆ ಅಂತ ಹೇಳಿದಾಗ ಇಲ್ಲಿ ಯಾಕೆ ಆಗಿದೆ ಅಲ್ಲ? ಅವರ ಕಮಿಷನರ್ ವ್ಯಾಪ್ತಿಯಲ್ಲೇ ಬಂದಿದೆ ಅದು, ಹೌದಲ್ವಾ? ಕರೆಕ್ಟ್. ಅದು ಯಾಕಾಗಿಲ್ಲ? ಕರೆಕ್ಟ್. ಜನರು ಪ್ರಶ್ನೆ ಮಾಡ್ತಾರೆ, ಜನರಿಗೆ ಇವಾಗ ಗೊಂದಲ ಆಗಿದೆ, ಜನರು ತುಂಬಾ ಗೊಂದಲದಲ್ಲಿ ಇದ್ದಾರೆ ಇವಾಗ. ಕಾರ್ಯಕ್ರಮಗಳು ಮುಂದೆ ನಡಿಬೇಕಾ? 10 ಗಂಟೆ ನಿಲ್ಸೋದು, ಏನ್ 10 ಗಂಟೆ ನಿಲ್ಸ್ಬೇಕು ಕಾರ್ಯಕ್ರಮಗಳು? ಹೌದಪ್ಪ, 10 ಗಂಟೆ ಅಂದ್ರೆ ನಮ್ಮ ಶೋಭಾಯಾತ್ರೆಗಳು ಹೋಗುವಂತದ್ದೇ ರಾತ್ರಿ ಶೋಭಾಯಾತ್ರೆಗಳು ಇಲ್ಲ, ಮುಂದೆ ಹಾಗೆ ಬರ್ಬೋದು. ಅಲ್ಲ, ವೇದವ್ಯಾಸ ಅವರು ಇವತ್ತೊಂದು ಮಾತನ್ನ ಹೇಳ್ತಾರೆ, ಅಲ್ಲಿ ಏನ್ ಹೇಳಿದ್ರ ಅಂತ ಹೇಳಿದ್ರೆ, ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಿ 10 ಗಂಟೆ ಒಳಗಡೆ. ಒಂದು ವೇಳೆ 10 ಗಂಟೆ ಒಳಗಡೆ ಆಗಿಲ್ಲ, ಮೊಸರು ಕುಡಿಕೆ ಆಗಿಲ್ಲ, ಬಹಳಷ್ಟು ಮೊಸರು ಕುಡಿಕೆಯನ್ನ ಅಂದ್ರೆ ಈ ಮಡಿಕೆಗಳನ್ನ ಕಟ್ಟಿರ್ತಾರೆ ಮೇಲ್ಗಡೆ, ಹೌದಾ? ಸೊ ಆ ಸಂದರ್ಭ ಕಟ್ಟಿಲ್ಲ, ಆಗಿಲ್ಲ ಅಂತ ಬಂದಾಗ ಹೇಳಿದ್ರಂತೆ, ಅಂದ್ರೆ ಇವತ್ತು ಆಗ್ಲಿಲ್ಲ ನಾಳೆ ಬೆಳಿಗ್ಗೆ ಬಂದು ನಿಖುಲ್ ಕರದರ್ಪಳೆ ಅಂತ ಹೇಳಿ ಈ ರೀತಿ ಹೇಳ್ತಾರೆ ಅಂತ ಹೇಳಿದಾಗ ಏನ್ ಕತೆ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ವೇದವ್ಯಾಸ ಕಾಮತ್ ಅವರು ಹೇಳ್ತಾ ಇದ್ರು. ಏನ್ ನಡೀತಾ ಇದೆ ಹಾಗಾದ್ರೆ? ನಾಳೆ ದೈವದ ಕೋಲ ನಡಿ ಸಂದರ್ಭದಲ್ಲಿ 10 ಗಂಟೆಗೆ ನಿಲ್ಸಿ, ನಾಳೆ ಬೆಳಿಗ್ಗೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರೆ ಹೇಗಾಗ್ಬೋದು? ದೈವದ ಶಾಪಕ್ಕೆ ಯಾರು ಗುರಿ ಆಗ್ತಾರೆ? ನಾನು ಪ್ರತಿ ಹೇಳಿದ ನಮ್ದು ಆಚರಣೆಗಳು ಇದು ಆಡಂಬರ ಅಲ್ಲ, ನಮ್ಮ ಮೂಲ ನಂಬಿಕೆಗಳು, ನಮ್ಮ ಧಾರ್ಮಿಕ ಆಚರಣೆಗಳು. ಇದು ನಾನು ಹುಟ್ಟಿದಕ್ಕಿಂತ ಮುಂಚೆ ಇದೆ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದನ್ನ ನಿಲ್ಲಿಸುವಂತದ್ದು ಇಷ್ಟರವರೆಗೆ ಯಾರ ಕೈಯಿಂದ ಆಗಿಲ್ಲ. ನಮ್ಮ ದೈವಾರಾಧನೆಯನ್ನಾಗ್ಲಿ, ನಮ್ಮ ಆಚರಣೆಗಳನ್ನಾಗ್ಲಿ ನಿಲ್ಲಿಸುವಂತ ಕೆಲಸ ಯಾರ ಕೈಯಿಂದ ಕೂಡ ಆಗಿಲ್ಲ, ಮುಂದೆ ಆಗುವುದು ಕೂಡ ಇಲ್ಲ, ಖಂಡಿತ ಆಗುವುದಿಲ್ಲ. ಒಂದು ಅದು. ಇನ್ನೊಂದು ಅಂತ ಹೇಳಿದ್ರೆ, ಇದೊಂದು ಸರಪಳಿ, ನೀವು ಆಗ್ಲೇ ಹೇಳಿದಾಗೆ ಆ DJ ಅವರು ಇಷ್ಟು ಇವಾಗ ಲೋನ್ ಮಾಡ್ಕೊಂಡು ಆ ಪರಿಕರಗಳನ್ನು ತಗೊಂಡಿರ್ತಾರೆ, ಸೌಂಡ್ಗಳಿರ್ಬೋದು, ಲೈಟಿಂಗ್ಗಳಿರ್ಬೋದು ಅಂತ ತಗೊಂಡಿರ್ತಾರೆ. ಅವರ ಪರವಾಗಿ ನಿಲ್ಲುವಂತ ಖಂಡಿತವಾಗಿ ಕಾಲಘಟ್ಟ ಇದೆ. ಯಾಕಂತ ಹೇಳಿದ್ರೆ ನಾಳೆ ಏನೋ ಕಾರ್ಯಕ್ರಮಗಳಲ್ಲಿ ನಿಂತು ಹೋದ್ರೆ ಖಂಡಿತ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು. ಆ ಒಂದು ಕಾರ್ಯಕ್ರಮದಿಂದಾಗಿ ನೋಡಿ, ಅಷ್ಟೊಂದು ಕಲಾವಿದರನ್ನ ಪೋಷಣೆ ಮಾಡುವಂತ ಕೆಲಸ ನಡೀತಾ ಇದೆ ಆ ವೇದಿಕೆಗಳಲ್ಲಿ. ಕಲಾವಿದರು ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಇದು ಕಲಾವಿದರ ಆರ್ಥಿಕ ಆಶ್ರಯದ ತಾಣ ಕೂಡ ಹೌದು. ಇವಾಗ ನೋಡಿ, ಅಷ್ಟು ಕಲಾವಿದರು ಇದ್ರಲ್ರಿ, ಆ ಕಲಾವಿದರಿಗೆ ಆ ಕಲಾ ಕಾರ್ಯಕ್ರಮನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮೊಟಕಾಯ್ತು. ಅಷ್ಟು ದಿನ ಅಭ್ಯಾಸಗಳನ್ನ ಮಾಡ್ಕೊಂಡಿದ್ರು. ತಾಯಿ ಒಂದು ಆಸೆ ಇತ್ತು, ನನ್ನ ಮಗು ಅಲ್ಲಿ ನೃತ್ಯ ಮಾಡ್ಬೇಕು, ಕೃಷ್ಣನ ನೃತ್ಯ ಮಾಡ್ಬೇಕು. ಅಲ್ಲಿ ಒಬ್ರು ತಾಯಿ ಮಾತಾಡಿದಾಗ ನಂಗೆ ಎಲ್ಲಕ್ಕಿಂತ ಜಾಸ್ತಿ ವೆರಿ ಎಫೆಕ್ಟಿವ್ ಅಂದ್ರೆ ಬೇಸರ ತಂದದ್ದು ಅವನ್ ತಾಯಿ ಮಾತಾಡಿದಾಗ ಅಲ್ಲಿ ತಾಯಿಯ ಮಾತುಗಳಲ್ಲಿ ಪ್ರಾಮಾಣಿಕತೆ ಇತ್ತು. ಯಾಕಂದ್ರೆ ಇಷ್ಟು ವರ್ಷಗಳಿಂದ 14 ವರ್ಷಗಳಿಂದ ನಾವಲ್ಲೇ ವಾತಾವರಣದಲ್ಲಿ ಇದೀವಿ. ನನ್ನ ಮಗಳು ಅಲ್ಲೇ 3 ವರ್ಷದಿಂದ ಸ್ಟೇಜ್ ಅಲ್ಲೇ ನೃತ್ಯ ಮಾಡ್ಕೊಂಡು ಬಂದ ಮಗಳು, ಪುಟ್ಟ ಮಗಳು. ಅವಳು ಈ ಬಾರಿ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಹೇಳಿ ಎಲ್ಲ ರೆಡಿಯಾಗಿ ಬಂದಿದ್ರು, ಅವಳು ಸೇರಿದಂತೆ ಅವರ ಉಳಿದ ಮಕ್ಕಳೆಲ್ಲ. ಆ ಮಕ್ಕಳ ಒಂದು ಪ್ರತಿಭೆಗೆ ನಾವು ಹೊಸ್ಕ ಹಾಕಿದಾಗ ಆಗಲ್ಲ. ಮತ್ತೆ ಕಲಾವಿದರಿಗೆ ಇವಾಗ ಈ ರೀತಿ 10 ಗಂಟೆ ಆದ್ರೆ ಅಂತ ಹೇಳಿದ್ರೆ ಮತ್ತೆ ಮುಂದೆ ನಾವು ಬೆಳಿಗ್ಗೆ ನೀನು ದಸರಾ ಮೆರವಣಿಗೆ ಇನ್ನು ನಮ್ದು ಪೂಜಾರಿಗಳು ಬೆಳಿಗ್ಗೆ 4 ಗಂಟೆಗೆ ಮಾಡ್ಬೇಕು ಅನ್ಸುತ್ತೆ. ಬೆಳಿಗ್ಗೆ 4 ಗಂಟೆಗೆ ಮಾಡಿದ್ರೆ 10 ಗಂಟೆಗೆ ಮುಗಿಯುವುದೇನ? ನಿಜ ನಿಜ ನಿಜ. ಕಷ್ಟ ಅಲ್ವಾ? ಯಾಕಂದ್ರೆ ಅಲ್ಲಿ ಈ ರೀತಿಯಲ್ಲಿ ಆದಾಗ ಬಹಳಷ್ಟು ಇನ್ನು ಆಕ್ರೋಶಕ್ಕೆ ಕಾರಣ ಆಗ್ತದೆ. ನಮ್ಮ ಆಚರಣೆಗಳಿಂದ ಇಷ್ಟರವರೆಗೆ ಶಾಂತಿಯುತವಾಗಿ ಆಗಿದೆ ಅಂತ ಹೊರತು ಎಲ್ಲಾದ್ರೂ ಅಹಿತಕರ ಘಟನೆ ನಡೆದಿದ್ಯಾ? ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲೂ ಅಹಿತಕರ ಘಟನೆ ನಡೆದಿಲ್ಲ. ನಿಜ. ಸ್ವಲ್ಪ ತಿಳ್ಕೊಳ್ಬೇಕು ಪೊಲೀಸ್ ಇಲಾಖೆಯವ್ರಿಗೆ, ಎಲ್ಲಾದ್ರೂ ನಡೆದಿದ್ಯಾ? ಯಾರಿಗಾದ್ರೂ ಹಿಂದೂಗಳೇನಾದ್ರು ಅನ್ಯಾಯ ಮಾಡಿದಾರೆ ಅಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೆ? ಅಲ್ಲಿ ನೋಡಿ, ನಮ್ಮಲ್ಲಿ ಒಂದು ಪದ್ಧತಿ ಇದೆ ಹಿಂದೂಗಳಲ್ಲಿ. ಯಾವಾಗ ದೇವರು ಮೆರವಣಿಗೆ ತೇರನ್ನೇ ಇರ್ತಾರೆ ಅಥವಾ ಪಲ್ಲಂಕಿಯನ್ನೇ ಇರ್ತಾರೆ ಅಥವಾ ಒಂದು ದೈವಸ್ಥಾನದ ಇದು ಧ್ವಜಾರೋಹಣ ಆಗುತ್ತೆ, ಕೊಡಿಮರ ಇರುತ್ತೆ, ಆ ಸಮಯದಿಂದ ಯಾರು ಕೈಯನ್ನು ಎತ್ತುದಿಲ್ಲ. ಅವನು ಕೈ ಎತ್ತಿದ್ರೆ ಮುಂದಿನ ಆ ವರ್ಷಕ್ಕೆ ಅವನು ಇರುವುದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಪ್ರತೀತಿ ಇದೆ. ಹಾಗಾಗಿ ಯಾರು ಕೂಡ ಹಿತಕರ ಘಟನೆ ನಡೀಲಿಕ್ಕೆ ಬಿಡುವುದಿಲ್ಲ. ಇನ್ನೊಂದು, ಅಷ್ಟು ವ್ಯಾಪಾರಿಗಳಿದ್ದಾರೆ ಅದನ್ನೇ ನಂಬ್ಕೊಂಡು ಬಂದವರು. ಹೌದಪ್ಪ. ಅಂದ್ರೆ ನೋಡಿ, ಒಂದು ಕೊಂಡಿ ಅದು ನಾನು ಅವಾಗ ಹೇಳಿದೆ, ಮಗುಗೆ ಅಲ್ಲಿ ಕಾಸ್ಟ್ಯೂಮ್ಸ್ ಬೇಕು. ಕಾಸ್ಟ್ಯೂಮ್ ಇನ್ನೊಬ್ಬ ಕಲಾವಿದರು, ಅವ್ರ ಆರ್ಟಿಸ್ಟ್ ಇದ್ದಾರೆ, ಕಲಾವಿದರು, ಮೇಕಪ್ ಕಾರರು, ಅವರ ಒಟ್ಟಿಗೆ ಪಾಡು ಹೋಯ್ತು. ಇಲ್ಲಿ ಏನದು ನಾವು ಬಟ್ಟೆ ತರ್ತೀವಿ, ಅದು ಹೋಯ್ತು. ಲೈಟ್ ಇರ್ಬೋದು, ಕಲಾವಿದರ ಇದು ಸಂಭಾವನೆ ಇರ್ಬೋದು,
ಅಷ್ಟು ಬಿಟ್ಟರೆ ನೋಡಿ ಇನ್ನೂ ನಾಟಕನ ಏನೋ ಅಲ್ಲಿ ರಸಮಂಜರಿ ಇದು ಭಕ್ತಿ ರಸಮಂಜರಿ ನಡಿಬೇಕಿತ್ತು. ಅಲ್ಲಿ ಕಲಾವಿದರು ಬರ್ತಾ ಇದ್ರು, ಆ ಕಲಾವಿದರಿಗೆ ಸಂಭಾವನೆ ಸಿಗ್ತಾ ಇತ್ತು. ಆ ಕಲಾವಿದರಲ್ಲಿ ಏನದು ಮ್ಯೂಸಿಕ್ ನ ಕಲಾವಿದರು ಇದ್ರು, ಅವರೆಲ್ಲ ಹೊಟ್ಟೆಗೆ ಕತ್ತರಿ ಹಾಕಿ ಆಗಿದಾಗಿದೆ. ಹೌದು, ಎಲ್ಲರಿಗೂ ಕೂಡ. ಈ ನೋಡಿ ಅಲ್ಲಿ ಒಬ್ರು ಅಜ್ಜಿ ಇಷ್ಟು ರೆಡಿ ಮಾಡಿ ಇಷ್ಟೊಂದು ಚರ್ಮರಿ ಹೋಗ್ಬೋದು, ಹೌದು ಹೌದು ಹೌದು, ಅದೇನೋ ಲೆಕ್ಕ ಹಾಕಿರ್ತಾರೆ, ಅವರ ಹೊಟ್ಟೆಗೆ ಹೋಯ್ತು. ಇವ್ರು ಹೇಳಿದ್ರು ಇವ್ರು ಐಸ್ ಕ್ರೀಮ್ ಏನ್ ಹೇಳೋದು ಇದಕ್ಕೆ? ಇದೆಲ್ಲದಕ್ಕೂ ಕೂಡ ಸರ್ಕಲ್. ಯಾಕಂದ್ರೆ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಅವ್ರಿಗೆ ಗೊತ್ತಿರುತ್ತೆ ವರ್ಷಕ್ಕೆ ಎಷ್ಟು ಹೂಗಳು ಹೋಗು ವ್ಯಾಪಾರ ಆಗುತ್ತೆ ನನ್ನ ಧಾರ್ಮಿಕ ಕಾರ್ಯಕ್ರಮಕ್ಕೆ, ಎಷ್ಟು ಹೂ ಇರ್ಬೋದು, ಎಷ್ಟು ಹಣ್ಣುಕಾಯಿ ಇರ್ಬೋದು. ಇದನ್ನೆಲ್ಲ ನಿಲ್ಲಿಸಿದ್ರೆ ಕರಾವಳಿ ಇನ್ನು ಸ್ವಲ್ಪ 6 ತಿಂಗಳು ಮಾತ್ರ ಮಳೆ ಬಿಟ್ಟಾಗ ನಾವು ಚೇತರಿಸ್ಕೊಳ್ತೀವಿ, ನಮ್ಮ ಆಚರಣೆಗಳು ನಡೆಯುತ್ತೆ. ತಿರ್ಗಾ ಮಳೆ ಬಂದ್ರೆ ನಾವು ಎಲ್ಲವನ್ನ ಬಂದ್ ಮಾಡಿ ಕೂತ್ಕೊಳ್ತೇವೆ. ಎಲ್ಲ ಅವ್ರಿಗೆ ವ್ಯಾಪಾರ ಆಗ್ಬೇಕು, ಈ ಕಾರ್ಯಕ್ರಮಗಳಲ್ಲಿ ಮಾತ್ರ ವ್ಯಾಪಾರ ಆಗ್ಬೇಕು. ಇದನ್ನ ಮುಡುಕುಗೊಳಿಸಿ 10 ಗಂಟೆಗೆ ಅಂತ ಹೇಳಿದ್ರೆ ಈ ರೀತಿ ಮಾಡಿದ್ರೆ ಕಷ್ಟ. ಇದು ಖಂಡಿತ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಜನರ ಆಕ್ರೋಶ ಬೀಳ್ತಾರೆ. ಆಮೇಲೆ ಓಕೆ, ಶಾಂತಿಯುತವಾಗಿ ಅದ ಕಾರ್ಯಕ್ರಮ ನಮ್ಮಷ್ಟಕ್ಕೆ ಮಾಡ್ಲಿಕ್ಕೆ ಬಿಟ್ರೆ ನಾವು ಯಾರಿಗೂ ಅನ್ಯಾಯ ಮಾಡೋದು ನಮ್ಮಷ್ಟೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಅವರು ಆದೇಶಗಳನ್ನ ಕೊಡ್ಲಿ, ಈ ರೀತಿ ಮಾಡಿ, ಈ ರೀತಿ ನಿಮಗೆ ಏನು ತಪ್ಪಾಗುದಿಲ್ಲ. ನೋಡಿ, ಕಾರ್ಯಕ್ರಮ ನಿಲ್ಲಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಏನಾದ್ರು ಕಾರ್ಯಕ್ರಮಕ್ಕೆ ಸೌಂಡ್ ಅನ್ನು ಪ್ರಾರಂಭ ಆಗ್ಬೇಕಿತ್ತು, ಇವ್ರಿಗೆ ಏನೋ ಕಿರಿಕಿರಿ ಆಗುವಂತದ್ದು ಆತರ ಏನು ನಡೆದಿಲ್ಲ. ಅದ್ರ ಜೊತೆಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರಿಗೆ ಪೊಲೀಸ್ ಠಾಣಾಧಿಕಾರಿ ಅವರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಏನೋ ಅವರ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಕೊಟ್ರು, ಯಾರಿಗೆ ಕಿರಿಕಿರಿ ಆಯ್ತು, ಎಷ್ಟು ಡೆಸಿಮಲ್ ಸೌಂಡ್ ಇತ್ತು ಅಲ್ಲಿ, ಅದನ್ನ ಅವ್ರು ಹೇಳ್ಬೇಕಿತ್ತು. ಅದನ್ನ ತೆಗೆದು ಬಿಡಿ. ಸಂಘಟಕರು ರಿಕ್ವೆಸ್ಟ್ ಮಾಡಿದ್ರಂತೆ, ನಾವು ಎಷ್ಟು ತೆಗಿತೀವಿ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಡ್ತೀವಿ ನಿಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ. ಅದನ್ನು ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ? ಇವ್ರಿಗೆ ಯಾರಿಗೆ ಪ್ರೆಷರ್ ಇತ್ತು? ಹಿಂದೂ ಕಾರ್ಯಕ್ರಮವನ್ನ ನಿಲ್ಲಿಸ್ಲಿಕ್ಕೆ ಯಾರ ಪ್ರೆಷರ್ ಇತ್ತು ಇವರಿಗೆ? ಅದನ್ನ ಸ್ಪಷ್ಟಪಡಿಸ್ಬೇಕು. ಅವರು ದಯವಿಟ್ಟು ಸ್ಪಷ್ಟಪಡಿಸ್ಬೇಕು. ಯಾಕಂತ ಹೇಳಿದ್ರೆ ಇಡೀ ಸಮಾಜದ ಹಿಂದೂ ಸಮಾಜಕ್ಕೆ ಗೊಂದಲ ಆಗಿದೆ ಇದರಲ್ಲಿ. ಖಂಡಿತ ಗೊಂದಲವನ್ನ ಸರಿ ಮಾಡ್ಬೇಕು. ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಕಾರ್ಯಕ್ರಮಗಳು 10 ಗಂಟೆಗೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಮ್ಮ ದೈವಗಳ ಗಗ್ಗರ ಇಡ್ಲಿಕ್ಕೆ ಪ್ರಾರಂಭ ಆಗುದು 10 ಗಂಟೆಗೆ. 10 ಗಂಟೆ ಒಂದು ಗಗ್ಗರವನ್ನು ಕಿತ್ಕೊಂಡು ಹೋಗ್ತಾರೆ ಇವರು. ನೋಡಿ, ಆಕ್ರೋಶ ಆಗುತ್ತೆ, ಸಮಾಜ ಆಕ್ರೋಶ ಆಗುತ್ತೆ. ಅದಕ್ಕೆ ನಮ್ಮ ಆಚರಣೆಗಳಿಗೆ ನೀನು ಅಡ್ಡಿಪಡಿಸಬೇಡಿ. ಓಕೆ, ಎಸ್ ಸರ್ ಬರ್ತೀನಿ. ಜೊತೆಗೆ ಮತ್ತಷ್ಟು ಕರೆಗಳನ್ನು ತೆಗೆದುಕೊಳ್ಳೋದು ಮೊದಲನೇದಾಗಿ ನೇರವಾಗಿ ವೇದವ್ಯಾಸ್ ಕಾಮತ್ ಅವರು ಇವತ್ತು ಅವರು ಮಾತಾಡಿದ್ದಾರೆ ಈ ಒಂದು ಸೌಂಡ್ ಸಿಸ್ಟಮ್ ವಿಚಾರದ ಬಗ್ಗೆ. ಅಧಿವೇಶನದಲ್ಲಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೊಸರು ಕುಡಿಕೆಯ ವಿಚಾರ ಅಂದ್ರೆ ಈ ಸೌಂಡ್ ಸಿಸ್ಟಮ್ ಸೀಸ್ ಅದನ್ನು ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಬ. ಈಗ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮ್ಗೆ ಗೊತ್ತಿದೆ. ಇದರಲ್ಲಿ ಯಕ್ಷಗಾನ ಇರಬಹುದು, ಕೋಲ, ನೇಮೋತ್ಸವ, ಜಾತ್ರೋತ್ಸವ, ಬ್ರಹ್ಮಕಲಶೋತ್ಸವ, ರಥೋತ್ಸವ, ಈ ರೀತಿಯ ಕಾರ್ಯಕ್ರಮಗಳು ನಡೀತದೆ. ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ಸಾರ್ವಜನಿಕ ಗಣೇಶೋತ್ಸವ, ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿವೇಷದಂತ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಿನ್ನೆಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂತ ಸಂದರ್ಭದಲ್ಲಿ ಬೆಳಗಿನ ಅವಧಿಯಲ್ಲೇ ದಿನದ ಬೆಳಿಗ್ಗೆಯಲ್ಲಿ ಸಾಯಂಕಾಲ 6-6:30 ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು. ಆವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮ್ ಅನ್ನ ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸಮಂಜರಿ ಇರಬಹುದು, ಆರ್ಕೆಸ್ಟ್ರಾ ಇರಬಹುದು, ಕೃಷ್ಣವೇಷ ಸ್ಪರ್ಧೆ, ಭರತನಾಟ್ಯ, ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ. ಇದರಿಂದ ಅಲ್ಲಿ ಇರುವಂತ ಸೌಂಡ್ 50-40 ಡೆಸಿಬಲ್ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡ್ ಅನ್ನು ಸೀಸ್ ಮಾಡುವುದು, ಮತ್ತೆ ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಏನು ಅಂತ ಕೇಳಿದ್ರೆ, ರಾತ್ರಿ 10 ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು. ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂತ ಮಡಕೆ ಇದೆ, ಕರ ಅಂತ ಹೇಳ್ತೀವಿ, ಅದನ್ನು ಒಡಿಲಿಕ್ಕೆ ಹೋದಾಗ 10:30 ಆಯಿತು, ನಿಲ್ಲಿಸಿ ಮರದಿ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ, ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು, ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸರ್ಕಾರ, ಕಾನೂನು ಏನೇ ಇರಬಹುದು, ಧಾರ್ಮಿಕ ನಂಬಿಕೆ, ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತು. ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ, ನವರಾತ್ರಿ ನಡೀಲಿಕ್ಕಿದೆ, ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು. ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಅಂತ ಹೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ.
ಇದು ವೇದವ್ಯಾಸ್ ಕಾಮತ್ ಅವರ ಮಾತುಗಳು. ಕಾನೂನು ಹೆಸರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮಕ್ಕೆ ಕೊಳ್ಳಿಟ್ಟಿದ್ದೆ ರಾಜ್ಯ ಸರ್ಕಾರ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಈ ರೀತಿ ಆಗ್ತಾ ಇದೆ, ನಮ್ಮ ಸರ್ಕಾರದಲ್ಲಿದ್ದಾಗ ಈ ರೀತಿಯ ಘಟನೆಗಳು ಆಗಿಲ್ಲ, ಆಗೋದಿಲ್ಲ, ನಾವು ಬಿಡಲ್ಲ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಈ ಒಂದು ಘಟನೆ ಆಗ್ತಾ ಇದೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಿಚಾರ ಬರುವಂತದ್ದು ಇನ್ನು ಮುಂದಕ್ಕೆ ಕತೆ ಏನು, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಸಾಲು ಹಬ್ಬಗಳಿದೆ, ಸೊ ಹಾಗಾಗಿ ಏನ್ ಕತೆ ಅನ್ನುವಂತ ಪ್ರಶ್ನೆ. ಕರೆಗಳಿವೆ, ಮತ್ತೊಂದು ಕರೆ ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಸರ್. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಿದೆ. ಎಸ್ ಸರ್, ದೀಪು ಶೆಟ್ಟಿ ಅವರು ಇದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಸರ್, ಈ ಒಂದು ಬೆಳವಣಿಗೆ ಅಥವಾ ಈ ಒಂದು ವಿಚಾರ ಆಗಿರುವಂತಹ ಘಟನೆ ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಮೊದಲಿಗೆ ತುಂಬಾ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ ಅಲ್ಲಿಯ ಪ್ರತಿ ನಾವು ಅಲ್ಲಿ ಹೋಗ್ತಿದ್ದೆವು, ಉರ್ವಸ್ಟೋರಲ್ಲಿ ಅಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮಕ್ಕೆ. ಬಹಳ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಿದ್ರು. ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಪ್ರತಿಭೆ ಬೆಳಿಬೇಕಂತ ಹೇಳಿದ್ರೆ ಆ ಊರಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು. ಆ ಊರಲ್ಲಿ ಆ ಕಾರ್ಯಕ್ರಮ ಕೊಟ್ಟಂತ ಎಷ್ಟೋ ಮಕ್ಕಳು ಮುಂದೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವೇದಿಕೆಗಳನ್ನ ಹತ್ತಿರಂತದ್ದಿದೆ. ಅಂತ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿದಾರೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ಮಕ್ಕಳಿಗೆ ಮುಂದೆ ಬರ್ಬೇಕಾದ ಭವಿಷ್ಯದಲ್ಲಿ ಮುಂದೆ ಒಂದು ಇಡ್ಬೇಕಾದ ಹೆಜ್ಜೆಯನ್ನೇ ಸ್ಥಗಿತ ಮಾಡಿದಾಗೆ ಆಗಿದೆ. ಇಲ್ಲಿ ನಾವು ಓಕೆ, ಕಾನೂನು ಬೇಕು, ಯಾವುದಕ್ಕೆ ಬೇಕು ಕಾನೂನು? ಒಂದು ಜನರಿಗೆ ಸಮಸ್ಯೆ ಆಗುದಕ್ಕ ಅಥವಾ ಇನ್ನೊಬ್ಬರ ಜೀವನ ಹಾಳಾಗ್ತದ, ಅದಕ್ಕೆ ಕಾನೂನು ತರಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವುದಕ್ಕೆ ಕಾನೂನು ತರಬೇಕು ಅದಕ್ಕೆ ನಾವು ತರ್ತಾ ಇಲ್ಲ. ಈಗ ನೋಡಿ, ಈಗ ಅದೇ ನೋಡಿ, ದೊಡ್ಡ ದೊಡ್ಡ ಕಂಪನಿಗಳಿವೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಂದು ಮೆಷಿನರಿಗಳು ಎಷ್ಟೋ ರನ್ ಆಗ್ತದೆ. ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಎಷ್ಟೋ ಪೊಲ್ಯೂಷನ್ ಆಗ್ತಿದೆ, ಜನರ ಜೀವನ ಅದರಿಂದ ಹಾಳಾಗ್ತದೆ. ಅದು ಬೇಡ, ನಮ್ಗೆ ಇನ್ಕಮ್ ಉಂಟು ಸರ್ಕಾರಕ್ಕೆ. ನಿಜ ಇದು ಬೇಡ. ಇದು ನಮ್ಮದೊಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳ ಅಂತ ಹೇಳಿದ ಕೂಡಲೇ ಸ್ಟಾರ್ಟ್ ಆಗ್ತದೆ. ಕೆಲವರಿದ್ದಾರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮವನ್ನು ವಿರೋಧ ಮಾಡ್ಲಿಕ್ಕೆ ಹುಟ್ಟಿದವರು ಕೆಲವರಿದ್ದಾರಲ್ಲ. ಭಜನೆ ಆದಾಗ ಶಬ್ದ ಮಾಲಿನ್ಯ ಆಗ್ತದಂತೆ, ಇದು ಯಕ್ಷಗಾನ ಆದಾಗ ಶಬ್ದ ಮಾಲಿನ್ಯ ಆಗ್ತದೆ, ದೀಪಾವಳಿ ಬಂದಾಗ ವಾಯು ಮಾಲಿನ್ಯ ಆಗ್ತದೆ. ಇವರಿಗೆ ಕಾಣುವುದು ಕೇವಲ ನಮ್ಮ ಹಿಂದೂಗಳ ಹಬ್ಬ, ಹಿಂದೂಗಳ ಸೆಲೆಬ್ರೇಷನ್ ಅಲ್ಲಿ ಮಾತ್ರ ಕಾಣ್ತದೆ. ಮತ್ತೆ ಒಂದು ವಿಧಾನ ಎಂತಾಗಿದೆ ಅಂತ ಹೇಳಿದ್ರೆ ಅದು ನಾವೇನು ಮಾಡ್ಲಿಕ್ಕಾಗಲ್ಲ, ಕಾನೂನು ಇದು ಮಾಡಿದ್ದು ಕಾನೂನವರು ಮಾಡಿದ ಅಂತ ಹೇಳಿ ನಾವು ರಾಜಕಾರಣಿಗಳನ್ನ ಯಾಕೆ ಆರಿಸಿದ್ದು? ಜನರ ಒಂದು ಧ್ವನಿ ಆಗ್ಲಿಕ್ಕೆ ಆರಿಸಿರ್ತೀವಿ. ಈಗ ಸರ್ಕಾರ ಅಂತ ಹೇಳಿದ್ರೆ ಒಂದು ಜನರ ಸರ್ಕಾರ. ಈ ಸರ್ಕಾರ ಏನ್ ಮಾಡ್ಬೇಕಿತ್ತು? ಜನರಿಗೆ ಒಂದು ಧ್ವನಿ ಆಗ್ಬೇಕಿತ್ತು. ಇದರ ಬಗ್ಗೆ ಏನು ತರಬೇಕು, ರೊಪ್ಪ ತರಬೇಕು. ಅದೇ ನೋಡಿ, ರಾಜಕೀಯದವರ ಸಂಬಳ ಏರಿಸಲಿಕ್ಕೆ ಏನು ಒಂದು ನಿಮಿಷದಲ್ಲಿ ಆಗುದಿಲ್ಲ, ಸಂಬಳ ಏರಿಸಲ್ಲ, ಎಲ್ಲರೂ ಒಟ್ಟಾಗಿ ಧ್ವನಿ ರೈಸ್ ಮಾಡಿ ಆಗ್ತದೆ. ಇದು ಬೇಡ. ಯಾಕೆ ಹೇಳಿ? ಇದು ಜನರಿಗೆ ಬೇಕಾದದ್ದು, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಎಷ್ಟೋ ಕಾರ್ಯಕ್ರಮಗಳು ಇನ್ನಿನ ಗಣೇಶ ಚತುರ್ಥಿ ಬರ್ತದೆ, ಅದಕ್ಕೆ ಬಂದ್ ಮಾಡ್ಲಿ, ಎಲ್ಲ ಬಂದ್ ಮಾಡ್ಲಿ. ಇನ್ನು ಹಬ್ಬಗಳು ಬೇಡ, ನಾವು ಮನೆಯಲ್ಲೇ ಕೂತ್ಕೊಳ್ತೇವೆ. ಬೇಕಾದ್ರೆ ಇವರದ್ದು ಯಾರಿದ್ದಾರೆ, ಸರ್ಕಾರದಲ್ಲಿರುವವರನ್ನು ಅವರನ್ನೇ ಕೊಂಡೋಗಿ ನಾವು ನೀರಲ್ಲಿ ಮುಳುಗಿಸ್ತೇವೆ, ದೇವರನ್ನು ಸಹ ಮುಳುಗಿಸುವುದಿಲ್ಲ. ಇವರಿಗೆ ಹತ್ತಿದ್ರೆ ಒಂದು ರಪ್ಪ ಮಾಡಿ ಅದಕ್ಕೊಂದು ಕಾನೂನು ರೀತಿಯ ಒಂದು ವ್ಯವಸ್ಥೆ ತಂದು ಎಲ್ಲೆಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮಗಳು ಏನು ಹೊಸತು ಮಾಡಿದಲ್ಲ, ವರ್ಷದಿಂದ ನಡೆಯುತ್ತಿದ್ದ ಕಾರ್ಯಕ್ರಮ ಅದನ್ನು ಸ್ಟೇಟ್ ಆಡುದು ಬೇಡ. ಹೌದಪ್ಪ, ಹೊಸತ್ತು ಯಾವುದುಂಟು ಹೊಸತ್ತು ಮಾಡ್ಲಿಕ್ಕೆ ಬಿಡ್ಬೇಡಿ. ಈಗ ಹೊಸತು ಹುಚ್ಚಾಟಗಳು, ನೀವ್ಯಾರ ಸತ್ತಿದಾರ ಹೊಸ ವರ್ಷ ಮಾಡುವಾಗ ಎಲ್ಲೆಲ್ಲಿ ಡಿಜೆ ಕುಣಿದು ಸಾಯ್ತಾರಲ್ಲ, ಅವಾಗ ಇವರಿಗೆ ಕಿವಿ ಕೇಳಲ್ವಾ? ಕಿವಿ ಬಂದಾಗಿದಾ? ಹೇಳುದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕುರ್ದು ಲೇಲೆ ಹಾಕುವ ಕಾರ್ಯಕ್ರಮಗಳು ನಡೀತದೆ ಅಂತೇಳಿ ಪಾರ್ಟಿ ಮಾಡುದು. ಮೊನ್ನೆ ಯಾವುದೊಂದು ಬ್ಯಾಂಗ್ಳೂರಲ್ಲಿ ನೋಡಿದೆ, ಏನಂತ ಹೇಳಿದ್ರೆ ಇದಂತೆ ಕಪಲ್, ಇದು ಕಣ್ಣಿಗೆ ಬಟ್ಟೆ ಕಟ್ಟಿ ಡೇಟಿಂಗ್ ಅಂತೆ. ಅದೆಲ್ಲ ನಡೀತದೆ, ಅದಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ. ಯಾಕೆ ಹೇಳಿ? ಅದು ಕಲ್ಚರ್ ಅನ್ನು ಹಾಳು ಮಾಡಿ ಬೂದಿ ಮಾಡಿ ಹಾಕುವಂತದ್ದು. ಇದೆಲ್ಲ ನಮ್ಮ ಧರ್ಮವನ್ನು, ದೇವರುಗಳ ಒಂದು ಆಚರಣೆ, ಮಕ್ಕಳಿಗೊಂದು ಸಂಸ್ಕೃತಿಯ ಬಗ್ಗೆ ತಿಳಿಸುವಂತದ್ದು. ಇಂಥದ್ದು ನಡೆಯುವಾಗ ಇಂಥ ಬಂದ್ಗಳು. ಪೊಲೀಸ್ ಕಮಿಷನರ್ ಬಗ್ಗೆ ಗೌರವ ಇದೆ, ನಿಜ ಹೇಳ್ಬೇಕಂತ ಹೇಳಿದ್ರೆ ಹಲವಾರು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಯಾವ್ದು ತಪ್ಪದಂತ ನೋಡ್ಬೇಕಾಗ್ತದೆ. ಒಂದು ಪ್ರಾಬ್ಲಮ್ ಆಗ್ತದೆ, ಸೌಂಡ್ ಮಾಲಿನ್ಯ, ಅದು ಕಾನೂನಿನಲ್ಲಿ ಕ್ರಮ ಇದೆ ಅಂತ ಹೇಳಿದ್ರೆ. ಈಗ ಕಾನೂನಿನಲ್ಲಿ ಹೇಳ್ತಾರೆ, ಕಾನೂನಿನಲ್ಲಿ ಹಲವಾರು ಕ್ರಮಗಳಿವೆ. ಹಾಗಂತೇಳಿ ಇದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಇದೆ, ಬಂದ್ ಮಾಡ್ಲಿಕ್ಕೆ ಆಗ್ತದಾ? ಮದ್ಯಪಾನ ಜೀವಕ್ಕೆ ಹಾಳು, ಎಷ್ಟೋ ಮಂದಿಯನ್ನು ಕೊಲ್ತದೆ, ಬಂದ್ ಮಾಡ್ತಾರೆ. ಇಲ್ಲ, ಇನ್ಕಮ್ ಟ್ಯಾಕ್ಸ್, ಹಣ ಬರ್ತದೆ. ಅಂದ್ರೆ ಬಂದ್ ಯಾವ್ದನ್ನು ಮಾಡುದು? ಕಾನೂನು ಅಂತ ಇದ್ದ ಕೂಡಲೇ ಅದನ್ನು ಎಲ್ಲವನ್ನು ಸರಿಯಾಗಿ ಪಾಲಿಸ್ಲಿಕ್ಕಾದ್ರೆ ಪಾಲಿಸ್ಬೇಕು. ಇಲ್ದಿದ್ರೆ ಕೆಲವನ್ನದೇ ಮದ್ಯಪಾನ ನಮಗೆ ದುಡ್ಡು ಬರ್ತದೆ ಬಿಡ್ತಿದಾರಲ್ಲ, ಅದೇ ರೀತಿ ಉಳಿದ ಕಾರ್ಯಕ್ರಮಗಳು ಕೂಡ ಇವರ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಎಷ್ಟೋ ಮಂದಿ ಒಂದು ಮಕ್ಕಳು ಇವರಿಗೆ ಒಂದು ಪೋಷಣೆಗೆ ಸಂಬಂಧಪಟ್ಟದ್ದು ಅಂತ ಹೇಳಬೇಕು. ಯಾಕಂತೇಳಿ ವಿನಂತಿ ಇಷ್ಟೇ, ಅದ್ರಲ್ಲಿ ಎಲ್ಲಿ ಕೆಡುಕುಂಟು, ಕೆಲವು ಕೆಡುಕು ನಾನು ಹೇಳ್ತೇನೆ. ಕೆಲವು ಡಿಜೆ ಅದೆಲ್ಲ ಹಾಕ್ತಾರೆ, ಓಕೆ, ಒಳ್ಳೆ ರೀತಿಯಲ್ಲಿ ಹೋದ್ರೆ ಓಕೆ. ಅಲ್ಲಿ ಕುಡ್ದು ಮಾಡ್ತಾರೆ, ಅದನ್ನ ನಿಲ್ಲಿಸ್ಲಿ. ಎಲ್ಲಿ ಕುಡುಕರ ಉಪದ್ರ ಕೊಡುದನ್ನು ಸ್ವಲ್ಪ ನಿಲ್ಲಿಸ್ಲಿ. ಅದು ಬಿಟ್ಟು ಈ ಲೈಟಿಂಗ್ಸ್ ನವರಿಗೆ ಆಗಿರ್ಬೋದು, ಅದನ್ನೇ ನಂಬಿದವರು ಎಷ್ಟೋ ಮಂದಿ ಇದ್ದಾರೆ. ಈಗ ನನ್ಗೆ ಬಂದ ಮಾಹಿತಿ ಪ್ರಕಾರ ಇವತ್ತು ನಾಳೆಯಿಂದ ಅವರು ಯಾರಿಗೂ ಕೂಡ ವಿದ್ಯುತ್ ಮತ್ತೆ ಧ್ವನಿವರ್ಧಕ್ಕೆ ಯಾರಿಗೂ ಕೊಡಲ್ಲ ಅಂತ ಡಿಸೈಡ್ ಮಾಡಿದಾರಂತೆ ಕಮಿಟಿಯಲ್ಲಿ.
ಹೌದು 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 ನಿಜ ಇನ್ನು ಕಾರ್ಯಕ್ರಮ ಇಟ್ಟವರು ಏನ್ ಮಾಡ್ಬೇಕು? ಯಾರ್ದೊಂದು ಮದುವೆ ಇರ್ತದೆ, ಏನ್ ಮಾಡ್ಬೇಕು? ನಿಜ ಇವರು ಬಂದು ಗವರ್ಮೆಂಟ್ ಬಂದಿಲ್ಲಿ ಸೌಂಡ್ ಅವರು ಹಾಕ್ತಾರಾ ಸೌಂಡ್? ದೀಪು ಅವರೇ ತಮಗೂ ಕೂಡ ಅಲ್ಲ, ದೀಪು ಅವರೇ ಇವರೇ ಒಂದು ಇದಕ್ಕೊಂದು ಕ್ರಮವನ್ನು ಒಳ್ಳೆ ರೀತಿಯಲ್ಲಿ ತಂದು ಯಾರ ಭಾವನೆಗೂ ಧಕ್ಕೆ ಆಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಂದು ಅವರು ಇದು ಮಾಡ್ಬೇಕಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ದೀಪು ಅವರೇ ತಮಗೂ ಕೂಡ ಈ ಒಂದು ವಿಚಾರದಲ್ಲಿ ಪೊಲೀಸರ ನಡೆಯಿಂದ ಬಹಳಷ್ಟು ಬೇಸರ ಆಗಿದೆ ಅಂತ ಹೇಳ್ತೀರಿ ತಾವು? ಹಾಗಾದ್ರೆ ಈ ರೀತಿ ಮಾಡಬಾರ್ದಿತ್ತು ಅನ್ನುವಂಥದ್ದು ತಮ್ಮ ಒಂದು ನಡೆ ಮಾತು ಕೂಡ ಹೌದಾಗಿದ್ರೆ? ಪೊಲೀಸ್ ಅವರು ಬೇರೆ ಈಗ ಡ್ರಗ್ ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಸಹ ಪೊಲೀಸ್ ಅವರಿಗೆ ಯೋಚನೆ ಬಂದಿರಬಹುದು, ಇದು ಸೌಂಡ್ ಜೋರಿದ್ರೆ ತಪ್ಪಂತೇಳಿ ಅನಿಸಿರ್ಬಹುದು. ಆದರೆ ಅದ್ರಲ್ಲಿ ಇರುವಂತ ಕೆಲವು ಒಂದು ಸಣ್ಣ ಮಿಸ್ಟೇಕ್ಸ್ ಇಂದ ಎಷ್ಟೋ ಒಳ್ಳೆ ಆಗುವಂತದ್ದು ಇರ್ತದೆ. ಅಂತ ಈಗ ಒಂದು ಸೌಂಡ್ ಜೋರಿಟ್ಟ ಕೂಡಲೇ ಅಲ್ಲಿ ಜೀವಗಳು ಹೋಗ್ತದೆ, ಅದು ಹೋಗ್ತದೆ ಅಂತ ಕೆಲವು ಕ್ಯಾಲ್ಕುಲೇಷನ್ ಇರ್ತದೆ. ಅದಕ್ಕೆ ಅದರದಾದಂತೂ ಕೆಲವು ರೀತಿ ನೀತಿಗಳಿರ್ತದೆ. ಬಂದ್ ಮಾಡುದಲ್ಲ. ಸೌಂಡ್ ಒಂದು ಪ್ರಾಣ ಹೋಗುವಂತ ಸೌಂಡ್ ಇದೆಯಾ, ಅದಕ್ಕೆ ಅವಕಾಶ ಕೊಡ್ಬೇಡಿ, ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಹೇಳಿ. ಇರ್ತದೆ ಇಷ್ಟು ಇದ್ರಲ್ಲಿ ಇದೆ ಅಂತ. ಓಕೆ ದೀಪು ಅವರೇ, ಈಗ ವಿಚಾರ ನೋಡಿ, ಆ ಪರಿಸ್ಥಿತಿ ಇದ್ರೆ ಎಸ್ ಒಪ್ಕೊಳ್ಬಹುದು. ಯಾಕೆ ಗೊತ್ತಾ, ಜಾಸ್ತಿ ಡೆಸಿಬಲ್ ಇಟ್ರು ಇವರು ಔಟ್ ಆಫ್ ದಿ ಬಾಕ್ಸ್ ರೂಲ್ಸ್ ಅನ್ನೇ ಬ್ರೇಕ್ ಮಾಡ್ಬಿಟ್ರು ಅಂತ ಹೇಳಿದಾಗ ಎತ್ತಕೊಂಡೋಗಿ ನೇರವಾಗಿ ಸೀಸ್ ಮಾಡಿ ನೋ ಇಶ್ಯೂಸ್. ಆದ್ರೆ ಇಲ್ಲಿ ಆಗಿರುವಂತದ್ದು ಏನಂತ ಹೇಳಿದಾಗ ಅಲ್ಲಿ ಪ್ರೋಗ್ರಾಮೇ ಸ್ಟಾರ್ಟ್ ಆಗಿಲ್ಲ, ಅಲ್ಲಿ ಸೌಂಡ್ ಸಿಸ್ಟಮ್ ಸ್ಟಾರ್ಟ್ ಆಗಿಲ್ಲ, ಪಾಪ ಸೌಂಡ್ ಸಿಸ್ಟಮ್ ಯೂಸ್ ಆಗಿಲ್ಲ. ನಾವು ಹೋಗ್ತೇನೆ, ಪ್ರತಿ ಸಲ ಹೋಗ್ತೇನೆ, ಎಷ್ಟೋ ಪುಟ್ಟ ಪುಟ್ಟ ಮಕ್ಕಳು ಅಲ್ಲಿ ನೋಡ್ಬೇಕು, ನೆಕ್ಸ್ಟ್ ನನ್ನ ಡ್ಯಾನ್ಸ್ ಉಂಟು, ನನ್ನ ಡ್ಯಾನ್ಸ್ ಅಂತ ಕಾಯ್ತಾ ಎಷ್ಟೋ ಮಕ್ಕಳ ಮನೆಯವರು ಮುಂದುಗಡೆ ಕಾಯ್ತಾ ಕುತ್ಕೊಳ್ಳುವಂತ ಕಾರ್ಯಕ್ರಮ. ಹೌದಪ್ಪ, ಇನ್ ನೋಡಿ ಫಸ್ಟ್ ರೆಡಿ ಮಾಡಿ ಬಂದು ಅಲ್ಲಿ ಡ್ರೆಸ್ ಕಾಸ್ಟ್ಯೂಮ್ ಅದಕ್ಕೆಲ್ಲ ಹಣ ಕೊಟ್ಟು ಮತ್ತೆ ಮಕ್ಕಳಿಗೆ ಒಂದು ಬೇರೆ ಅಲ್ಲ ಒಳ್ಳೆ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಡುದಲ್ಲಿ. ನಿಜ ಶಾಕಿಂಗ್. ಇದು ಬೀಚಲ್ಲೆಲ್ಲ ಇರ್ತಾರಲ್ಲ ಲೇಲ್ ಹಾಕೊಂಡು, ಅದಲ್ಲ ಪ್ರೋಗ್ರಾಮ್ ಇದು. ಅದು ಡ್ರಗ್ ಇದು ಪಾರ್ಟಿಗಳನ್ನು ಕೆಲವೆಲ್ಲ ಇರ್ತಾರಲ್ಲ ಅಂತದಲ್ಲ, ಇದು ಒಳ್ಳೆ ರೀತಿಯಾದ ಒಂದು ಕಾರ್ಯಕ್ರಮ. ಅವರಿಗೆ ಹೇಗಾಗಿರ್ಬೋದು ಇಷ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ, ಇಷ್ಟು ಉಡುಪಿನಿಂದ ಬಂದು ಯಾರಿಗೋಸ್ಕರ ಮಾಡುದು? ಈಗ ಅಲ್ಲಿ ಅವರ ಕಾರ್ಯಕ್ರಮ ಯಾರಿಗೋಸ್ಕರ ಮಾಡ್ತಾರೆ? ಅವರು ದುಡ್ಡು ಮಾಡ್ಲಿಕ್ಕೆ ಮಾಡುದಲ್ಲ. ಯಾಕಂತ ಹೇಳಿ ನನ್ಗೆ ಅಲ್ಲಿರುವ ಆ ಕಮಿಟಿಯಲ್ಲಿರುವವರು ಹಲವಾರು ಮಂದಿ ಪರಿಚಯ ಇದೆ, ಅವರ ಕೈಯಿಂದ ದುಡ್ಡು ಹಾಕಿಬೇಕಾದ್ರೆ ಮಾಡ್ತಾರೆ. ಯಾಕೆ ಹೇಳಿ, ಒಂದು ಕಾರ್ಯಕ್ರಮ ಒಳ್ಳೆ ಆಗ್ಬೇಕು, ಮಕ್ಕಳಿಗೆ ಖುಷಿ ಆಗ್ಬೇಕು, ಅಲ್ಲಿ ಕಾರ್ಯಕ್ರಮ ಕೊಟ್ಟವರಿಗೆ ಖುಷಿ ಆಗ್ಬೇಕು ಎಂಬ ಮನೋಭಾವನೆಯಿಂದ ಮಾಡ್ತಾರೆ ಅಲ್ಲಿ ಅವರು. ಕೆಲವರಿದ್ದಾರೆ, ನಾನು ಹಲವಾರು ಮಂದಿ ಅಲ್ಲಿ ರಾಮಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಕಿಶೋರನ್ ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ಅವರ ಹಣವನ್ನ ಹಾಕಿ ಮಾಡುವಂತದ್ದು, ಯಾರಿಂದ ಸಹ ಲೂಟಿ ಮಾಡುವಂತದ್ದಲ್ಲ. ಅದು ಏನಾಗ್ತಿತ್ತು ಗೊತ್ತಾ, ಅದೇ ಕಾರ್ಯಕ್ರಮ ನೀನು ಯಾರಾದ್ರೂ ಲೂಟಿ ಮಾಡುವ ಅನ್ನೋದಾಗಿತ್ತು, ಇವರು ಹೋಗ್ತಾನೆ ಇರ್ಲಿಲ್ಲ ಅನಿಸ್ತದೆ ಕೆಲವರಿಗೆ. 100ಕ್ಕೆ 100 ಇದು ಅಲ್ಲ, ಹೋಗುದಿಲ್ಲ. ಇಲ್ಲಿ ದುಡಿದು ಹಾಕುವರಲ್ಲ, ಅಲ್ಲಿರುವಂತದ್ದು ಪ್ರತಿಯೊಬ್ರು ದುಡಿದು ಹಾಕುವರು, ಅವರ ಹಣವನ್ನ ಹಾಕುವರು ಅಲ್ಲಿ ಹೋಗಿದ್ದಾರೆ. ನಮ್ಮ ಊರಿನಲ್ಲಿ ಒಂದು ಸಂಭ್ರಮ ಅಲ್ಲ, ಒಳ್ಳೆ ಕೆಲಸ ಮಾಡಿ, ಆದ್ರೆ ಕೆಲವು ನೋಡಿ ಕೆಲವು ವಿಷಯದಲ್ಲಿ ನೋಡ್ಬೇಕಾಗ್ತದೆ. ನಿಜ. ಯಾಕೆ ಗೊತ್ತಾ, ನಮ್ಮ ಊರಿನಲ್ಲಿ ತಾವು ಹೇಳಿದಾಗೆ ದುಡಿದು ಹಾಕುವವರು ದುಡಿದು ಆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ಊರಿನಲ್ಲೂ ಕೂಡ ಸಂಭ್ರಮ ಇರಬೇಕು, ನಮ್ಮ ಊರಿನ ಜನರಿಗೆ ಕೂಡ ಖುಷಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಾಕಿದಂತ ಕಾರ್ಯಕ್ರಮ ಅದು. ಇಲ್ಲಿ ಪ್ರಶ್ನೆ ಅಲ್ಲಿ ಸ್ಟಾರ್ಟೇ ಆಗಿಲ್ಲ. ಹೇಗೆ ಅದನ್ನ ಅಷ್ಟು ಡೆಸಿಬಲ್ ಜಾಸ್ತಿ ಹಾಕಿದ್ರು ಅಂತೇಳಿ ಜಡ್ಜ್ ಮಾಡಿದ್ರು ಗೊತ್ತಿಲ್ಲ. ಇದು ಶಾಕಿಂಗ್ ನಮ್ಗಳಿಗೆ. ಚರ್ಚೆಗೆ ಕಾರಣವಾಗಿರುವಂತ ವಿಚಾರ ಇದು. ಸ್ಟಾರ್ಟೇ ಆಗದೆ ಹೇಗೆ ಕೊಂಡೋದ್ರು ಅನ್ನೋ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇವರು ಪರ್ಮಿಷನ್ ತೆಗೆದುಕೊಳ್ಳಿಲ್ವ ಅಂತ ಬಂದಾಗ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ, ಪರ್ಮಿಷನ್ ಆಗಿದೆ, ಲೈಸೆನ್ಸ್ ಆಗಿದೆ, ಎಲ್ಲವೂ ಕೂಡ ಆಗಿದೆ, ಆದ್ರೂ ಕೂಡ ಕೊಂಡೋಗ್ತಾರೆ ಅಂತ ಬಂದಾಗ ಇನ್ನು ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಶುರುವಾಗಿದೆ. ಒಬ್ಬ ಪಾಪದವನಿಗೆ ಒಮ್ಮೆ ಅಟ್ಯಾಕ್ ಮಾಡಿದ್ರೆ ಉಳಿದವರಿಗೆ ಒಂದು ಸೂಚನೆ ಕೊಡ್ಲಿಕ್ಕೆ ಹೊರಟದಂತ ಅನಿಸ್ತದೆ ನಂಗೆ. ಬೇರೆ ದೊಡ್ಡ ದೊಡ್ಡವರಿಗೆ ತಾಂಟಿ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವೊಮ್ಮೆ, ಹಾಗೆ ಅನಿಸ್ತದೆ. ಯಾಕಂದ್ರೆ ಇಲ್ಲರ ಎಂತ ನೆಸೆಸಿಟಿ ಸ್ಟಾರ್ಟ್ ಆಗಿ ಪ್ರಾಬ್ಲಮ್ ಆಯ್ತಾ, ಕಾನೂನು ರೀತಿಯ ಕ್ರಮ ಕೈಗೊಂಡು ಅದು ಸರಿ. ಹೌದು, ಈಗ ಸ್ಟಾರ್ಟ್ ಆಗಿ ಯಾವಾಗ ಸಾಗುವ ಪ್ರೋಗ್ರಾಮ್, ಯಾವುದೇ ಒಂದು ಗಲ್ಲಟೆ ಇಲ್ಲದ ಅಷ್ಟು ಚಂದ ಆಗಿ ಆಗುವಂತ ಪ್ರೋಗ್ರಾಮ್, ಅಲ್ಲಿ ನಡ್ಕೊಂಡು ಹೋಗುವವರು ಎಲ್ಲೆಲ್ಲಿಂದ ಈ ಮಳೆಗೆ ಇದಕ್ಕೆಲ್ಲ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ, ಅಲ್ಲಿ ಕಾಯ್ತಾ ಇದ್ದಾರೆ. ಈಗ ಇಟ್ಕೊಂಡ್ರೆ ಪಾಪ ಎಂತ ಆಗ್ಬೇಕು? ಆ ಹೆಂಗಸರ ಮಾತು ಕೇಳಲ್ವಾ? ಅಲ್ಲಿ ಹೆಂಗಸರು ಮನೆಯಲ್ಲಿರುವಂತ ಹೆಂಗಸರು ಮಾತಾಡಿದ್ದಾರೆ ಕೆಲವರು. ಅವ್ರು ಯಾಕೆ ಮಾತಾಡಿದ್ರು? ಇಷ್ಟು ದಿವಸ ಟಿವಿಯಲ್ಲಿ ಕಾಣದಂತ ಮುಖಗಳು ಹೆಂಗಸರದ್ದು ಬೇಜಾರಿಂದ ಮಾತಾಡಿದ್ರು. ಯಾಕೆ ಮಾತಾಡಿದ್ರು? ಅದೊಂದು ಯೋಚಿಸ್ಬೇಕು. ನಾನು ಹೇಳುದಿಷ್ಟೇ, ಓಕೆ ಕಾನೂನು ಬೇಕು, ಕಾನೂನು ಬೇಕಂತ ಹೇಳ್ತೇನೆ, ಕಾನೂನು ವ್ಯವಸ್ಥೆ ಬೇಕು. ಆದ್ರೆ ನಾನು ಹೇಳುದು ಅದಕ್ಕೊಂದು ವ್ಯವಸ್ಥಿತವಾಗಿ ಮಾಡ್ಬೇಕು. ಅದನ್ನು ಒಟ್ಟಾಗಿ ಅಲ್ಲ, ಒಂದು ಕಾರ್ಯಕ್ರಮವನ್ನು ಹಾಳು ಮಾಡುವ ರೀತಿಗೆ ಹೋಗ್ಬಾರ್ದು ವ್ಯವಸ್ಥೆ. ಎಸ್ ಸರ್, ಥ್ಯಾಂಕ್ ಯು ಸರ್ ದೀಪು ಶೆಟ್ಟಿಗರ್ ಅವರು. ಎಸ್ ಸರ್, ಎಸ್ ಅವರು ಕೂಡ ಹೇಳುವಂಥದ್ದು ಇಷ್ಟೇ, ವಿತ್ ವ್ಯಾಲಿಡ್ ರೀಸನ್. ಅದನ್ನೇ ನಾವು ಹೇಳುವಂತ. ಯಾಕಂದ್ರೆ ಒಂದ್ ಕಡೆ ಯಾರು ಇದು ಸೌಂಡ್ ಸಿಸ್ಟಮ್ ಜಾಸ್ತಿ ಆಯ್ತು, ನಮ್ಗಳಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಬಂದಾಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ನಮ್ಮ ಪೊಲೀಸ್ನವರು ನೋಡ್ಬೇಕು, ಆರಕ್ಷಕರು ಅವರು ಪಾಲನೆ ಮಾಡ್ಬೇಕು, ಅದನ್ನ ನೋ ಡೌಟ್ ಅವ್ರು ಸೀಸ್ ಮಾಡ್ಬೋದಿತ್ತು. ಆದ್ರೆ ಇದು ಏಕಾಏಕಿ ಹೇಗಾಯ್ತು ಅನ್ನುವಂಥದ್ದೇ ಪ್ರಶ್ನೆ. ಇದೇ ಬಹಳಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿರುವಂತದ್ದು. ಅಂದ್ರೆ ನೀವು ಅಂದ್ರೆ ಸೌಂಡ್ ಸಿಸ್ಟಮ್ ಅಲ್ಲಿ ಯೂಸೇ ಆಗಿಲ್ಲ ಯೂಸ್ ಆಗಿಲ್ಲ. ಟೆಸ್ಟ್ ಮಾಡಿದ್ರಾ? ಟೆಸ್ಟ್ ಮಾಡಿದ್ರೆ 2.5 ಗಂಟೆಗೆ ಟೆಸ್ಟ್ ಆಗಿದೆ. ನಾನು ಆಗ ಐಸ್ ಕ್ರೀಮ್ ಸ್ಟಾಲ್ ಅಲ್ಲಿ ಇದ್ದೇನೆ. 2.5 ಗಂಟೆ ಟೆಸ್ಟ್ ಆಗಿದೆ. ಟೆಸ್ಟ್ ಆಗಿ ಅವರು ಅಲ್ಲಿಗೆ ಮುಗಿದಿದೆ. ಪೊಲೀಸ್ನವರು ಕೂಡ ಇದ್ದಾರೆ ಟೆಸ್ಟ್ ಆಗುವಾಗ. ಏಕಾಏಕಿ 4.5 ಗಂಟೆ ಮೇಲೆ
ನಮ್ದು ಸರ್ಕಲ್ ಸರ್ ಬಂದರು. ಓಕೆ. ಅವರ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ. ಇಲ್ಲಿ ಉರಷ್ಟು ಮಂದಿಗೆ ತುಂಬ ಜನ ಇದ್ದಾರೆ, ಇಂಥ ಒಂದು SI ನಮ್ಮ ಇನ್ಸ್ಪೆಕ್ಟರ್ ಇಲ್ಲಿ ಬರಲಿಲ್ಲ ಅಂತ. ಆದರೆ ಅವರು ಏಕೇಕಿ ಬಂದು DJ ಕೊಂಡು ಹೋಗೋಣ ಎಲ್ಲರಿಗೂ ಬೇಜಾರಾಗಿರೋ ಸಂಗತಿ ಸತ್ಯ ಮಾತ್ರ. ಓಕೆ ಓಕೆ ಎಸ್ ಸರ್ ನನಗೆ ಪೊಲೀಸರ ಇಲಾಖೆನ ದಾಳವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ ಹೇಳಿದ್ರೆ ನಮಗೆ ಕಮಿಷನರ್ ಕೂಡ ಒಳ್ಳೆ ಅಭಿಮಾನ ಇದೆ ಅವ್ರ ಮೇಲೆ. ಒಂದು ವೇಳೆ ಏನಾದ್ರು ಒಬ್ರು ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ತಗೊಂಡು ಹೋಗ್ಬೋದಿತ್ತು ಸಮಾಜಕ್ಕೆ ಈ ತರ, ಅಥವಾ ಅದನ್ನ ಪೊಲೀಸರು ಸರಿ ಮಾಡ್ಬೋದಿತ್ತು. ಅಥವಾ ಏನಾದ್ರು ಅವ್ರ ಮೇಲೆ ಏನಾದ್ರು ಹಗೆತನದಿಂದ ಒಂದು ವೇಷದ ರಾಜಕಾರಣಕ್ಕೆ ಹೋಗ್ತಾರೆ ಈ ತರ ಮಾಡ್ತಾ ಇದ್ದಾರ, ಬೇರೆ ಎಲ್ಲೂ ಮಾಡದೆ ಪುರುಷರಲ್ಲಿ ಯಾಕೆ ಮಾಡ್ತಾರೆ? ಅದಕ್ಕಿಂತ ಜಾಸ್ತಿ DJ ಹಾಕಿರೋದು, ಒಂದು ಸೌಂಡ್ ಹಾಕಿರೋದು ಇಲ್ಲೂ ಇಲ್ವಾ? ಕರೆಕ್ಟ್ ನಿಜ. ಅದೇ ಯಾಕೆ ಆ ರೀತಿ ಆಯ್ತು ಅನ್ನುವಂತಹ ಪ್ರಶ್ನೆ. ಅಂದ್ರೆ ಅವರು ಹೇಳಿದಾಗೆ ಅಂದ್ರೆ ಯಾವುದೊಂದು ಒಂದು ವಿಚಾರವನ್ನ ನಾವು ಸೀಸ್ ಮಾಡಿದಾಗ ಮತ್ತೆ ಮುಂದಕ್ಕೆ ಒಂದು ವಾರ್ನಿಂಗ್ ಕೊಟ್ಟಾಗ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾರೆ. ಅದು ಆ ರೀತಿ ಬರಲ್ಲ. ಇನ್ನು ಮುಂದಕ್ಕೆ ಕಥೆ ಏನು ಅಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇದೇ ರೀತಿ ಹೋಗುತ್ತಾ ಅಂತ ಬಂದಾಗ ಇವತ್ತು ಸೌಂಡ್ ಸಿಸ್ಟಮ್ ಅಂದ್ರೆ ನಮ್ಮ ಧ್ವನಿವರ್ಧಕ ಸಂಘದವರು ಕೂಡ ಹೋಗಿದ್ರು. ಅವರು ಕೂಡ ಇವತ್ತು ಅವರ ಅಳಲನ್ನ ತೋಡಿಕೊಂಡ್ರು. ಅವರು ಕೂಡ ಅವರ ಸಮಸ್ಯೆಯನ್ನು ಹೇಳಿದ್ರು. ಧ್ವನಿವರ್ಧಕ ಸಂಘದವರು ಘಟನೆ ಆದ ನಂತರ ಅವರು ಶಾಕ್ ಆಗಿದ್ದಾರೆ. ಇನ್ನು ನಮ್ಗಳ ಕಥೆ ಏನು ಅನ್ನೋದು, ಯಾಕಂದ್ರೆ ಜನರು ಮಾತ್ರ ಅಲ್ಲ, ಅವ್ರಿಗೆ ಏನಂದ್ರೆ ಅದನ್ನ ನಂಬಿ ಬದುಕುವವರು. ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಬನ್ನಿ. ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆಗಳ ಪ್ರಕಾರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬೇಕಾಗಿರುವ ಧ್ವನಿವರ್ಧಕ ಪೂರೈಸುವಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮವನ್ನು ಕಾರ್ಯಕ್ರಮದ ಅನುಕೂಲತೆ, ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ಅಲ್ಲಿಯ ಲೆಕ್ಕಾಚಾರದಲ್ಲಿ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವುದನ್ನು ಪೊಲೀಸ್ ಇಲಾಖೆ ಹಿಡಿಯಲಾಗಿದ್ದು, ಇದರಿಂದ ನಮಗೆ ಮತ್ತು ಕಾರ್ಯಕ್ರಮ ಆಯೋಜಕರಿಗೆ ಮತ್ತು ಕಲೆಯ ತೊಂದರೆಗಳುಂಟಾಗುತ್ತದೆ. ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಹಸ್ರ ಸಂಖ್ಯೆ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಹಾಗೂ ಕಲಾವೃತ್ತಿಗೆ ಈ ಪ್ರಕಾರ ಧ್ವನಿವರ್ಧಕ ಇಲ್ಲದೆ ಇರುವುದರಿಂದ ಕಲಾವಿದರು ಕಾರ್ಯಕ್ರಮ ನೀಡಲಾಗದೆ ತಮ್ಮ ಆಯದ ಪರದಾದಂತಾಗಿದೆ. ಈ ಎಲ್ಲ ವಿಷಯವನ್ನು ಮನಗಂಡು ಈ ಮುಂಬರುವ ಸಾರ್ವಜನಿಕರಿಗೆ ಸೇರುವ ಜನಸಂಖ್ಯೆ, ಸ್ಥಳ ಹಾಗೂ ಕಾರ್ಯಕ್ರಮದ ಅವಶ್ಯಕತೆ ಧ್ವನಿವರ್ಧಕ ಬಳಸಲು ಅವಕಾಶ ನೀಡದಿದ್ದಲ್ಲಿ ನಾವು ಹಾಗೂ ಸಂಘದ ಸದಸ್ಯರಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಂದರೆ ನಾಳೆಯಿಂದ 21/8/2000 ಯಾವುದೇ ರೀತಿಯ ಧ್ವನಿವರ್ಧಕವನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೀಡುವುದು ಈ ಮೂಲಕ ಸ್ಪಷ್ಟಪಡಿಸಿದ್ದೇವೆ. ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ರಾಜ್ಯಕ್ಕೆ ನಮ್ಮ ಪರಿಸ್ಥಿತಿಯನ್ನು ಮನಗಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಅದಕ್ಕೆ ಶ್ರಮಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಜಿಲ್ಲಾ ಧ್ವನಿವರ್ಧಕ ಸಂಘದವರು ಮತ್ತು ದೀಪಾಲಂಕಾರ ಮಾಲಕರ ಸಂಘದವರು ಇವತ್ತು ನಡೆಸಿದ್ದಾರೆ. ಜೊತೆಗೆ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಇನ್ನು ಮುಂದಕ್ಕೆ ಇದೇ ರೀತಿ ಆದ್ರೆ ಬಹಳಷ್ಟು ಕಷ್ಟ ಇದೆ. ಈ ರೀತಿ ಆದ್ರೆ 21ರಿಂದ ಕಾರ್ಯಕ್ರಮಕ್ಕೆ ಇನ್ನು ಮುಂದಕ್ಕೆ ನಾವು ಧ್ವನಿವರ್ಧಕ ಕೊಡಲ್ಲ. ಇಲ್ಲಿ ಯೂಸ್ ಮಾಡಿದಂತ ಧ್ವನಿ ಸಿಸ್ಟಮ್ ಇದೆ. ಅದೇ ರೀತಿ ನಮ್ಮ ಸರ್ಕಾರಿ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವಕ್ಕೂ ಕೂಡ ಇದೇ ರೀತಿಯ ಸೌಂಡ್ ಸಿಸ್ಟಮ್ ಅನ್ನ ಬಳಕೆ ಅಲ್ಲಿ ಆಗಿತ್ತು, ಆದ್ರೆ ಇಲ್ಲಿ ಆಗಲ್ಲ ಅಂತ ಬಂದಾಗ ಏನ್ ನ್ಯಾಯ, ಯಾವ ನ್ಯಾಯ ಅನ್ನುವಂತ ಪ್ರಶ್ನೆನ ಕೇಳ್ತಾ ಇರುತ್ತೆ. ಸಹಜ. ಹಾಗಿದ್ದಾಗ ಏನಾಗಿದೆ, ಏನ್ ಕಥೆ ಅನ್ನೋ ಪ್ರಶ್ನೆಗಳ ನಡುವೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ವಿನಯ ಮೇಡಮ್ ಅವರು ಅಲ್ವಾ? ಎಸ್, ವಿನಯ ಮೇಡಮ್ ಅವರು ಅಂದ್ರೆ ಅಲ್ಲಿಯ ಸ್ಥಳೀಯರು, ತಮ್ಗಳಿಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಎಸ್ ಮೇಡಮ್, ಏನ್ ಹೇಳ್ತೀವಿ? ಉರಷ್ಟು ನಡೆದಿರುವಂತಹ ಈ ಒಂದು ಸೌಂಡ್ ಸಿಸ್ಟಮ್ ಅನ್ನ ಸಡನ್ ಆಗಿ ಸೀಸ್ ಮಾಡಿರೋದ್ರ ಜೊತೆಗೆ ಅಲ್ಲಿ ಆಗಿರುವಂತ ಏನ್ ಹೇಳ್ತೀರಾ ಮೇಡಮ್? ಫಸ್ಟ್ ರಿಯಾಕ್ಷನ್ ಏನಂತಂದ್ರೆ ಸರ್, ನಾವು ಅಷ್ಟರಲ್ಲಿ ಈಗ ಅಂತಲ್ಲ, ಅಲ್ಲಿದು ಪ್ರೋಗ್ರಾಮ್ ಸಾಧಾರಣ ತುಂಬಾ ವರ್ಷಗಳಿಂದ ನಡೆಯುವಂತ ಪ್ರೋಗ್ರಾಮ್, ಬಹಳ ನಡೆಯುವುದು. ಅದು ಕೃಷ್ಣ ಮಸರೊಡಿಕೆ ಅಂತ ಹೇಳಿದ್ರೆ ಅಲ್ಲಿಂದ ಅಶೋಕನಗರ ತನಕ ಅದೊಂದು ಭಾರಿ ವಿಜೃಂಭದ್ದು. ಮತ್ತೆ ಅಲ್ಲಿ ಸುಮಾರು 14-15 ವರ್ಷಗಳಿಂದ ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಸಣ್ಣ ಸ್ಥಳೀಯ ದೊಡ್ಡ ಸ್ಟೇಜ್ ಅದು, ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೋಸ್ಕರ ಎಲ್ಲರಿಗೂ ಅಂತ ಸ್ಟೇಜ್ ಕೊಡು. ಅದ್ರ ಉರೋತ್ಸವದಲ್ಲಿ ಸ್ಥಳೀಯರಿಗೋಸ್ಕರ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಡಾನ್ಸ್ ಕ್ಲಾಸ್ ನ ಮಕ್ಕಳೆಲ್ಲ ಅಲ್ಲಿ ಸ್ಥಳೀಯ ಡ್ಯಾನ್ಸ್ ಮಾಡ್ತಾರೆ. ಸೊ ಇದಕ್ಕೆ ಅಂತ ಪ್ರತಿ ವರ್ಷ ನಾವು ಸಾಧಾರಣ 1-2 ತಿಂಗಳ ಮಕ್ಕಳು ತುಂಬಾ ಆಸೆಯಿಂದ ಕುದಿಯುವಂತ ಸ್ಟೇಜ್ ಹೇಳಿದ್ರೆ ಅಂದ್ರೆ ಅದಷ್ಟು ಒಂದು ಬಹಳ ಆಗಿರ್ತದಲ್ಲಿ. ಸೊ ಎಲ್ಲ ಅದೇ ಪ್ರತಿ ವರ್ಷದಿಂದ ನಾವು ಈ ವರ್ಷವೂ ಕೂಡ ಎಲ್ಲ ಸಡಗರ ಮಾಡ್ಕೊಂಡು ಬಂದಾಗ ಅಲ್ಲಿ ಪ್ರೋಗ್ರಾಮೇ ಇಲ್ಲ ಅಂತ ಹೇಳಿ ಇದು ಮಾಡಿದ್ರು ಸರ್. ಅಂದ್ರೆ ಸೌಂಡ್ ಸಿಸ್ಟಮ್ ಇದೆ ನೋಡಿ, ಬಟ್ ಅದೇ ಭಾರಿ ಬೇಜಾರದ ವಿಷಯ ಅಂತ ಹೇಳಿದ್ರೆ ಒಂದು ಸಂಭ್ರಮದಿಂದ ಆಚರಿಸೋ
ವರ್ಷಕ್ಕೊಂದು ಸಲ ಬರುವಂತದ್ದು. ಇಷ್ಟು ವರ್ಷದಲ್ಲಿ ಅಲ್ಲಿ ಯಾವುದೇ ರೀತಿಯ ಘಟನೆ ನಡೆದಿಲ್ಲ. ಅಂದ್ರೆ ಕೇಳಿ ಬರುವವರ ಪ್ರಕಾರ ಯಾವುದೇ ರೀತಿಯ ಘಟನೆ ನಡೀಬಾರದು ಅಂತ ಹೇಳಿ ಇದು ಮಾಡ್ತಾರೆ. ಇದು ವಿಚಾರ ಬಂತು ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ ಅಂತ ಹೇಳಿ. ಬಟ್ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಕೂಡ ಆಗ್ಲಿಲ್ಲ, ಸ್ಟಾರ್ಟ್ ಆಗ್ಲಿಲ್ಲ ಅಲ್ಲಿ. ಅದಕ್ಕಿಂತ ಮುಂಚೆನೆ ಬಾಕ್ಸ್ ಕೊಂಡೋಗಿ ಆಗಿತ್ತು. ಅಲ್ಲಿ ಕೇಳಿದ ಪ್ರಕಾರ ಚೆಕ್ ಅನ್ನು ನಾವು ಚೆಕ್ ಮಾಡ್ತಾ ಇದ್ದೇವೆ, ಅದೇ ಸೌಂಡ್ ಅನ್ನೇ ಇದು ನೆಪವಾಗಿಟ್ಕೊಂಡು ಸೌಂಡ್ ಬಾಕ್ಸ್ ಗೆ ಆಗಿದೆ. ಸೊ ಹಾಗಾಗಿ ನಾವು ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರು ಸರ್ ಅಲ್ಲಿ. ಬಹಳಷ್ಟು ಬೇಸರ ತಂದಿದೆ ಈ ಒಂದು ಪೊಲೀಸರ ನಡೆ. ಹಾಗಾದ್ರೆ ಯಾಕಂದ್ರೆ ಒಂದು ಸಂಭ್ರಮವನ್ನೇ ಕಳೆದುಕೊಂಡು ಅನ್ನುವಂತಹ ವಿಷಯ. ಇಲ್ಲ ಸರ್, ಖಂಡಿತ ಖಂಡಿತ. ಅಲ್ಲಿ ಅಂದ್ರೆ ಅದೊಂದು ಉರಷ್ಟರಲ್ಲಿ ಆ ದಿವಸ ಈ ಪ್ರೋಗ್ರಾಮ್ ಇರ್ಲಿಲ್ಲ ಆಕ್ಚುಲಿ ಅಲ್ವಾ? ಓಕೆ ಓಕೆ, ಅದು ಇರ್ಲಿಲ್ಲ. ಈ ಬಾರಿ ಬಹಳಷ್ಟು ಸಪ್ಪೆ ಆಗಿತ್ತು ಉರಸ್ಟೋರ್ನ ಈ ಒಂದು ಕಾರ್ಯಕ್ರಮ. ಇಲ್ಲ, ಖಂಡಿತ ಖಂಡಿತ. ಅಲ್ಲಿ ಮಕ್ಕಳು ಕೂಡ ನಾವು ನೋಡ್ತಾ ಇದ್ವಿ. ಅಂದ್ರೆ ಮಕ್ಕಳು ಕೂಡ ಎಲ್ಲ ರೆಡಿ ಆಗಿದ್ರು, ಪ್ರಿಪೇರ್ ಆಗಿ ಬಂದಿದ್ರು. ಎಲ್ರಿಗೂ ಕೂಡ ಯಾರಿಗೂ ಕೂಡ ಅಲ್ಲಿ ನೃತ್ಯ ಮಾಡೋದ ಅವಕಾಶವೇ ಸಿಗ್ಲಿಲ್ಲ. ಸೊ ಈ ಅಲ್ವಾ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಉರಸ್ಟೋರ್ನ ಸ್ಥಳೀಯರು ಜೊತೆಗೆ ನಾಗರಿಕರಾಗಿ? ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅವರವರ ಹಕ್ಕಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸೊ ಹಾಗಿದ್ದಾಗ ಇಂತಹ ಒಂದು ಟೈಟ್ ಆಗಿರುವಂತಹ ರೂಲ್ಸ್ ಕಂಡೀಷನ್ಸ್ಗಳು ಎಷ್ಟು ಕಿರಿಕಿರಿಯನ್ನ ಅಥವಾ ಎಷ್ಟು ಬೇಸರವನ್ನ ನಮ್ಮ ಸ್ವಾತಂತ್ರ್ಯವನ್ನ ಅಂತ ಅನ್ಕೊಳ್ತೀರಿ ತಾವು? ಇಲ್ಲ ಸರ್, ಅಲ್ಲಿ ಪರ್ಮಿಷನ್ ಇದ್ದು ಪ್ರಕಾರ ಕೇಳುವಾಗ ಪರ್ಮಿಷನ್ ಆಲ್ರೆಡಿ ಅವರು ತಗೊಂಡು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಪರ್ಮಿಷನ್ ಲೆಟರ್ ಕೂಡ ನಮ್ಮ ಹತ್ರ ಇದೆ. ಆದ್ರೂ ಕೂಡ ಇದ ಪ್ರಕಾರ ಅವರ ನಿಯಮ ಏನಿದೆ ಅದ್ರ ಪ್ರಕಾರ ಅವ್ರು ಇರ್ಬೇಕಾದ್ರೆ ಸೌಂಡ್ ಸಿಸ್ಟಮ್ ಚೆಕ್ ಮಾಡ್ತಿರೋ ಒಂದ್ ವೇಳೆ ಪ್ರೋಗ್ರಾಮ್ ಆಗಿಕೊಂಡು ಅವರ ನಿಯಮ ಪ್ರಕಾರ ಕೊಂಡು ಹೋದಾದ್ರೆ ಅದು ಸರಿ ಸರ್. ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಕೊಂಡೋಗಿದ್ದಾರೆ, ಇನ್ನು ಸ್ಟಾರ್ಟೇ ಆಗ್ಲಿಲ್ಲ. ಸೊ ಅದು ಏನು ಅಂತ ಹೇಳಿ, ಯಾಕೆ ಯಾವ ರೀಸನ್ಗೆ ಅಂತ ಹೇಳಿ ಇನ್ನು ಗೊತ್ತಿಲ್ಲ ಮೇಡಮ್. ಇದೇ ಹಾಗಾದ್ರೆ ಕನ್ಫರ್ಮ್ ಇದು ಅಂದ್ರೆ ಅಲ್ಲಿ ಸೌಂಡ್ ಸಿಸ್ಟಮ್ ಆನ್ ಆಗಿಲ್ಲ, ಅಂದ್ರೆ ಅಲ್ಲಿ ಆಗ್ಲಿಲ್ಲ ಅಲ್ವಾ? ಒಂದು ಡ್ಯಾನ್ಸ್ ಕೂಡ ಆಗಿಲ್ಲ, ಒಂದು ಸಾಂಗ್ ಕೂಡ ಜಸ್ಟ್ ಟೆಸ್ಟ್ ಆಗ್ತಾ ಇತ್ತು ಅಷ್ಟೇ. ಆದ್ರೂ ಕೂಡ ಸೀಸ್ ಮಾಡಿದ್ದಾರೆ. ಯಾಕೆ ಅನ್ನುವಂತ ಪ್ರಶ್ನೆ ಕ್ಲಿಯರ್ ಹಾಗೆ ಅಲ್ವಾ? ಇದೇ ಪ್ರಶ್ನೆ. ಯಾಕಂದ್ರೆ ನಾನು ಪ್ರತಿಯೊಬ್ಬರು ಕೂಡ ಒಂದು ವೇಳೆ ಈ ಡೆಸಿಬಲ್ಗಳು ಜಾಸ್ತಿ ಆಯ್ತು ಅಂತ ಬಂದಾಗ ರೂಲ್ಸ್ ಬ್ರೇಕ್ ಮಾಡಿದರೆ ಸೀಸ್ ಮಾಡಬಹುದು. ಅದ್ರಲ್ಲಿ ಪರ್ಮಿಸಿಬಲ್ ಜಾಸ್ತಿ ಅಂತ ನಾವು ಟೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಟೆಸ್ಟೇ ಆಗಿಲ್ಲ ಅಂತ ಬಂದಾಗ ಹೇಗ್ ಸೀಸ್ ಮಾಡಿದ್ರು ಪ್ರಶ್ನೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಯಾರಾದ್ರೂ ಮಾತಾಡಿಲ್ವಾ? ಅಂದ್ರೆ ಈ ಪೊಲೀಸ್ನವರ ಹೋಗಿಲ್ವಾ ಹೇಗೆ? ಇಲ್ಲ, ನನ್ನ ಪ್ರಕಾರ ಅಲ್ಲಿ ಯಾರು ಮಾತಾಡಲಿಲ್ಲ. ಆದ್ರೆ ಇದು ನಾವಿನ್ನು ಪ್ರತಿ ವರ್ಷ ಮಕ್ಕಳನ್ನು ರೆಡಿ ಮಾಡಿಸೋದು, ಇನ್ನು ಯಾವುದೇ ಹಬ್ಬಕ್ಕೂ ಕೂಡ ಯಾವುದೇ ಇದಕ್ಕೂ ಕೂಡ ನಾನು ರೆಡಿ ಮಾಡಿಸುವ ಹಾಗಿಲ್ಲ ಅಲ್ಲ ಸರ್. ಅವರಿಗೆ ಸುಮ್ನೆ ಅವರ ಮನಸ್ಸಲ್ಲಿ ಆಸೆ ತುಂಬಿಸಿ ಲಾಸ್ಟ್ ಮೂಮೆಂಟ್ ಗೆ ನಾವೇನ್ ಮಾಡೋದು? ಹಾಗೆ ನೋಡ್ಲಿಕ್ಕೆ ನಾವೆಲ್ಲದಕ್ಕೂ ಹಿಂದೆ ಜಾರಬೇಕಾಗ್ತದೆ. 100ಕ್ಕೆ 100. ಎಸ್ ಮೇಡಮ್, ಎಸ್. ಥ್ಯಾಂಕ್ ಯು ಮೇಡಮ್ ನಮ್ಮ ಕುಟುಂಬ ಜೊತೆ ಮಾತಾಡಿದಕ್ಕೆ. ಯಾಕಂದ್ರೆ ನೇರವಾಗಿ ಅವರು ಮಾಧ್ಯಮದ ಜೊತೆ ಅವರ ಒಂದು ಬೇಸರನ್ನ ಜೊತೆಗೆ ಅವರ ಒಂದು ಅಳಲನ್ನ ಅವರು ಆಗಿರುವಂತಹ ವಿಚಾರ. ಯಾಕಂದ್ರೆ ಬಹಳಷ್ಟು ಜನರಿಗೆ ನೋವಿದೆ, ಬಹಳಷ್ಟು ಜನರಿಗೆ ಬೇಸರ ಇದೆ, ಹೀಗಾಗಬಾರ್ದಿತ್ತು ವಿಚಾರದಲ್ಲಿ. ಸೊ ಯಾಕೆ ಅನ್ನುವಂತಹ ಪ್ರಶ್ನೆ, ಯಾಕೆ ಸಡನ್ ಆಗಿ ಸೀಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ. ಎಸ್ ಸರ್. ಜೊತೆಗೆ ನಾನು ಇನ್ನು ಮುಂದಕ್ಕೆ ಡಿಜೆ ಅವ್ರ ಜೊತೆ ಕೂಡ ನಾನು ಮಾತಾಡ್ಬೇಕು. ಕರೆಗಳಿದೆ. ಇಲ್ಲಿ ಒಬ್ರು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅಜಿತ್ ಶೆಟ್ಟಿ ಅವರು ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಸ್ ಗಳನ್ನ ಇದು ಕಾರ್ಯಕ್ರಮದಲ್ಲಿ ಮಾತಾಡುವಂತಹ ಹಕ್ಕು ಇಲ್ಲ ಎಲ್ಲರಿಗೆ, ಜನರಿಗೆ ಸೆಟ್ಟಿಂಗ್ ಕಾಲ್ ಮಾತ್ರ ಸ್ವೀಕಾರ ಅಂತ ಹೇಳಿ ಡೋಂಗಿ ಕಾರ್ಯಕ್ರಮ ಅಂತ ಹೇಳಿ ಅಜಿತ್ ಶೆಟ್ಟಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅಜಿತ್ ಶೆಟ್ಟಿ ಅವರಿಗೆ ಕರೆ ಮಾಡಿ, ನಿಮ್ಮ ಕರೆಯನ್ನ ನಾವು ತೆಗೆದುಕೊಳ್ತೀವಿ. ನಿಮ್ಗೆ ಕರೆ ಸಿಗಲ್ಲ, ಯಾಕಂದ್ರೆ ಅಷ್ಟು ಲೈನ್ ಅಲ್ಲಿ ಇರ್ತದೆ, ಎಂಗೇಜ್ ಆಗಿರ್ತದೆ, ಅಷ್ಟು ಜನರು ಕರೆಯನ್ನ ಮಾಡ್ತಾ ಇರ್ತಾರೆ. ಸೊ ಏನ್ ಮಾಡ್ಬೇಕು? ಹಾಗಿದ್ದಾಗ 2 ನಂಬರ್ ಕೂಡ ಟ್ರೈ ಮಾಡಿ, ಇಲ್ಲಿದ್ರೆ ಮೊಬೈಲ್ ನಂಬರ್ ಕೂಡ ಟ್ರೈ ಮಾಡಿ. ಅದು ಕೂಡ ನಿಮ್ಗೆ ಕನೆಕ್ಟ್ ಆಗಿಲ್ಲ, ಯಾಕಂದ್ರೆ ಬಹಳಷ್ಟು ಜನರು ಕರೆ ಮಾಡಿದ್ರೆ ಅವರ ಆಕ್ರೋಶ ಇದೆ, ಅವರಿಗೆ ಬೇಸರ ಇದೆ, ಅವರು ಕೂಡ ಕರೆ ಮಾಡ್ತಾರೆ. ನಿಮ್ಮ ಅಂತ ಬಂದಾಗ ನಿಮ್ ಜೊತೆ ಮಾತಾಡ್ಲೇಬೇಕು. ಏನ್ ತಮ್ಗೆ ಕೇಳಲಿಕ್ಕಿದೆ ಮಾತಾಡ್ಲೇಬೇಕು. ಕರೆಗಿಲ್ಲ ಅಂತ ಬಂದಾಗ ಮಾಡಿ, ನಿಮ್ಮ ನಂಬರ್ ಅನ್ನ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವೇ ಕರೆ ಮಾಡ್ತೇವೆ ನಿಮ್ಗೆ. ಆಗಲ್ವಾ? ನಮ್ಮ ಅಕೌಂಟ್ ಇದೆಯಲ್ವಾ, ತಾವು ಯೂಟ್ಯೂಬ್ ಅಕೌಂಟ್ ಮುಖಾಂತರ ಹಾಕಿರುವಂಥದ್ದು, ನಮ್ಮ ಫೇಸ್ಬುಕ್ ಅಕೌಂಟ್ ಇದೆ, ಅದಕ್ಕೆ ಬೇಕಾದ್ರೆ ನಿಮ್ಮ ಮೆಸೇಜ್ ನಂಬರ್ ಅನ್ನ ಹಾಕಿ, ನಿಮ್ಗೆ ನಾವು ಕಾಲ್ ಅನ್ನ ನಾವೇ ಮಾಡ್ತೀವಿ. ಓಕೆ? ಈ ರೀತಿ ಸಮಾಜವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಬೇಡಿ. ಈ ರೀತಿ ಸಮಾಜವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾವತ್ತೂ ಮಾಡಬೇಡಿ. ನಮ್ಗೆ ಸೆಟ್ಟಿಂಗ್ ಕಾಲ್ಗಳನ್ನ ಹಾಕುವಂತ ದರ್ದು ಬಿದ್ದೋಗಿಲ್ಲ ಅಂತ ಒಂದು ಪರಿಸ್ಥಿತಿ ಕೂಡ ನಮ್ಗೆ ಬಂದಿಲ್ಲ, ಬರೋದು ಕೂಡ ಇಲ್ಲ. ಆ ಕರ್ಮಕ್ಕೆ ನಾವು ಜರ್ನಲಿಸಂ ಪಾಲನೆ ಮಾಡಲ್ಲ. ಜರ್ನಲಿಸಂ ಅಲ್ಲಿ ಇರೋದಕ್ಕೆ ನಾವು ನಾಲಾಯಕ, ನಾವು ಆಗದ ಆ ಚಾನ್ಸೇ ಇಲ್ಲ. ಸೊ ಹಾಗಿದ್ದಾಗ ನಿಮ್ಮ ನಂಬರ್ ಅನ್ನ ಹಾಕಿ, ನಿಮ್ಮ ಕರೆಯನ್ನ ನಿಮ್ಗೆ ನಾವೇ ಕರೆಯನ್ನ ಮಾಡ್ತೀವಿ. ಓಕೆ? ಒಂದು ಮೊಬೈಲ್ ಇದೆ ಅಥವಾ ಕೈಯಲ್ಲಿ ಏನಾದ್ರು ಇದೆ ಅಂತ ಹೇಳಿ ಸುಮ್ಮನೆ ಮೆಸೇಜ್ ಮಾಡ್ಲಿಕ್ಕೆ ಹೋಗಬೇಡಿ ದಯಮಾಡಿ. ಓಕೆ?
ಪ್ರತಿಯೊಬ್ಬರು ಕೂಡ ಅವರವರ ವೃತ್ತಿ ಧರ್ಮದ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನ, ಆ ವೃತ್ತಿ ಧರ್ಮದ ಗೌರವವನ್ನ ಪಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ರೀತಿ ಬೇಕಾಬಿಟ್ಟಿ ಮೆಸೇಜ್ ಮಾಡ್ಲಿಕ್ಕೆ ಹೋಗಬೇಡಿ. ತಾಕತ್ತಿದೆಯಾ, ನಿಮ್ಮ ನಂಬರನ್ನು ಹಾಕಿ ನಿಮಗೆ ನಾವು ಕಾಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಅಂಡ್ ಎಸ್ ಸರ್, ಸಂದೀಪ್ ಅವರೇ, ಬಹಳಷ್ಟು ಜನರಿಗೆ ಬೇಸರ ತಂದಿರುವಂತಹ ವಿಚಾರ ಇದೆ. ಯಾಕಂದ್ರೆ ನೇರವಾಗಿ, ಯಾಕಂದ್ರೆ ಯಾರು ಕೂಡ ಅಲ್ಲಿ ಮಾತಾಡಿಲ್ವಾ? ಯಾಕೆ ಯಾರು ಕೂಡ ಮಾತಾಡಿಲ್ಲ. ಮತ್ತೊಂದು ವಿಚಾರ ಅಲ್ಲಿ ಬಂದಿರೋ ವಿಚಾರ ಏನಂದ್ರೆ, ಓಕೆ, ನಾವು ಯುಟಿಕಾದರ ಹತ್ರ ಮಾತಾಡಿದ್ರೆ ಈಗ ಕೆಲಸ ಆಗ್ಬಹುದು. ಐವನ್ ಡಿಸೋಜರ್ ಹತ್ರ ಮಾತಾಡಿದ್ರೆ ಆಗ್ತದೆ. ಆಮೇಲೆ ಮಿಥುನ್ ರೈ ಹತ್ರ ಮಾತಾಡಿದ್ರೆ ಆಗ್ತದೆ. ನಮ್ಮ ಬಿಜೆಪಿ ಅವರಿಂದ ಸಾಧ್ಯನೇ ಇಲ್ಲ ಅಂತ ಆ ರೀತಿ ರಾಜಕೀಯ ಇದೆ. ಹಾಗಾದ್ರೆ ರಾಜ್ಯಕ್ಕೆ 100% ಉಂಟು. ಯಾಕಂದ್ರೆ ನಮ್ಮ ಶಾಸಕರು ಕೂಡ ಈ ವಿಚಾರದಲ್ಲಿ ಇವತ್ತು ಮಾತಾಡಿದಾರಂತ ತಿಳಿದು ಬಂತ. ಇಲ್ಲದಿದ್ದರೆ ಅವ್ರು ಮಾತಾಡಬೇಕಿದ್ದು ಅವತ್ತು ವಿಚಾರ ಇಡೀ ಸಮಾಜ ಗೊತ್ತಾಗಿದೆ. ಸ್ಟಾರ್ಟ್ ಆಗಿಲ್ಲ ಕಾರ್ಯಕ್ರಮ. 5:00 ಸ್ಟಾರ್ಟ್ ಆಗಲ್ಲ ಕಾರ್ಯಕ್ರಮ, 6:30 ಆಗ್ತದೆ ಸ್ಟಾರ್ಟ್ ಆಗಲ್ಲ. 1 ಗಂಟೆ ತಾಸಿತ್ತು, 15 ನಿಮಿಷದಲ್ಲಿ ವೈರಲ್ ಆಗಿತ್ತು. ಇಲ್ಲಿ ಕಾರ್ಯಕ್ರಮ ಬಂದಾಗಿದೆ. ಅವರಿಗೆ ಮಾತಾಡುವ ಅವಕಾಶ ಇತ್ತು, ಪಾಂಡ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಆದ್ರೆ ಯಾರು ಶಾಸಕರಲ್ಲ. ನಮ್ದು ಇಲ್ಲಿ ರಾಜ್ಯಕ್ಕೆ ಏನಾಗಿದೆ ಅಂದ್ರೆ, ಒಂದೇ ತಾಯಿ 2 ಮಕ್ಕಳ ಗೊತ್ತಾಗ. ಬಿಜೆಪಿ ಒಂದೇ, ಕಾಂಗ್ರೆಸ್ ಒಂದೇ ತಾಯಿ ಒಂದೇ 2 ಮುಖಗಳಂತ ಇರ್ತೇವೆ. ನಾನು 2 ಪಕ್ಷದವರು ನಂಬುದಿಲ್ಲ. ಯಾಕಂದ್ರೆ ಯಾವುದೇ ಇಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ಲಿ, ಹಿಂದುತ್ವದ ಕಾರ್ಯಕ್ರಮ ಆಗ್ಲಿ, ಅವರು ಬರ್ತಾರೆ, ಸ್ಟೇಜಿಗೆ ಬರ್ತಾರೆ, ಹೋಗ್ತಾರೆ. ಅವ್ರು ಮಸೀದಿ ಕೂಡ ಹೋಗ್ತಾರೆ. ಆದ್ರೆ ಯುಟಿಕಾದವರು ಕೂಡ ಹಂಗೆ ಮಸೀದಿ ಕೂಡ ಹೋಗ್ತಾರೆ, ದೇವಸ್ಥಾನ ಕೂಡ ಹೋಗ್ತಾರೆ. ಅವರು ಒಟ್ಟಿಗೆ ಅನ್ವೇಷಣೆ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಭರಶೆಟ್ಟಿ ಅವರು ಮಾತಾಡಿದ್ರೆ ಆಗುದಿಲ್ಲ ಅಂತೆ ಕಾರ್ಯಕ್ರಮ. ಯುಟಿಕಾದರ್ ಮಾತಾಡಿದ್ರೆ ಆಗ್ತದಂತೆ. ಸರ್ಕಾರ ಅವ್ರದೇ ಇದೆ ನೋಡಿ. ಆ ರೀತಿಯ ದ್ವೇಷ ರಾಜಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಿಲ್ಲಿಸಿರ್ಬೋದು. ಇವ್ರು ಹೇಳೋರ ಪ್ರಕಾರವಾಗಿ ಭರಶೆಟ್ಟಿಯಿಂದ ಆಗ್ಬಾರ್ದು ಇದು ಕಾರ್ಯಕ್ರಮ. ಭರಶೆಟ್ಟಿ ಮಾತಾಡಿದ್ರೆ ನಿಲ್ಲಿಸಬೇಕು. ಇದು ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯ ಒಂದು ಕುತಂತ್ರದಿಂದಾಗಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾ ಇದಾರೆ, ಇರೋ ಸರ್ಕಲ್ ಚೆನ್ನಾಗಿದ್ದಾರೆ, ಒಳ್ಳೆಯವರು ಅಂತೇಳಿ. ಹಾಗಾಗಿ ನಿಲ್ಲಿಸಬೇಕಿದ್ರೆ ಇದು ಖಂಡಿತವಾಗಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನೇರ ಕೈವಾಡ ಅಂತ ಅನ್ಸುತ್ತೆ. ಇವರು ಎಷ್ಟು ಆರೋಪ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಭರಶೆಟ್ಟಿಯಿಂದ ಆಗಲ್ಲ ಅಂತ ಆದ್ರೆ ಇವರು ಅವರ ಕೈಕಾಲು ಹಿಡಿಬೇಕಿತ್ತು ಅಂತ. ಅವರ ಕೈಕಾಲು ಹಿಡಿಬೇಕು. ಇದು ದ್ವೇಷ ರಾಜಕಾರಣದಿಂದಾಗಿ ಇದು ನಿಲ್ಸಿದೆ ಕಾರ್ಯಕ್ರಮ. ಅವತ್ತು ಜನರು ರೊಚ್ಚಿಗೆದ್ದಿದ್ದಾರೆ. ಇಲ್ಲಿ ಏನು ಬೇಕಾದ್ರೆ ಕಮ್ಮಿ ಅಂದ್ರು 10-15 ಸಾವಿರ ಜನ ಸೇರೋ ಜಾಗ ಅದು. ಕರೆಕ್ಟ್. ಅವತ್ತು ಜನ ಆ ಟೈಮಲ್ಲಿ ಜನ ಇರ್ಲಿಲ್ಲ, 200-300. ಯಾಕಂದ್ರೆ ಮಳೆ ಕೂಡ ಬರ್ತಾ ಉಂಟು. ಅದಕ್ಕೋಸ್ಕರ ಅವತ್ತು ಇಂದು ಜಾಗ ಇದ್ರೆ ಅವತ್ತು ಏನ್ ಬೇಕಾದ್ರೆ ಪೊಲೀಸ್ ಠಾಣೆನೇ ಇರ್ತಿರ್ಲಿಲ್ಲ. ಒಂದು ವಿಚಾರ ಇಲ್ಲ. ನಾನು ಪೊಲೀಸ್ ಬಗ್ಗೆ ಹೆಮ್ಮೆ ಉಂಟು. ನಾವು ಪೊಲೀಸ್ ಅವರಿಗೆ ತಲೆ ಬಾಗ್ತೀವಿ. ನಮ್ಮ ಹಲವು ವಿಚಾರದಲ್ಲಿ ನಮ್ಮ ಭಾರತೀಯ ಹಾಕಿದ್ರು, ನಿಮ್ಗೆ ಗೊತ್ತಿರ್ಬೋದು. ಅವರಿರುವಾಗ 3 ವರ್ಷ ಆರಾಮಾಗಿ ಕಾರ್ಯಕ್ರಮ ಆಗಿದೆ. ನಾವು ನೋಡಿರೋ ವಿಚಾರ. ಯಾಕಂದ್ರೆ ಇದು ಬದಲಾವಣೆಯ ಹಿಂದಿರುವಂತಹ 10 ವರ್ಷ ಹೋದ್ರೆ ಹಾಗಾದ್ರೆ ಹಿಂದೂಗಳ ಕಾರ್ಯಕ್ರಮ ಆಗಲ್ಲ ಮುಂದೆ. ಇನ್ನು ಮುಂದೆ ಕಾರ್ಯಕ್ರಮ ಆ ಒಂದು ಬೇಸರ, ಆ ಒಂದು ಭಯ ಶುರುವಾಗಿ ನಮಗೆ ಬಿಜೆಪಿ ಬಗ್ಗೆ ಬೇಜಾರಾಗ್ತದೆ. ಆಗ ನಾವು ಪ್ರೊಟೆಸ್ಟ್ ಮಾಡ್ಬೋದಲ್ಲ. ಅವರು ಮುಂದೆ ಬಂದು ಮಾಡಿ, ನೀವು ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ಬರ್ತಾರಲ್ಲ. ನಮಗೆ ಯಾರು ಕಾರ್ಯಕ್ರಮ ಸಂದೀಪ್ ಅವರು ಅಲ್ಲಿ ಕಾರ್ಯಕ್ರಮ ತಕೊಂಡು ಹೋದ ಮೇಲೆ ಶಾಸಕರು ಬರ್ಲಿ ಏನ್ ಮಾಡ್ಬೋದು, ಸಾಧ್ಯ ಆಗ್ತದೆ. ಒಂದು ಬಾರಿಗೆ ನಿಲ್ಲಿಸಬಹುದು, ಒಂದು ಬಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ನಮ್ಮ ಶಾಸಕ ಎಲ್ಲವನ್ನ ತಕೊಂಡು ಹೋದ್ಮೇಲೆ ಅವ್ರು ಎಲ್ಲಿ ಕಾರ್ಯಕ್ರಮದಲ್ಲಿ ಆ ದಿನ ಇದ್ರು ಗೊತ್ತಿಲ್ಲ. ನನ್ನ ಶಾಸಕರ ಪರವಾಗಿ ಹೇಳ್ತಾ ಇಲ್ಲ, ಹಿಂದುತ್ವದ ಪರವಾಗಿ ಖಂಡಿತವಾಗಿ ಅವರು ಇದ್ದಾರೆ, ಧ್ವನಿ ಎತ್ತಿದ್ದಾರೆ. ಆದ್ರೆ 2 ಮಾತಿಲ್ಲ. ಆ ಸಮಯದಲ್ಲಿ ತಕೊಂಡು ಹೋದಾದ್ಮೇಲೆ ಬಟ್ ಪ್ರದೀಪ್ ಅವರೇ, ಅಲ್ಲಿ ಆ ಪರಿಸ್ಥಿತಿ ಇದ್ದಾಗ ಅಂದ್ರೆ ಒಂದು ಕ್ಷೇತ್ರದ ಜನಪ್ರತಿನಿಧಿ ಕೂಡ ಅದನ್ನು ನೋಡ್ಬೇಕಾಗುತ್ತೆ. ಜವಾಬ್ದಾರಿ, ಅವರನ್ನು ಕೂಡ ನಾವು ಎಲೆಕ್ಟ್ ಮಾಡಿದೀವಿ, ಅವರು MLA ಆ ಕ್ಷೇತ್ರಕ್ಕೆ. ಅವರು ಜವಾಬ್ದಾರಿ ಇದ್ದು ಅದರ ಬಗ್ಗೆ ಏನ್ ಮಾಡಬೇಕಿತ್ತು ಮತ್ತೆ ಮಾಡಬೇಕಿತ್ತು. ಜನರು ಅಲ್ಲಿ ಸೇರ್ತಾರೆ ನೋಡಿ. ಮೇಡಮ್ ಅವ್ರು ಈಗ ಫೋನ್ ಮಾಡಿದವರು ಹೇಳ್ತಾರೆ ಆ ಪ್ಲೇಸ್ ಆ ರೀತಿ ಇದೆ, ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕೋಮುಗಲಭೆ ಆಗಲ್ಲ. ಇವ್ರು ನಿಲ್ಲಿಸುವ ಇನ್ನು ಕಾರಣ, ಚಿಕ್ಕ ಕಾರಣ ಸೌಂಡ್, ಅದು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಕಂಪ್ಲೇಂಟ್ ಅಲ್ಲ, ಅದು ಆಕ್ಚುಲಿ ಕಾರಣವೇ ಅಲ್ಲ. ಓಕೆ, ಎಸ್. ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟಿರ್ಬೇಕಲ್ವಾ ಅದನ್ನ ನಿಲ್ಲಿಸಬೇಕಿದ್ರೆ. ಅದು ನಮಗೆ ಕಿರಿಕಿರಿ ಆಗ್ತಾ ಇದೆ, ಶಬ್ದ ಮಾಲಿನ್ಯ ಆಗಿದೆ, ಇದನ್ನು ಖಂಡಿತವಾಗಿ ಕೂಡ ಸ್ಪಷ್ಟನೆ ಕೊಡಬೇಕಿದು. ಕರೆಕ್ಟ್. ಅದು ಏನಾಗಿದೆ ಡಿಪಾರ್ಟ್ಮೆಂಟ್ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂದ್ರೆ ನಮಗೆ ಗೊತ್ತಾಗುತ್ತೆ ದ್ವೇಷ ರಾಜಕಾರಣಕ್ಕೋಸ್ಕರನೇ ಈ ರೀತಿ ಆಗಿರುವುದು ಏನೋ ಅಂತ ಡೌಟ್ ಬರುತ್ತೆ. ಖಾದರ್ ಅವರು ಫೋನ್ ಮಾಡಿ ನಿಲ್ಲಿಸ್ಲಿಕ್ಕೆ ಹೇಳಿದ್ರ ಅಲ್ಲ, ಅಲ್ಲಿ ಕೊಡ್ಬೇಕಿತ್ತಲ್ಲ. ಇವರು ಉಳ್ಳಾಳದಲ್ಲಿ ಆಗಿದೆ, ತೊಕ್ಕೋಟಲ್ಲಿ ಆಗಿದೆ. ಕಾರ್ಯಕ್ರಮ ರಾತ್ರಿವರೆಗೆ ಆಗಿದೆ. ನಾಟಕಕ್ಕೆ ಅಲ್ಲ 1 ಗಂಟೆ 2 ಗಂಟೆ ತನಕ ಆಗಿದೆ. ನಾಟಕಕ್ಕೆ ಕೊನೆಗೆ ಬಂದು ನಿಲ್ಲಿಸಿದ್ರು. ಕೊನೆಗೆ 12:30 ಬಂದು ನಿಲ್ಲಿಸಿದ್ರು ಕಾರ್ಯಕ್ರಮ. 12:30ವರೆಗೆ ಅವಾಗ ಕಾರ್ಯಕ್ರಮ ಮುಗಿದಿತ್ತು. ಇಲ್ಲಿ ಸ್ಟಾರ್ಟೇ ಆಗಿಲ್ಲ, ನಿಲ್ಲಿಸಿದ್ದಾರೆ. ಅಲ್ಲ, ಇನ್ನೊಂದು ರೀತಿ ಅಂತ ಕೇಳಿದ್ರೆ ಅಲ್ಲಿ ಇದನ್ನೆಲ್ಲ ಹಾಕಿದ್ರಂತೆ, ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಹಾಕಿದ್ರು. ಹೌದೌದು. ಅಲ್ಲಿ
SAF ಅನ್ನ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನು ಕೂಡ ಹಾಕಿ. ನಾನು ಹೇಳುದು ಅಂತ ಇದ್ರೆ ನಾನು ಹೇಳುದಿಲ್ಲ 1,000 ಜನ ಸೇರುವಳಿ ಬೇಕಾದ್ರೆ 20,000 ಪೊಲೀಸರನ್ನ ಮಿಲಿಟರಿ ಫೋರ್ಸ್ ಅನ್ನು ಹಾಕ್ಲಿ, ಏನಾಗುದಿಲ್ಲ, ಏನು ಭಯ ಇಲ್ಲ. ಬೇಕಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ತಿಳ್ಕೊತೀವಿ ನಾವು, ಖುಷಿ ಆಗುತ್ತೆ ನಮ್ಗೆ, ರಕ್ಷಣೆಗೆ ಅಷ್ಟು ಜನ ಬಂದಿದ್ದಾರೆ ಅಂತ. ಏನಾದ್ರು ಸಮಸ್ಯೆ ಇದ್ರೆ ಡಿಪಾರ್ಟ್ಮೆಂಟ್ ಏನಾದ್ರು ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ. ಸರಿ ಸರ್, ಈಗ ನೋಡಿ ನಾನು ಹೇಳ್ತೇನೆ ನೋಡಿ, ಅಷ್ಟು ಪೊಲೀಸ್ ಫೋರ್ಸ್ ಇದೆ, SAF ಕೂಡ ಇದೆ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಇದೆ, ಅಷ್ಟು ಸೆಕ್ಯೂರಿಟಿ ಇದೆ, ಆದ್ರೂ ಕೂಡ ಒಂದು ಧಾರ್ಮಿಕ ಅಥವಾ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮ ಮಾಡಕ್ಕಾಗಲ್ವಾ ಆ ಒಂದು ಸೆಕ್ಯೂರಿಟಿಯಲ್ಲಿ? ಅದು ಕೂಡ ಕಷ್ಟ ಆಗುತ್ತಾ? ಅರ್ಥ ಆಯ್ತಾ? ಒಂದು ವೇಳೆ ಫೋರ್ಸೇ ಇಲ್ಲ ಅಂತ ಬಂದಾಗ ಓಕೆ, ಅಲ್ಲಿಗೆ ಫೋರ್ಸ್ ಕಡಿಮೆ ಇದೆ, ನಮಗೆ ಜನಜಂಗುಳಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಇದೆ, ಹಾಗಾಗಿ ಬೇಡ ಈ ಕಾರ್ಯಕ್ರಮ ಅಂತ ಹೇಳಿ ಹೇಳ್ಬೋದಪ್ಪ. ಇದನ್ನ ಸರ್ಕಾರ ತಕೋಬೇಕು. ಸರ್ಕಾರ ತಕೊಂಡು ಒಂದ್ ವೇಳೆ ಸಂಖ್ಯೆ ಎಷ್ಟು ಇರ್ತಾರೆ, ಒಂದ್ 2 ಲಕ್ಷ ಸೇರುವಂತ ಸಂಭವನೀಯತೆ ದಸರಾಕ್ಕಿದೆ. ಒಂದು 2 ಲಕ್ಷಕ್ಕೆ 4 ಲಕ್ಷ ಮಿಲಿಟರಿ ಫೋರ್ಸ್ ಹಾಕ್ಲಿ, ತುಂಬಾ ಖುಷಿ ನಮ್ಗೆ. ನಮ್ಮ ಒಬ್ಬೊಬ್ರು ಇಬ್ಬಿಬ್ರು ರಕ್ಷಣೆಗೆ ಇದ್ದಾರೆ ಅಂತೇಳಿ, ಏನು ಬೇಕು ರಕ್ಷಣೆ ಕೊಡ್ಲಿ. ನಾನು ಹೇಳುದು ಅದನ್ನೇ, ಅಲ್ಲಿ ಹಾಕಿದಾಗೆ ನಮ್ಗೆ ಖುಷಿನೇ. ನಾವು ಎದುರ್ಕೊಳ್ಳೋಕೆ ನಾವು ಭಯೋತ್ಪಾದಕರಲ್ಲ, ಜಿಹಾದಿ ಭಯೋತ್ಪಾದಕರಲ್ಲ ನಾವು. ಎಷ್ಟು ಫೋರ್ಸ್ ಹಾಕ್ಲಿ, ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಓಕೆ ಸರಿ, ಬರ್ತೇನೆ. ಇನ್ನೊಂದು ಕರೆ ಇದೆ. ಬಿಫೋರ್ ದಟ್ ಅಜಿತ್ ಶೆಟ್ಟಿ ಅವರ ಕರೆ ಕನೆಕ್ಟ್ ಆಯ್ತಾ? ಅಜಿತ್ ಶೆಟ್ಟಿ ಅವ್ರ ಜೊತೆ ನಂಗೆ ಮಾತಾಡಬೇಕು, ಅವ್ರು ನೇರವಾಗಿ ಹೇಳಿದ್ರು. ಸೊ ಹಾಗೆ ಸೆಟ್ಟಿಂಗ್ ಮಾಡುವಂತಹ ಕಾಲ್ಗಳು ನೋಡ್ಬೇಕು, ಏನ್ ಮಾತಾಡ್ತಾರೆ, ಏನ್ ಪ್ರಶ್ನೆ ಇದೆ ಅವರಲ್ಲಿ ಅನ್ನುವಂಥದ್ದು. ಸೊ ಗಿಲ್ಟರ್ಗಳು ಇಲ್ಲದೆ ಇರುವಂತಹ ಕಾರ್ಯಕ್ರಮ, ಯಾವತ್ತು ಕೂಡ ಫಿಲ್ಟರ್ಗಳಿಲ್ಲ, ನೇರವಾಗಿ ಕಾಲ್ ಮಾಡ್ತಾರೆ, ಅವರ ಕಾಲ್ ಅನ್ನು ತೆಗೆದುಕೊಳ್ತೀವಿ, ಅವರ ಯಾವುದೇ ಪ್ರಶ್ನೆಗಳಿಗೆ ನಾವುಗಳು ಉತ್ತರ ಕೊಡ್ತೀವಿ ಓಪನ್ ಆಗಿ. ಸೊ ಹಾಗೆ ಗಿಲ್ಟರ್ಗಳೇ ಇಲ್ಲ. ಪ್ರತಿ ಬಾರಿ ಕೂಡ ಮಾಧ್ಯಮ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದವರು. ಸೊ ಆಗಿದ್ದಾಗ ಇಂತಹ ಮಾತುಗಳನ್ನು ಕೇಳಿದಾಗ ಆಗಲ್ಲ, ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕೆ ಯಾವತ್ತು ಕೂಡ ಸಾಧ್ಯ ಇಲ್ಲ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್ ಅಂಡ್ ವಿತ್ ರೆಸ್ಪೆಕ್ಟ್ ಸರ್, ಅಜಿತ್ ಶೆಟ್ಟಿ ಸರ್ ಕರೆ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು. ಅಂಡ್ ನಿಮ್ಗೆ ಆಗಿಲ್ಲ ಅಂತ ಹೇಳಿದಾಗ ನಮ್ಮ ಒಳಗಡೆ ನಂಬರ್ ಇದೆ, ಸೊ ಅದಕ್ಕೆ ನೀವು ಕರೆ ಮಾಡಿ, ದಯಮಾಡಿ ನಿಮ್ಮ ನಂಬರ್ ಅನ್ನ ಹಾಕಿ ನಾವೇ ಕರೆ ಮಾಡ್ತೀವಿ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಜೀತನ್ ಅಂತೇಳಿ ಮಂಗಳೂರಿಂದ. ತಮ್ಮ ಹೆಸರು? ಜೀತನ್. ಜೀತನ್ ಅವರೇ ನಮಸ್ತೆ, ಮಾತಾಡಿ ಸರ್. ಸರ್, ಈಗ ನೋಡಿ, ನಮ್ದು ಈಗ ಸ್ವಾತಂತ್ರ್ಯ ದಿವಸಕ್ಕೆ ಎಲ್ಲ ಸೌಂಡ್ ಸಿಸ್ಟಮ್ ಹಾಕಿದ್ದಾರೆ. ಅವಾಗ ಪೊಲ್ಯೂಷನ್ ಎಂತ ಆಗಿಲ್ಲ, ಇವಾಗೆಲ್ಲ ಹೇಳ್ತಿದ್ದಾರೆ ಪೊಲ್ಯೂಷನ್ ಅಂತ. ಹೋದ್ರೆ ಈಗ ಕಾನೂನು ಪ್ರಕಾರವಾಗಿ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಉಂಟು ಸರ್, ತುಂಬಾ ಮಂಗಳೂರಲ್ಲಿ ಪೊಲ್ಯೂಷನ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಉಂಟು. ಮತ್ತೆ ಈಗ ಹೇಳ್ತಾರೆ ಪೇಷಂಟ್ಗಳಿಗೆಲ್ಲ ಉಪದ್ರ ಆಗ್ತದೆ, ಹಾಸ್ಪಿಟಲ್ ಎಲ್ಲ ಹೋಗುವ ಉಪದ್ರ ಆಗ್ತದೆ. ಆದ್ರೆ ಈ ಇಷ್ಟು ವರ್ಷದಲ್ಲಿ ಯಾವ ಪೇಷಂಟ್ ಕೂಡ ಬಂದು ನನಗೆ ಉಪದ್ರ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ನಾನು. ಈಗ ಯಾವುದೇ ಒಂದು ಕಾರ್ಯಕ್ರಮ ಆಗ್ತಿದ್ರೆ ಮೊದಲಿನ ಸಾಲಲ್ಲಿ ಬಂದು ಕೂತ್ಕೊಂಡಿದೆ ನಮ್ಮ ಹಿರಿಯರು. ಅವರಿಗೆ ಅದೇನಾದ್ರು ಇರಿಟೇಷನ್ ಆಗ್ತಿದ್ರೆ ಅವರೇ ಬಂದು ಹೇಳ್ತಾರೆ, ಸ್ವಲ್ಪ ಮೇಲೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅವರೇ ಎಂಜಾಯ್ ಮಾಡುದು ಜಾಸ್ತಿ ಆಗಿ. ಇವಾಗ ಎಂತ ಹೇಳಿದ್ರೆ, ಈ ಪೇಷಂಟ್ ನವರಿಗೆ ಇದಾಗಿದೆ, ಅವರಿಂದ ಇವರಿಂದ ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟ್ ಯಾರಿಂದ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ಹೇಳುದಿಲ್ಲ ಪೊಲೀಸ್ನವರು. ನಾವು ಹೇಗೆ ನಂಬುದು ಹೊರಗಿಂದ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ? ಒಂದು ಫಂಕ್ಷನ್ ನಡೆಸಲಿಕ್ಕೆ ನಮ್ಮ ಹತ್ರ ಉಂಟು, ಪರವಾನಿಗೆ ತಗೊಂಡು ಬಂದಿದ್ದೇವೆ, ಅದು ಕೂಡ ಉಂಟು, ಅದು ಕೂಡ ಬಂದು ಪೊಲೀಸವರು ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ಬೇಕಂತ ಹೇಳಿದ್ರೆ, ಪೊಲೀಸ್ನವರು ಎಷ್ಟು ಮಂದಿ ಬರ್ತಾರೆ ಅದಕ್ಕಿಂತ ಜಾಸ್ತಿ ಪಬ್ಲಿಕ್ನವರು ಸೇರ್ಬೇಕು, ನೀವು ಮುಟ್ಟಿ ನೋಡಿ ಅಂತ ಹೇಳ್ಬೇಕು ಅಷ್ಟೇ ಪೊಲೀಸ್ನವರಿಗೆ. ಅಲ್ಲ, ಹಾಗಾದ್ರೆ ನೀವು ಹಾಗಾದ್ರೆ ಹೇಳುವಂತಂದ್ರೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ, ತೋರಿಸಿ ಅಂದ್ರೆ ಅದು ನಮಗೆ ತೋರಿಸಿ ಬೆಂಗಳೂರಿಂದ ಬಂದಿದೆ, ಅಲ್ಲಿ 112ಗೆ ಹೋಗಿದೆ ಅಂತ ಹೇಳ್ತಾರೆ. ಬೆಂಗಳೂರಿಂದ ಬಂದಿದ್ಯಾ? 112ಗೆ ಅದು ಡೈರೆಕ್ಟ್ 112ಗೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾರೆ. ಸರಿ, ಓಕೆ. 112ಗೆ ಕಾಲ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅವರು ಕೂಡ ಕೊಂಡೋಗಿದ್ರು ನಮ್ಮನ್ನು. ಅಲ್ಲ ರೀ, ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ರೀ, ಯಾರ್ರೀ ಫೋನ್ ಮಾಡಿ ಕೊಟ್ಟದ ಅಷ್ಟು ಬೇಗ? ಅಲ್ಲಲ್ಲ, ಈ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲ ಕಡೆದು ಕೂಡ ಎಲ್ಲ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ಅದು ಬಂದು ಕೊಂಡೋಗಿಲ್ಲ. ಅದೇ ನಾವು ಹೇಳುದು, ಪರ್ಮಿಷನ್ ಲೆಟರ್ ಉಂಟು, ಎಲ್ಲ ಉಂಟು, ಆದ್ರೂ ಕೂಡ ಬಂದು ಕೊಂಡೋಗ್ತಾ ಇದ್ದಾರೆ ಹೇಳಿದ್ರೆ ಇನ್ನು ಮುಂದೆ ನಾವು ಪಬ್ಲಿಕ್ ನಾವು ನಿಲ್ಲಿಸಬೇಕು. ಅವರು ಬರುದು 5 ಮಂದಿ, ನಾವು ಇಷ್ಟು ಪಬ್ಲಿಕ್ ಇದ್ದೇವೆ, ಎಂತ ಕೂಡ ಸಮಸ್ಯೆ ಆಗ್ತಾ ಇಲ್ಲ. ಅಲ್ಲ, ರೂಲ್ಸ್ ಅನ್ನ ಎಲ್ಲೂ ಫಾಲೋ ಮಾಡ್ಬೇಕು, ಆದ್ರೆ ಯಾಕೆ ಈ ರೀತಿ ನಿಲ್ಲಿಸಿದ್ರು ಅಂತ ಗೊತ್ತಿಲ್ಲ. ರೂಲ್ಸ್ ಮಾಡಿದ್ರೆ ನಾವು ಬಿಡುವ ಸಿಗರೇಟ್ ಹೊಗೆಯಿಂದ ಕೂಡ ಪೊಲ್ಯೂಷನ್ ಆಗ್ತದೆ. ಹೌದು, ಹಾಗೆ ರೂಲ್ಸ್ ಫಾಲೋ ಮಾಡೋದು ತುಂಬಾ ವಿಚಾರಗಳಿದೆ. ಅವರ ಸ್ವಾತಂತ್ರ್ಯ ದಿನಾಚರಣೆ
ಅಷ್ಟು ಸೌಂಡ್ ಸಿಸ್ಟಮ್ ಹಾಕಿದ್ದಾರೆ, ಆವಾಗ ಅವರಿಗೆ ಪೊಲ್ಯೂಷನ್ ಏನಾಗಿಲ್ವಾ? ಅಲ್ಲಿ ಹತ್ತಿರದಲ್ಲಿ ವೆಲಕ್ ಹಾಸ್ಪಿಟಲ್ ಉಂಟು, ಲೇಡಿ ಗೋಲ್ಸನ್ ಹಾಸ್ಪಿಟಲ್ ಉಂಟು, ಅಲ್ಲಿಗೆ ಪೊಲ್ಯೂಷನ್ ಆಗ್ಬೇಕಲ್ಲ. ಓಕೆ 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 ಎಸ್ ಸರ್. ಓಕೆ, ಥ್ಯಾಂಕ್ ಯು ಚೇತನ್ ಅವರೇ, ಧನ್ಯವಾದ ಸರ್, ಧನ್ಯವಾದ. ಓಕೆ ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸುಧಾಕರ್ ಅಂತ ಬೈಕಂಬಡಿಯಿಂದ ಸುಧಾಕರ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಸರ್, ಏನ್ ಗೊತ್ತಾ, ಈಗ ನೋಡಿ ಶಬ್ದ ಮಾಲಿನ್ಯ ಆಗ್ತದೆ, ಅದಾಗ್ತದೆ ಅಂತ ಪೊಲೀಸ್ನವರು ಇದ್ ಮಾಡ್ತಾರೆ. ಆದ್ರೆ ನಾನು ಹೇಳುದು, ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೆಹಿಕಲ್ ಕಂಡವಾತೆ ಹೋಗ್ತಾ ಇರ್ತದೆ, ಅದಕ್ಕೆ ಶಬ್ದ ಮಾಲಿನ್ಯ, ಅದನ್ನು ಸಹ ನಿಲ್ಲಿಸಬಹುದಲ್ಲ ಅವರು? ಕರೆಕ್ಟ್, ನಿಜ. ಯಾಕೆಂದ್ರೆ 1 ಗಂಟೆವರೆಗೆ ನೋಡಿ ಫುಲ್ ರಶ್ ಇರ್ತದೆ, ಶಬ್ದ ಮಾಲಿನ್ಯ. ಈಗ ಚುನಾವಣೆ ಇದ್ರೆ, ಈಗ ಚುನಾವಣೆ ಇದ್ದು ರ್ಯಾಲಿಗೆ ಸಹ ಅವರು ಪರ್ಮಿಷನ್ ಕೊಡುದಿಲ್ವಾ? ಈಗ 2-3 ರ್ಯಾಲಿ ಇರ್ತದೆ ಚುನಾವಣೆ ಸಂದರ್ಭದಲ್ಲಿ, ಅದಕ್ಕೆ ಯಾರು ಅಡ್ಡ ಮಾಡುದಿಲ್ಲಲ್ಲ ಅಲ್ವಾ? ಯಾಕೆಂದ್ರೆ ನಮ್ಮ ಊರಿನಲ್ಲಿ ಕೋಲ ಜಾತ್ರೆ ಎಲ್ಲ ಪ್ರತಿಯೊಂದು ಸಹ ಸ್ಟಾರ್ಟ್ ಆಗುದು 10 ಗಂಟೆ ರಾತ್ರಿ ನಂತರವೇ. ಹೌದು. ಅದು ಬೆಳಿಗ್ಗೆ ತನಕ ಇರ್ತದೆ. ಈಗ ಕಟೀಲ್ ಜಾತ್ರೆ ಹೇಳುದು, ಅದು ಬೆಳಿಗ್ಗೆ ತನಕ ಇರ್ತದೆ, ಒಂದು 6 ಗಂಟೆವರೆಗೆ. ಈಗ ಇದು ಕುದ್ರೋಳಿದ್ದು ದಸರಾ ಒಂದು ಹಬ್ಬ, ಅದು ಸಹ ಬೆಳಿಗ್ಗೆ ತನಕ ಇರ್ತದೆ, 8-7 ಗಂಟೆವರೆಗೆ. ನಿಜ ಅಲ್ವಾ? ಎಸ್ ಸರ್, ಎಸ್. ತಮಗೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದ್ ಮಾಡ್ಬೇಕು ಫಸ್ಟಿಗೆ. ಓಕೆ ಓಕೆ, ತಮಗೂ ಕೂಡ ಎಷ್ಟು ಜನಕ್ಕೆ ಸಮಸ್ಯೆ ಆಗುದಿಲ್ಲ ಈಗ ವೆಹಿಕಲ್ ಇಂದ. ನಿಜ. ಅದು BSF ಕಂಪನಿ ಇಡೀ ವರ್ಲ್ಡ್ ಅಲ್ಲಿ ಬ್ಯಾನ್ ಆಗಿದೆ, ಇಲ್ಲಿ ನಡೀತಾ ಉಂಟು. 1200 ಮಂದಿಯನ್ನು ಸೈನ್ ಮಾಡಿಸಿದ್ದೇನೆ, ನನ್ನ ಹತ್ರ ಉಂಟು ಲೆಟರ್. ಎಸ್ ಸರ್. ಈಗ ಈ ನಾಡೆ ತಮಗೂ ಕೂಡ ಬೇಸರ ತಂದಿದೆ ಅಂತ ಹೇಳ್ತೀರಿ ತಾವಲ್ವಾ? ಅದಕ್ಕೆ ಏನ್ ಗೊತ್ತಾ ಸರ್, ಈಗ ಉಸ್ತುವಾರಿ ಸಚಿವರು ಬರುವಾಗ ಪ್ರತಿಭಟನೆ ಮಾಡ್ಬೇಕು ನಾವೆಲ್ಲ ಸೇರಿ. ಓಕೆ ಓಕೆ, ಹಾಗೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಅಲ್ಲ, ರೀಸನ್ ಏನಂತ ಗೊತ್ತಿಲ್ಲ ಅಲ್ವಾ? ಸೊ ಅದು ಈಗ ಶಾಕಿಂಗ್. ಓಕೆ, ಅದಕ್ಕೋಸ್ಕರ ಒಂದು ವಿಚಾರ, ಯಾವುದೇ ಕಾರ್ಯಕ್ರಮ ನೋಡಿ, ನಮ್ಮೂರಿನ ವಿಷಯ ಈಗ ಇದು ಸಹ ಜಾತ್ರೆ ಬೆಲ್ಲ ಈಗ ಹೊರಗಿನವರಿಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಬಂದು ಇಲ್ಲಿ ಇದು ಮಾಡ್ತಾರೆ ಈಗ. ಕರೆಕ್ಟ್ 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 ಕರೆಕ್ಟ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಓಕೆ ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಜೊತೆಗೆ ನಮಗೆ ಅಜಿತ್ ಅವರಿಗೆ ಕರೆ ಮಾಡಿ ದಯಮಾಡಿ ಅವ್ರ ಜೊತೆ ಮಾತಾಡಬೇಕು. ಅಜಿತ್ ಅವ್ರ ಜೊತೆಗೆ ಇಲ್ಲಿ ವಿತ್ ರೀಸನ್, ಅಂದ್ರೆ ರೀಸನ್ ಏನು ಅಂತ ಗೊತ್ತಿಲ್ಲ, ಅದೇ ಶಾಕಿಂಗ್ ಆಗಿರುವಂತದ್ದು. ಸೊ ಹಾಗಿದ್ದಾಗ ಇನ್ನು ಕತೆಗಳು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಮುಂದಿನ ಹಬ್ಬಗಳ ಕತೆ ಏನು ಅಂತ ಪ್ರಶ್ನೆ. ಅಂದ್ರೆ 10 ಗಂಟೆ ಒಳಗೆ ನಿಲ್ಲಿಸಬೇಕಂತ ಹೇಳಿದ್ರಂತೆ ಇಲ್ಲಿ ಡಿಪಾರ್ಟ್ಮೆಂಟ್. 10 ಗಂಟೆ ಒಳಗೆ ಈ ಕಾರ್ಯಕ್ರಮ ನಿಲ್ಲಿಸಬೇಕಾ? ಹೇಗೆ ನಿಲ್ಲಿಸಬೇಕಂತ ಹೇಳಿದ್ದಾರೆ. ಒಂದು ವಿಚಾರ ಹೇಳ್ತೇನೆ ಸರ್, ಒಂದು ಮಾಹಿತಿ, ನಾನೊಂದು ಚಿಕ್ಕ ವಿಷಯ. ರಾಜಕೀಯವನ್ನು ತೇಜೋವಧೆ ಮಾಡೋದಲ್ಲ. ಎಸ್, ನೀವೀಗ ವೇದವಾಸ್ ಕಾಮತ್ ಅವರು ಮಾತಾಡಿದ್ರು ನೋಡಿದ್ರಿ. ಎಸ್, ಇವತ್ತು ಇದು ಯಾವುದು ಮೊಸರು ಅಡಿಕೆ ಆಗದಿಲ್ಲದ್ರೆ, ಇದು ಕೊಡಿಗೆ ಹೊಡೆಯೋದಿಲ್ಲದ್ರೆ ನಾಳೆ ಬಂದು ಹೊಡಿ, ಅದು ಮಾತಿಗೊಂದು ಅರ್ಥ ಉಂಟು ಸರ್. ಅಲ್ಲ, ಅವರು ಹೇಳಿದಾರೆ ಅಂತೇಳಿ ಹೇಳುವಂತದ್ದು, ಆ ರೀತಿ ಹೇಳಿದಾರೆ ಅಂತ ಹೇಳಿ ಅದು ಒಂದು ವಿಚಾರ, ಆ ರೀತಿ ಹೇಳಿಕೆಗೆ ಅರ್ಥ ಉಂಟಾ? ಯಾಕಂದ್ರೆ ಒಂದು ವಿಚಾರ ಹೇಳ್ತೇನೆ, ವೇದವಾಸ್ ಕಾಮತ್ ನಮ್ಮ ಆತ್ಮೀಯರು, ನಾನು ಅವರ ಜೊತೆ ತುಂಬಾ ಇದರಲ್ಲಿ ರಾಜಕೀಯ ಬರುದಿಲ್ಲ. ಯಾಕಂದ್ರೆ ಇದಕ್ಕೆ ನಾವು ಹೋರಾಟ ಅನಿವಾರ್ಯ. ನಮ್ದು ನಮ್ಮ ಧಾರ್ಮಿಕ ಪದ್ಧತಿಯನ್ನು ಉಳಿಸೋದು ಬಿಡಿಸೋದು ನಮ್ಮ ಕೈಯಲ್ಲಿರೋದು. ಹೇಳ್ತೀರಿ ವಿಚಾರ ಸತ್ಯ ಆದ್ರೆ ಸತ್ಯ, ಇಲ್ಲ. ಯಾಕಂದ್ರೆ ಇದಕ್ಕೆ ನಾವು ಯಾರನ್ನು, ನಾನೊಂದು ಬಜರಂಗ ದಳದ ಮುಖಂಡರ ಹತ್ರ ಮನವಿ ಮಾಡ್ತೇನೆ. ಇವರು ಇಷ್ಟು ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ನಮ್ದು ಬೆಂಬಲ. ನಾನು ಕೂಡ ಬಜರಂಗ, ನಮ್ಮ ಕುಲಾಯಿ ಘಟಕ ಉಂಟು, ಜಯರಾಮ್ ಆಚಾರ್ಯ ಅವರಿದ್ದಾರೆ, ಎಲ್ಲದಕ್ಕೂ ಅವ್ರ ಮುಂದೆ ಬರ್ತಾರೆ ನಮ್ಮ. ಅದಕ್ಕೆ ನೀವು ಇದಕ್ಕೊಂದು ಹೋರಾಟ ಅನಿವಾರ್ಯ ಮಾಡಲೇಬೇಕು. ಯಾಕಂದ್ರೆ ಇದನ್ನು ಇಲ್ಲಿ ಬಿಡುವ ಪ್ರಶ್ನೆ ಇಲ್ಲ. ಮುಂದೆ ನಮ್ಮ ಈಗ ನಮಗೆ ಏಜ್ ಆಗಿದೆ, 46-47 ವರ್ಷ ಆಗಿದೆ, ನಮ್ಮ ಮಕ್ಕಳಾಗಿದ್ದಾರೆ. ಅವರಿಗೆ ಮುಂದೆ ಕೃಷ್ಣ ಜನ್ಮಾಷ್ಟಮಿ ನೋಡ್ತಾರ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಖಾಲಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾ? ನಮ್ಮ ಮಕ್ಕಳ ಬಗ್ಗೆ ನಾವು ಚಿಂತೆ ಮಾಡೋಣ, ನಮ್ಮ ಬಗ್ಗೆ ಚಿಂತನೆ ಬೇಡ. ಓಕೆ, ಬರ್ತೇನೆ. ಈಗ ನಮ್ಮ ಅಜಿತ್ ಶೆಟ್ರು ಲೈನ್ ಅಲ್ಲಿ ಇದ್ದಾರೆ, ಅವರ ನಂಬರ್ ಸಿಕ್ಕಿದೆ. ಅಜಿತ್ ಶೆಟ್ರು ನಮಸ್ತೆ ಸರ್. ಅಜಿತ್ ಅವರೇ ನಮಸ್ತೆ. ಅಜಿತ್ ಅವರೇ ಧ್ವನಿ ಕೇಳ್ತಾ ಇದೆಯಾ ಸರ್? ಅಜಿತ್ ಅವರೇ ಧ್ವನಿ ಕೇಳ್ತಾ ಇದೆಯಾ ಸರ್? ಅಜಿತ್ ಅವರೇ ಧ್ವನಿ ಕೇಳ್ತಾ ಇದೆಯಾ ಸರ್? ಅಜಿತ್ ಅವರು ಧ್ವನಿ ಕೇಳ್ತಾ ಇದೆಯಾ? ನಿಮ್ಗೆ ಧ್ವನಿ ಕೇಳ್ತಾ ಇದೆಯಾ ಅವರದು? ಅಜಿತ್ ಅವರೇ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಅಜಿತ್ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಅಜಿತ್ ಅವರೇ ಧ್ವನಿ ಕೇಳ್ತಾ ಇದೆಯಾ? ನಿಮಗೆ ಕೇಳ್ತಾ ಇದೆಯಾ? ನಿಮ್ಮ ಹತ್ರ ಮಾತಾಡ್ತಾರೆ.
ನಿಮ್ಮ ಹತ್ರ ಮಾತಾಡ್ತಿದ್ದಾರಾ? ಇಲ್ಲಿಗೆ ಮಾತಾಡ್ತಿಲ್ಲ ಯಾಕೆ ಅಂತ ಕೇಳಿ, ರೀಸನ್ ಕೇಳಿ. ಓಕೆ ನೋಡಿ, ಇಂತಹ ವ್ಯಕ್ತಿಗಳಿದ್ದಾರೆ ಸಮಾಜದಲ್ಲಿ. ನಾವು ಆಗಿರುವಂತಹ ಒಂದು ವಿಚಾರ, ಒಂದು ಧಾರ್ಮಿಕ ನಂಬಿಕೆಗಳು, ನಮ್ಮ ಒಂದು ಆಚರಣೆಗಳು ಈ ರೀತಿ ಸಮಸ್ಯೆ ಆಗ್ತಾ ಇದೆ. ನಮ್ಮ ಹಕ್ಕುಗಳಿಗೋಸ್ಕರ ನಾವು ಧ್ವನಿಯನ್ನು ಎತ್ತಬೇಕು ಅಂತ ಬಂದಾಗ ಈ ಧ್ವನಿ ಎತ್ತುವಂತೆ ಬಹಳಷ್ಟು ಲಿಮಿಟ್ ನೋಡಿ, ಒಬ್ಬರಿದ್ದಾರೆ ಪಾಪ ಒಂದು ಸಂಘಟನೆ. ಯಾಕಂದ್ರೆ ಭಯ ಇದಪ್ಪ, ಈ ಸಿಸ್ಟಮ್ ಮೇಲೆ ಭಯ ಶುರುವಾಗಿದೆ ಅಲ್ವಾ, ಭಯ ಶುರುವಾಗಿದೆ. ಹಾಗಿದ್ದಾಗ ಏನೋ ಮಾತಾಡ್ತಿದೀವಿ ಅಂತ ಬಂದಾಗ, ಏನೋ ಒಂದು ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಧಾರ್ಮಿಕ ಆಚರಣೆಗಳಿಗೋಸ್ಕರ, ನಂಬಿಕೆಗಳಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ, ಮಾತಾಡ್ತಿದ್ದೀವಿ ಅಂತ ಬಂದಾಗ ಏನಾಗಿದೆ, ನಮ್ಗೆ ಸತ್ಯ ಬೇಕು, ರೀಸನ್ ಬೇಕು ಅಂತ ನಾವು ಕೇಳಿದಾಗ ನೋಡಿ, ಈ ಅಜಿತ್ ಶೆಟ್ಟಿ ಅಂತವರು ಏನ್ ಮಾಡ್ತಾ ಇದ್ದಾರೆ, ಒಳಗಡೆ ಬಂದು ಒಂದು ಹುಳಿ ಹಿಂಡ್ತಾ ಇದ್ದಾರೆ, ಹುಳಿ ಹಿಂಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೇ, ಬೇರೆ ಏನಿಲ್ಲ. ನಾವೇ ಕರೆ ಮಾಡ್ತಾ ಇದೀವಿ, ಮಾತಾಡಿ ಸರ್. ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ರಿ, ಕಾಲ್ ಸೆಟ್ಟಿಂಗ್, ನಿಮ್ದೆಲ್ಲ ಸೆಟ್ಟಿಂಗ್ ಆಗ್ತಾ ಇದೆ ಅಲ್ವಾ, ನಾವೇ ನಿಮ್ಮ ನಂಬರ್ ಅನ್ನ ಹುಡುಕಿಕೊಂಡು ನಿಮ್ಗೆ ಕಾಲ್ ಮಾಡ್ತೀವಿ ಸರ್, ಆದ್ರೆ ನೀವು ಮಾತಾಡಲ್ಲ. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಜೊತೆ ತಾವು ಮಾತಾಡ್ತೀರಿ, ಲೈವ್ಗೆ ಕನೆಕ್ಟ್ ಮಾಡಿದಾಗ ಮಾತಾಡಲ್ಲ, ನಿಮ್ಮ ವಾಯ್ಸ್ ಮ್ಯೂಟ್ ಆಗುತ್ತೆ, ವಾಯ್ಸ್ ಜಮಾರ್ ಆಗುತ್ತೆ. ಏನ್ ಸರ್, ಏನ್ ಸಂದೇಶ, ನಿಮ್ಮ ಇಂಟೆನ್ಷನ್ ಏನು? ಹಾಗಾದ್ರೆ ನಿಮ್ಮ ಇಂಟೆನ್ಷನ್ ಏನು? ಏನ್ ಹೇಳಕ್ ಹೊರಟಿದ್ದೀರಿ ತಾವು, ಏನ್ ಮಾಡಕ್ ಹೊರಟಿದ್ದೀರಿ ತಾವು? ಇದನ್ನ ನಾವು ಕೇಳ್ತಾ ಇರೋದು. ಏನ್ ತಮ್ಮಗಳ ಇಂಟೆನ್ಷನ್? ಒಟ್ಟಲ್ಲಿ ಈ ರೀತಿ ಒಂದು ಮಾಧ್ಯಮದ ವಿರುದ್ಧ ನೇರವಾಗಿ ತಮ್ಮ TRPಗೋಸ್ಕರ ತಮ್ಮ ಸೆಟ್ಟಿಂಗ್ ಅಂತ ಹೇಳ್ತೀರಲ್ವಾ ತಾವು, ಒಂದು ಮಾಧ್ಯಮವನ್ನ ತಾವು ತಪ್ಪು ದಾರಿಯಲ್ಲಿ ಎಳಿತೀರಿ, ರಾಂಗ್ ಮೆಸೇಜ್ ಕೊಡ್ತೀರಿ. ವಾಟ್ ಅಬೌಟ್ ಯು? ವಾಟ್ ಅಬೌಟ್ ಯು ಸರ್? ತಾವು ಏನ್ ಮಾಡ್ತಾ ಇದ್ದೀರಿ? ಹಾಗಾದ್ರೆ ತಾವು ಮಾಡ್ತಾ ಇರುವಂತ ಸರಿಯಾ? ನಾವುಗಳೇ ಕಾಲ್ ಕೊಟ್ಟಾಗ ತಾವುಗಳು ಮಾತಾಡಲ್ಲ, ಯಾಕೆ ಆಗಲ್ವಾ? ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಇಂಥವರು ಕೂಡ ಇದ್ದಾರೆ ನಮ್ಮಲ್ಲಿ. ಎನಿವೆ, ಲೈನ್ ಅಲ್ಲಿ ಇದ್ದಾರೆ ಅಜಿತ್ ಅವರು, ಲೈನ್ ಅಲ್ಲಿ ಇದ್ದಾರೆ ಅಜಿತ್ ಅವರು. ಅಜಿತ್ ಅವರೇ ಲೈನ್ ಅಲ್ಲಿ ಇದ್ದೀರಾ? ಲೈನ್ ಸರ್. ಅಜಿತ್ ಅವರೇ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ತೆ. ಧ್ವನಿ ಕೇಳ್ತಾ ಇದೀವಿ ಧ್ವನಿ 100% ಸರ್. ಈಗ ಬರ್ತೀನಿ ಸರ್. ತಾವೆಲ್ಲ ಸರ್ ಮೆಸೇಜ್ ಮಾಡಿದ್ದು ಕಾಲ್ ಸೆಟ್ಟಿಂಗ್ ಅಂತ ಹೇಳಿ? ಹೌದು. ಸರ್ ನಾನು ಅಷ್ಟು ಹೊತ್ತಿಗೆ ನಾವು ಕಾಲ್ ಮಾಡ್ತಿದ್ದೇವೆ. ಆಯ್ತು ಸರ್. ಒಂದ್ ನಿಮಿಷ. ಅಲ್ಲಿ ಫೈನಲ್ ಇದ್ದ ಒಬ್ರು ಇದ್ದಾರೆ, ಅವರು ಕೂಡ ಇಬ್ರು ಕೂಡ ನಮ್ಮ ಅಭಿಮಾನಿಗಳೇ, ಏನು ತೊಂದ್ರೆ ಇಲ್ಲ. ಆದ್ರೆ ಅವರೊಬ್ರು ಮಾತಾಡಿದ್ರು, ಭರತ್ ಶೆಟ್ಟಿ ಅವರು ವೇದವ್ಯಾಸನವರು ಏನು ಮಾಡಿಲ್ಲ ಅಂತ. ಭರತ್ ಶೆಟ್ಟಿ ಮತ್ತು ವಿಧಾನಸಭೆಯಲ್ಲಿ ಮಾತನಾಡಿದ್ರು. ಬಟ್ ಇವರು ಯಾಕೆ ಬಿಜೆಪಿಯ ಶಾಸಕರ ಬಗ್ಗೆ ಮಾತಾಡ್ತಿದ್ದಾರೆ? ಯಾಕೆ ಇವರು ಕಾಂಗ್ರೆಸ್ನವರ ಬಗ್ಗೆ ಮಾತನಾಡ್ತಿಲ್ಲ? ನಾನು ಕೇಳುವುದನ್ನು ನೀವು ಪೂರ್ತಿ ಕೇಳಿ. ಯಾಕೆ ಅವರು ಭರತ್ ಶೆಟ್ಟಿ ಅವರ ಬಗ್ಗೆ ಅವರು ಸ್ವಲ್ಪ ಮಾತನಾಡುವಾಗ ಸ್ವಲ್ಪ ಲೂಸ್ ಟಾಕ್ ಮಾತಾಡಿದ್ರು. ಓಕೆನಾ? ಭರತ್ ಶೆಟ್ಟಿ ಅವರ ಏರಿಯಾದಲ್ಲಿ ನಡೆದದ್ದೇನು? ಡಿಜೆ ಪರ್ಮಿಷನ್ ಬಗ್ಗೆ ನಡೆದದ್ದು. ಅಲ್ಲಿ ವೇದವ್ಯಾಸ ಕಾಮತ್ನವರ ಕ್ಷೇತ್ರದಲ್ಲಿ ಏನ್ ನಡೆದದ್ದು? ಕಾರ್ಯಕ್ರಮ ಬಗ್ಗೆ ನಡೆದದ್ದು. ಬಟ್ ಅವರು ಇಬ್ರು ಶಾಸಕರು ಇವತ್ತು ಎಲ್ಲಿ ಕಾನೂನನ್ನು ರೂಪಿಸಬೇಕು, ವಿಧಾನಸಭೆಯಲ್ಲಿಯೇ ಮಾತನಾಡಿದ್ದಾರೆ. ನೋಡು, ಅವ್ರಿಗೆ ಏನು ಗೊತ್ತಿಲ್ಲ. ಒಂದು ಅಲ್ಲಿ ಏನಾಗಿದೆ ಅನ್ನೋ ಗೊತ್ತಿಲ್ಲ, ಒಂದು ವಿಷಯ. ಬಟ್ ಯಾಕೆ ಇವರು ಪೀಡಿತರಾಗಿ ಒಂದು ಪಕ್ಷದ ಬಗ್ಗೆ ಮಾತ್ರ ಮಾತಾಡ್ತಾರೆ? ಸರಿ. ಸರಿ ಸರ್. ಈಗ ಇನ್ನೊಂದು ಇದು ಏನೀಗ ನಡೀತಿದೆ ಅದೇನು ತಪ್ಪೆ. ಬಟ್ ಅದನ್ನು ಖಂಡಿಸುವಾಗ ನಾವು ಯಾವುದೇ ಪಕ್ಷ ನೋಡದೆ, ಪಕ್ಷ ಭೇದ ಮರೆತು ಈಗ ನಮ್ಮ ಹಿಂದೂಗಳಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅದನ್ನು ನಾವು ಖಂಡಿಸೋಣ. ಓಕೆನಾ? ನಾವು ಸರಿ ಸರ್. ಈಗ ನೋಡಿ, ಸರಿ ಸರ್, ಈ ವಿಚಾರವನ್ನ ತಾವು ಹೇಳಬೇಕಿತ್ತು ಅಲ್ವಾ? ಅದನ್ನ ಬಿಟ್ಟು ನೀವು ನೇರವಾಗಿ ಒಂದು ಮಾಧ್ಯಮ ಕೇಳ್ತೀರಿ. ನೋಡಿ ನಿತಿನ್ ಅವರೇ, ನಾವು ಸತತ 1 ಗಂಟೆ ತನಕ ನಾವು ಕಾಲ್ಗೆ ನಾವು ಕರೆ ಮಾಡ್ತಿದ್ದೇವೆ. ಬೇಡದವರನ್ನೆಲ್ಲ ನೀವು ಅಲ್ಲ, ಬೇಡದವರಲ್ಲ, ಅವರನ್ನೆಲ್ಲ ಯಾಕೆ ನೀವು ಕನೆಕ್ಟ್ ಮಾಡ್ತಿಲ್ಲ? ಈ ರೀತಿ ಆಪಾದನೆ ಮಾಡಿದಾಗ ನಾವು ಹೇಳದೆ ಮಾತಾಡದೆ ಸುಮ್ಮನೆ ನೀವು ಅಲ್ಲಿ ಹುಲಿ ಉಂಡೋ ಕಾರ್ಯಕ್ರಮ, ಎಂತ ಹುಲಿ ಉಂಡೋ ಕಾರ್ಯಕ್ರಮ? ನೀವು ಮಾತಾಡೋ ಕೂಡ ನಮ್ಗೆ ಕೇಳಿಸ್ತಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ, ಕೇಳಿಸ್ತಿಲ್ಲ. ಸರಿ, ಓಕೆ,
ನೋಡಿ ನೋಡಿ ಇದಕ್ಕಿಂತ ಮೊದಲು ವೇಟ್ ಬರ್ತೀನಿ. ನೀವು ಇಷ್ಟು ಮಾತಾಡಿರಲ್ಲ ಸರ್, ನಾನು ಮಾತಾಡಿಲ್ಲ. ಶಾಸಕರ ಬಗ್ಗೆ ಮಾತನಾಡೋದು ನೋಡ್ಬೇಕು. ನೋಡಿ ಅಲ್ಲಿ ಯಾವ ಸರ್ಕಾರ ಈಗ ಇದೆ ಮಂಗಳೂರಲ್ಲಿ, ಜಿಲ್ಲಾಡಳಿತ ಯಾವ್ದಿದೆ? ಸರಿ, ಅರ್ಥ ಆಯ್ತು ಬರ್ತೀನಿ ಸರ್. ಅದ್ರ ಬಗ್ಗೆ ಮಾತನಾಡೋಣ. ಯಾವ ಸರ್ಕಾರ, ಯಾವ ಜಿಲ್ಲಾಡಳಿತ, ಅದನ್ನು ನಾವು ಸರಿಪಡಿಸಬೇಕು. ಸರಿ ಸರ್, ನೋಡಿ ಈಗ ಇಷ್ಟು ಅದು ಬಿಟ್ಟು ಯಾವುದೇ ಸರ್ಕಾರ ಶಾಸಕರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಲ್ಲ. ಓಕೆ ಸರಿ ಸರ್, ಈಗ ನೋಡಿ ಇಷ್ಟು ನೀವು ಮಾತನಾಡಿ, ಯಾರ ಬಗ್ಗೆ ಮಾತನಾಡಬೇಕು? ಸರ್ಕಾರದ ಬಗ್ಗೆ ಮಾತನಾಡಿ, ಅಥವಾ ಯಾವುದೇ ಯಾವ ಜಿಲ್ಲಾಡಳಿತ ಇದ್ದಾರೆ ಅದರ ಬಗ್ಗೆ ಮಾತನಾಡೋಣ. ಸರಿ ಸರ್, ಈಗ ನೋಡಿ ಸರ್, ನೋಡಿ ಅಜಯ್ ಶೆಟ್ರೆ ಸ್ವಲ್ಪ ಶಾಂತವಾಗಿರಿ ಸರ್. ನೋಡಿ ಈಗ ತಾವು ಹೇಳಿದ್ರಿ ಬೇಡದವರಿಗೆಲ್ಲ ಕಾಲ್ ಮಾಡಿದ್ರಿ ಅಂತೇಳಿ, ಮಾತಾಡಿದ್ರಿ ಅಂತೇಳಿ ತಾವು ಹೇಳಿದ್ರಿ. ಬೇಡದವರಲ್ಲ ಸರ್. ನೋಡಿ ಫಸ್ಟ್ ಇಂದ ಹಿಡಿದು ದೀಪು ಶೆಟ್ಟಿಗರ್ ಅವರು ಮಾತಾಡಿದ್ರು. ಅವರು ಅಲ್ಲಿ ಮೊಸರುಗುಡಿಕೆ ಹೋಗುವಂತವರು ಆ ಕಮಿಟಿಯವರ ಬಗ್ಗೆ ಗೊತ್ತಿದೆ. ಸೊ ಅವರು ಸೋಷಿಯಲ್ ಆಕ್ಟಿವಿಸ್ಟ್ ಮಾತಾಡಿದ್ರು, ಬೇಡದವರಲ್ಲ ಬಹುಶಃ. ಜೊತೆಗೆ ಇನ್ನೊಂದು ಕಡೆ ಒಬ್ರು ಮಹಿಳೆ ಮಾತಾಡಿದ್ರು, ನಯನ ಮೇಡಮ್ ಅಂತ ಹೇಳಿ, ವಿನಯ ಮೇಡಮ್ ಯಾರು ಅಂತ ಹೇಳಿದ್ರೆ ಆ ಸ್ಟೇಜ್ ನಲ್ಲಿ 14 ವರ್ಷಗಳಿಂದ ಕಾರ್ಯಕ್ರಮವನ್ನು ಕೊಡ್ತಾ ಇರುವಂತಹ ಒಂದು ಸಂಘಟಕಿ. ಅಂದ್ರೆ ಅವರ ಮಗಳಲ್ಲಿ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು ಪುಟ್ಟ ಹುಡುಗಿ. ಸೊ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟವರು. ಓಕೆ, ಇನ್ನೊಬ್ರು ಕರೆ ಮಾಡಿದ್ರು, ಅವರು ಕೂಡ ಸೌಂಡ್ ಸಿಸ್ಟಮ್ ಗೆ ಸಂಬಂಧಪಟ್ಟವರು. ಸೊ ಪ್ರತಿಯೊಬ್ರು ಕೂಡ ಅದಕ್ಕೆ ಸಂಬಂಧಪಟ್ಟವರೇ ಕರೆ ಮಾಡಿದ್ರೆ ಹೊರತು ಯಾರು ಕೂಡ ಬೇಡದವರು ಕರೆ ಮಾಡಿಲ್ಲ ಸರ್. ಒಂದ್ ಕಡೆ ನಾವು ಸಾಮಾನ್ಯರು ಕಾಲ್ ಮಾಡೋದು ಮತ್ತೆ ನಾವು ಯಾವ ವಿಚಾರ ಮಾತಾಡಿದ್ರೆ ಸಾಮಾನ್ಯರು ಕಾಲ್ ಮಾಡೋದು. ಯಾವಾಗ ಅಲ್ಲಿ ಶಾಸಕರ ಹೆಸರನ್ನು, ಇಬ್ರು ಶಾಸಕರ ಹೆಸರಿನಲ್ಲಿ ಯಾವಾಗ ನಾವು ತೆಗೆದ್ರು, ನಾವು ಮಾತಾಡುವಂತ ಹಕ್ಕಿದ್ದಾರೆ ನಮ್ಗೆ. ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡಿದ ತಪ್ಪ ಸರ್. ನೋಡಿ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಿದ್ರು, ಯಾಕೆ ಕಾಂಗ್ರೆಸ್ನ ಶಾಸಕರು ಮಾತನಾಡಿಲ್ಲ? ಆ ನರೇಂದ್ರ ಸ್ವಾಮಿ ಅನ್ನುವಂತ ಓರ್ವ ಶಾಸಕ, ಹಿಂದೂಗಳ ಹಬ್ಬಕ್ಕೆ ಅವನು ಮಾಡ್ತಿದ್ದಾನೆ. ಸರ್ ವೇಟ್ ನೋಡಿ, ರಾಜಕೀಯ ಮಾತಾಡಬೇಡಿ, ನಾನೊಂದು ಹೇಳ್ಬೇಕಾ? ಇಲ್ಲಿ ರಾಜಕೀಯ ಮಾತನಾಡುದಿಲ್ಲ ಸ್ವಾಮಿ, ನಾವು ರಾಜಕೀಯ ಮಾತನಾಡುದಿಲ್ಲ. ಆದ್ರೆ ನರೇಂದ್ರ ಸ್ವಾಮಿ ಅವರು ಹೇಳ್ತಿದ್ದಾರೆ ಅಲ್ಲಿ ಹಿಂದೂಗಳನ್ನು ಇಡೀ ಕರ್ನಾಟಕದಲ್ಲಿ ಕಾನೂನು ಪಾಲಿಸಿದಾರ? ಅಜಿತ್ ಅವರೇ, ನಿಮ್ಗೆ ಇಷ್ಟು ಮಾತಾಡ್ಲಿಕ್ಕೆ ಅಲ್ಲ, ನಿಮ್ಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್. ನನ್ನ ಮಾತನ್ನು ಸ್ವಲ್ಪ ಕೇಳ್ಕೊಳ್ಳಿ, ತಾಳ್ಮೆ ಬೇಕು. ಓಕೆ, ಈಗ ನೋಡಿ, ಸಂಘ ಅಥವಾ ಬಿಜೆಪಿ ಅಂತ ಬಂದಾಗ, ಸಂಘ ಅಂತ ಬಂದ ತಾಳ್ಮೆ ಇರಬೇಕು ವ್ಯಕ್ತಿಗಳಿಗೆ. ನೋಡಿ, ನಾವು ಈ ಕಾರ್ಯಕ್ರಮದಲ್ಲಿ ವೇದವ್ಯಾಸ್ ಕಾಮತ್ ಅವರು ಅಧಿವೇಶನದಲ್ಲಿ ಮಾತಾಡಿದಂತಹ ದೃಶ್ಯಾವಳಿಗಳನ್ನ ಹಾಕಿದೀವಿ. ಅವರ ಬಗ್ಗೆ ನಾನು ಹೇಳಿದೀನಿ, ಹೌದಾ ಅಲ್ವಾ? ನೀವು ಹಾಕಿದ್ದೀರಿ, ಆದ್ರೆ ನಿಮ್ಮ ಪ್ಯಾನೆಲ್ ಅಲ್ಲಿ ಕೂತವರು ಶಾಸಕರ ಬಗ್ಗೆ ದೂಷಣೆ ಮಾಡುವಾಗ ನಮ್ಮಂತ ಜನಸಾಮಾನ್ಯರು ಮಾತಾಡ್ಬೇಕು. ಬರೋಣ. ಓಕೆ, ನಾವು ಹಾಕಿದೀವಿ ವಿಚಾರವನ್ನು, ಅದಕ್ಕೆ ನಾವು ಕಾಲ್ ಮಾಡಿದ್ದು. ನಿಮ್ಮ ಚಾನೆಲ್ ಬಗ್ಗೆ ಅಥವಾ ನಿಮ್ಮ ನಿತಿನ್ ಅವರ ಬಗ್ಗೆ ನಾವು ಏನು ಮಾತಾಡಿದ್ವಿ ಕಮೆಂಟ್ ಮಾಡಲ್ಲ. ಬಟ್ ನಿಮ್ಮ ಪ್ಯಾನೆಲ್ ಅಲ್ಲಿ ಕೂತವರು ಶಾಸಕರ ಬಗ್ಗೆ ಮಾತಾಡುವಾಗ ನಾವು ಮಾತಾಡ್ಬೇಕಲ್ಲ. ಯಾಕೆ ಗೊತ್ತಾ, ಒಂದು ವಿಚಾರ ಹೇಳ್ತೀನಿ ಸರ್, ಕಾಮನ್ ಸೆನ್ಸ್, ಒಂದು ಕಾಮನ್ ವಿಚಾರವನ್ನು ಹೇಳ್ತೀನಿ. ಏನಂತ ಹೇಳಿದಾಗ, ನೋಡಿ, ಆ ಒಂದು ಕಾರ್ಯಕ್ರಮ ಆಗಿರುವಂತದ್ದು ಉರೋ ಸ್ಟೋರ್ ನಲ್ಲಿ. ಉರೋ ಸ್ಟೋರ್ ವೇದವ್ಯಾಸ್ ಕಾಮತ್ ಅವರ ಕ್ಷೇತ್ರ ಅಲ್ವಾ? ಸೊ ಅವರ ಕ್ಷೇತ್ರ ಹಾಗಿದ್ದಾಗ ಅವರ ಬಗ್ಗೆ ಮಾತಾಡುವಂತದ್ದು ಅಲ್ಲಿಯ ಜನರಿದಾರಲ್ಲ, ಅವರ ಒಂದು ಹಕ್ಕಾಗಿರುತ್ತೆ. ಅವರಲ್ಲಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ಅಂತ ಬಂದಾಗ ಅವರು ಯುಟಿ ಖಾದರ್ಗೆ ಫೋನ್ ಮಾಡಕ್ ಆಗಲ್ಲ. ಅವರು ಕಾಂಗ್ರೆಸ್ ಗವರ್ಮೆಂಟ್ ಇದೆ ಅಂತ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಫೋನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವರ ನಂಬರ್ ಕೂಡ ಇಲ್ಲ ಇಲ್ಲಿಯವರ ಜೊತೆ. ನಂಬರ್ ಇರೋದು ವೇದವ್ಯಾಸ್ ಕಾಮತ್ ಅವ್ರದ್ದು ಮಾತ್ರ ಅಲ್ವಾ? ಹಾಗೆ ಭರತ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಏನಾದ್ರೂ ಆಗಿದ್ರೆ ಆ ಕ್ಷೇತ್ರದವರು ಭರತ್ ಶೆಟ್ಟಿಗೆ ಫೋನ್ ಮಾಡ್ಬೇಕು. ಭರತ್ ಶೆಟ್ಟಿ ಅವರ ಹೆಸರನ್ನು ಯಾಕೆ ತೆಗೆದ್ರು ಅಲ್ಲಿ? ಅಲ್ಲರಿ, ಅಲ್ಲಿ ನಡೆದದ್ದು ಡಿಜೆ ಕಾರ್ಯಕ್ರಮ, ಅಲ್ಲಿ ಪರ್ಮಿಷನ್ ತೆಗಿಬೇಕಾಗ್ತದೆ. ಇದು ವೇದಿಕೆ ಕಾರ್ಯಕ್ರಮ. ಸರಿ. ಈಗ ಆಯ್ತು, ಭರತ್ ಶೆಟ್ಟರನ್ನ ಸೈಡಿಗೆ ಇಡಿ, ನೋಡೋಣ. ಈಗ ನಮ್ಮ ಇಡ್ಬೇಕಲ್ಲ. ಹೌದು, ಯಾಕೆ ಕರೆದದ್ದು ಭರತ್ ಶೆಟ್ಟರನ್ನು? ಯಾಕೆ ಹೆಸರು ತೆಗೆದು ಅವರು ಬೇರೆ ವಿಷಯದಲ್ಲಿ ಮಾತಾಡ್ತಾರೆ, ಬೇರೆ ವಿಷಯದಲ್ಲಿ ಯಾವುದಕ್ಕೆ ಮಾತಾಡ್ತಾರೆ? ಆಯ್ತು. ಸರಿ, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ನನ್ನ ಕ್ವಶನ್, ನಾವು ಉತ್ತರ ಕ್ಷೇತ್ರದವನ, ಭರತ್ ಶೆಟ್ಟಿ ಅವರು ಏನ್ ಮಾಡಿದ್ದಾರೆ? ಆಯ್ತು, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಓಕೆ, ಗೊತ್ತಾಯ್ತು ಏನು ವಿಚಾರ. ಅಜಯ್ ಶೆಟ್ಟರಿಗೆ ಯಾಕೆ ಸೆಟ್ಟಿಂಗ್ ಕಾಲ್ ಅನ್ನೋದು ಗೊತ್ತಾಯ್ತು. ಹೌದು, ಇಲ್ಲ, ಹೌದೌದು, ನಾವು ಮಾತಾಡಿದ್ದು
ಇಲ್ಲ, ಪ್ರತಿಯೊಬ್ಬರಿಗೂ ಅದೊಂದು ಕಾಮನ್. ಏನ್ ಗೊತ್ತಾ, ಒಂದು ಸ್ಥಳದಲ್ಲಿ ಏನಾದ್ರೂ ಆದ್ರೆ ಅಂದ್ರೆ ಆ ಕ್ಷೇತ್ರದ ಶಾಸಕರಿಗೆ ನಾವು ಕರೆ ಮಾಡ್ತೀವಿ. ಅಲ್ಲಿ ಗೌರ್ಮೆಂಟ್ ಯಾವ್ದಿದೆ ಅದು ಯಾವ್ದಿದೆ ಅದನ್ನ ನಾವು ನೋಡಲ್ಲ. ಆ ಕ್ಷೇತ್ರದ ಶಾಸಕರು ಮ್ಯಾಟರ್ ಆಗ್ತಾರೆ. ಏನೋ ಸಮಸ್ಯೆ ಇದ್ರೆ ಕಾರ್ಪೊರೇಟರ್ ಮ್ಯಾಟರ್ ಆಗ್ತಾರೆ. ಅಜಿತ್ ಶೆಟ್ಟಿ ನಮ್ಗೆ ತುಂಬಾ ಆತ್ಮೀಯ, ತುಂಬಾ ಕೆಲಸ ಮಾಡ್ತೀವಿ. ಸರಿ, ಎನಿವೆ ಸೊ ಹೀಗೆ ಅಂದ್ರೆ ಇಲ್ಲೇ ಹೋಗುವಂಥದ್ದು ಅಂದ್ರೆ ರಾಜಕೀಯ ಯಾವಾಗ ಸೇರ್ತದೆ ನೋಡಿ ಅಲ್ಲೇ ಹೋಗುವಂಥದ್ದು. ಒಂದು ಕ್ಷೇತ್ರದಲ್ಲಿ ಮತ್ತೆ ಒಂದು ವಿಚಾರ ಉಳ್ಳದಲ್ಲಾಯ್ತು, ನಮ್ ಕಡೆ ಯಾಕಾಗಿಲ್ಲ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಕ್ಕಿದೆಯಲ್ವಾ ಕೇಳುವಂಥದ್ದು, ಅದನ್ನ ನಾವು ಕೇಳಿದೀವಿ ಬಿಟ್ರೆ ಈ ಸೆಟ್ಟಿಂಗ್ ಕಾಲ್ಗಳು ಗೊತ್ತಿಲ್ಲ. ಈ ಸೆಟ್ಟಿಂಗ್ ಕಾಲ್ಗಳ ಹಿಂದೆ ಇಂತ ಒಂದು ವ್ಯವಸ್ಥಿತ ವಿಚಾರ ಇದೆ. ಥ್ಯಾಂಕ್ ಯು. ಕಾರ್ಯಕ್ರಮ ನಿಂತಾ ಇದ್ರೆ ಕಾಲ್ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇರ್ಲಿಲ್ಲ. ಕಾಲ್ ಮಾಡೋದು ಹೌದಪ್ಪ. ಓಕೆ, ಎನಿವೆ ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ನಾನು ಜಯಪ್ರಕಾಶ್ ಅಂಚನ್. ಜಯಪ್ರಕಾಶ್ ಅಮೀನ್ ಜಯಪ್ರಕಾಶ್ ಸರ್, ನಮಸ್ತೆ ಸರ್, ಮಾತಾಡಿ ಸರ್. ಕಿನ್ನಿಗೋಳಿಯಿಂದ ಮಾತಾಡೋದು. ನಮಸ್ತೆ ಸರ್, ಮಾತಾಡಿ ಸರ್. ಮೊನ್ನೆಯಿಂದ ಈ ವಿಷಯ ತುಂಬಾ ಇದರಲ್ಲಿ ಬರ್ತಾ ಉಂಟು. ಏನ್ ಸರ್? ನಾನು ಸಂದೇಶಾಗ್ಲಿ ಅಥವಾ ನಮ್ಮ ನದೀಪ್ ಶರೀಫ್ ಆಗಲಿ ನಾನು ನಮಗೆ ವಂದನೆ ಸಲ್ಲಿಸ್ತೇನೆ ಇಬ್ಬರಿಗೂ. ಮತ್ತೆ ಅದೇ ರೀತಿ ನಿತಿನ್ ಕೂಡ ನಾನು ಸಲ್ಲಿಸ್ತೇನೆ. ಇಲ್ಲಿ ಮುಖ್ಯವಾಗಿ ನಾವು ಏನ್ ಹೇಳ್ಬೇಕಂದ್ರೆ ಇದು ಮೊಸರು ಕೊಡಿಕೆ ಒಂದು ಹಿಂದೂ ಧಾರ್ಮಿಕ ಪದ್ಧತಿ. ಹಿಂದೆ ಮುಂಚೆ ಕೂಡ ಬಂದಿತ್ತು. ಆದ್ರೆ ಮೊನ್ನೆ ಸಮಸ್ಯೆ ಏನಂದ್ರೆ ಮೊನ್ನೆ ಸಮಸ್ಯೆ ಅದು ಪೊಲೀಸರು ಅಥವಾ ಯಾರು ನಿಲ್ಲಿಸ್ತಾರೆ ಅದು ಭಾರಿ ಬೇಸರ. ಒಂದು ವೇಳೆ ಅದ್ರ ಸಮಸ್ಯೆ ಏನಾದ್ರು ಮರು ದಿವಸ ಏನಾದ್ರು ಬಗೆಹರಿಸಬಹುದಿತ್ತು. ಆದ್ರೆ ಪಕ್ಕದಲ್ಲಿ ನಿಲ್ಲಿಸುದು ಆ ಪಾಪ ಆ ತಪ್ಪು ಅದು ಆಗ್ಬಾರ್ದು. ಸರ್, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಭಾರಿ ಬೇಜಾರಾಗ್ತದೆ ಸರ್, ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಕ್ಷಮಿಸಿ. ತಮ್ಮ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣ್ತದೆ. ನಾನು ಮ್ಯೂಟ್ ಮಾಡಿದ್ದೇನೆ, ಅದು ಕೂಡ ಮ್ಯೂಟ್ ಮಾಡಿದ್ದೇನೆ. ಅಲ್ಲಲ್ಲ, ತಮ್ಮ ಧ್ವನಿ ಸರಿ ಕೇಳ್ತಾರೆ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣ್ತದೆ. ತಮ್ದು ಎಕೋ ಕೇಳ್ತಾ ಇದೆ. ಇರ್ಬೋದು. ಆದ್ರೆ ನನ್ನ ವಿಷಯ ಯಾಕಂದ್ರೆ ನನ್ಗೆ ತುಂಬಾ ಬೇಜಾರಾಗಿದೆ ಅಂದ್ರೆ ಮೊನ್ನೆಯಿಂದ ಅರ್ಧದಲ್ಲಿ ನಿಲ್ಲಿಸಬಾರದು ತಪ್ಪು. ಓಕೆ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ನನಗೆ ರೋಷನ್ ಅವರಿಗೆ ಕರೆ ಮಾಡಿ, ಯಾಕಂದ್ರೆ ಸೌಂಡ್ ಸಿಸ್ಟಮ್ ಬಗ್ಗೆ. ಎಸ್, ರೋಷನ್ ಅವರು ಲೈನ್ ಅಲ್ಲಿ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ರೋಷನ್ ರೊನಾಲ್ಡ್ ಅವರು ಅಂದ್ರೆ ಇವರು ಸಾಮಾಜಿಕ ಹೋರಾಟಗಾರರು ಹೌದು, ಜೊತೆಗೆ ಇವರು ಡಿಜೆ ಕೂಡ ಹೌದು. ಡಿಜೆ ರೋಷನ್ ಅವರು ಅಂದ್ರೆ ಅವ್ರ ಜೊತೆ ಕೇಳ್ಬೇಕು, ಯಾಕಂದ್ರೆ ಇದು ಏನ್ ಸಮಸ್ಯೆ ಏನ್ ಕತೆ ಅನ್ನುವಂಥದ್ದು. ಯಾಕಂದ್ರೆ ಡಿಜೆಗಳು ಅಲೌ ಇಲ್ಲ ಅಂತ ಹೇಳ್ತಾರೆ. ಎಸ್ ಸರ್, ಪಾತಿರ್ಲೆ ಸರ್. ಓಕೆ, ಸುರುಕಾದ ನಿಧಿನನ್ನ ಇರಗ ಮಸ್ತ್ ಮಲ್ಲ ಸೊಲ್ಮೇಲೆ ದಯಬನ್ನಗ ಇನ್ನೇನೆ ನಮ್ಮ ಕುಡ್ಲ ಚಾನಲ್ ಸೊಲ್ಮೇಸ್ ಅಂದ ಅಂಚನೆ ಪ್ರದೀಪಣ್ಣ ಅಲ್ಲೇ ರಂಕಲ್ಲ. ಎಸ್ ಸರ್. ಪ್ರದೀಪಣ್ಣ ನಮಸ್ತೆ. ಸಂದೀಪಣ್ಣ ನಮಸ್ತೆ. ಬಾರಿ ಎಡ್ಡೆ ವಿಚಾರ ನಿಕಲ್ದು ಇದ್ದಾರೆ ಇಂಕ್ಲೆ ಬಾರಿ ಖುಷಿ ದಯಬನ್ನಗ ಇನ್ನು ಕಲ್ಲು ಪೊಯ್ಯ ಆ ಕೆಳವರ್ಗದ ಡೈಲಿ ಬೆನ್ಪಿನ ಹಾಕ್ಲಿಕ್ಕೆ ಒಂಜಿ ಪೆಟ್ಟುಪಾಡಿಯರು ಅದ್ರ ಬೊಕ್ಕ ಇತ್ತ ಸೌಂಡ್ ತಗ್ಲಿನ ಪತ್ತಿರು ನನ್ನ ಎಲ್ಲ ಏರಿನ ಪತ್ತಿರು ಅಂತ ಗೊತ್ತು ಎಂಕ್ಲೆಗೆ. ಇನ್ನಿ ಒಂಜಿ ಕ್ಲಾರಿಟಿ ಅನ್ಕೊರುಡು ದಯಪನ್ನಗ ಡಿಜೆ ಬ್ಯಾನ್ ಅಂದ್ ಬಂತೆ ರೈಟ್. ಆಕ್ಚುಲಿ ಡಿಜೆ ಪಂಡ ಒಂಜಿ ಡಿಸ್ಕ್ ಜೋಕೆ ಒಂಜಿ ಆರ್ಟಿಸ್ಟ್ ಒಂಜಿ ಪದ್ಯ ಪಾಡ್ನ ಖಾಲಿ ಹಾಗೆ ಎಲ್ಲೆ ಸ್ಪೀಕರ್ ಕೊಡ್ನಲ್ಲ ಪದ್ಯ ಪಾಡು ಮಲ್ಲ ಸ್ಪೀಕರ್ ಕೊಡ್ನಲ್ಲ ಪದ್ಯ ಪಾಡು ಅಕ್ಲಿಗುಪ್ಪು ನಂಚಿಂದ ದಾದ ಬಂಡ ಅಕ್ಕುಲ್ ದಾದ ಪಂಪಿನ ಬಂಡ ಬೇಸ್ ಸ್ಪೀಕರ್ ದಾದ ಉಂಡು ಮಲ್ಲ ಸ್ಪೀಕರ್ಸ್ ಬಣ್ಣ ಡಿಸಬಿಲಿಟಿ ಅಕಲ 50-60 ಡಿಸಬಿಲಿಟಿ ಜಾಸ್ತಿ ವಾಲ್ಯೂಮ್ ಪೋರ ಬಲ್ಲಿ ಬಂದು ಕರೆಕ್ಟ್ ಅಕ್ಲ ಇರೋದ ಬಂಡ ಅಕ್ಲೆ ಮಲ್ಲ ಸ್ಪೀಕರ್ಸ್ ಬಲ್ಲಿ ಎಲ್ಲಿ ಸ್ಪೀಕರ್ಸ್ ರನ್ ಮನ್ಪುಡು ಫಂಕ್ಷನ್ಸ್ ಮಾತ ದುಂಬದ ಕಾನೂನು ಸರಿ ಮಾತ ಎಂಗುಲೊತ್ತನೋ ಕಾನೂನು ಅಂಡ ಒಂಜಿ 50 ಜನ ಸೇರ್ನಲ್ಪ ಏತು ಸ್ಪೀಕರ್ ಪಾಡುಡು ಒಂಜಿ 1000 ಜನ ಸೇರ್ನಲ್ಪ ಏತು ಸ್ಪೀಕರ್ ಪಾಡು ಅಂಪಿನ ಒಂಜಿ ಏನ್ ಅನ್ಪಿರು ಜನಕ್ಲೆ ತೆರಿ ಅಂಚಿಂದ ವಿಚಾರ ಮಲ್ಲ ಸ್ಪೀಕರ್ ಪಾಡು ಜನಕ್ಲೆ ಮಸ್ತ್ ಜನಕ್ಲೆ ರೀಚ್ ಆಗ್ಬಿಡು ಬಂದು ಕರೆಕ್ಟ್ ಅಂಚಾದ್ ಇದು ನಿಕ್ಕಲು ಸ್ಟುಡಿಯೋಡ್ ಪಾತಿರೋದು ನಿಕ್ಕಲು ಆಪ್ ಚೆಕ್ ಮಾಡ್ತಾಡ ನಿಕ್ಕಲನ್ನೇ ಡಿಸಬಿಲಿಟಿ 75% ಉಂಡು. ಇನ್ನ ಮೇನ್ ರೋಡ್ ದ ಟ್ರಾಫಿಕ್ ಪತ್ರನೇ 70-75 ತಿಕ್ಕು ಟ್ರಾಫಿಕ್ ದನ್ನೇ ಡಿಸಬಿಲಿಟಿ ರಿಡ್ಯೂಸ್ ಎಂಚ ಮನ್ಪುನು 50%. ರೋಷನ್ ಅಂಚನೆ ಇಂಕಲ ಮನ್ಪುನಿ 70 ಡೆಸಿಬಲ್ ಉಂಡು ಪನ್ಪುನೀರ ಅಂದು ನಾರ್ಮಲ್ ಅದು ಈ ರೀತಿ ಬೋರ್ಡನ್ನು ಒಂದು ಆಪ್ ಓಪನ್ ಮಾಡ್ತದೆ ಜಸ್ಟ್ ಡಿಸಬಿಲಿಟಿ ಚೆಕ್ ಮಾಡ್ತಲೆ ನಿಕಲ ಅದೇ ಎಂಕ್ಲೆಲ್ಲ ಕೊನೋಪಿರಂದ ಅದೇ ನಮ್ಮ ಪಾತಿರ್ನ ಇತ್ತು ತಪ್ಪಂದು ಆಪು ನಿಂಗೆ ದಯಪನ್ನಗ ಕಾನೂನು ಪ್ರಕಾರ 75 ರೀಚ್ ಮನ್ಪರ ಬಲ್ಲಿ ಅದುಂಡದೆ
ಎಂಕುಲು ಪಾತಿರ್ನೇ ನಮ್ಮ ಪಾತಿರ್ನೇ 75 ಉಪ್ಪುಂಡು. ಓಕೆ ಓಕೆ ಅಂಚಾದ್ ಯಾನ್ ಪಂಪಿನ ಕಾನೂನು ಸರಿ ಮಂದಿರ ಕಾನೂನು ದುಮ್ಮದ ಕಾನೂನು ದಾದೊಂಡು ಅವು ಮಂದಿರ ಅಂದ್ ಅವೇನ್ ಇತ್ತೆ ನನಾಡನ ಮಾಡಿಫೈ ಮನ್ಪುಲೆ ಅದ ಮುಕ್ಲಿಗೆ ಇತ್ತೆ ಪಂಪಿನ ಒಂಜಿ ಹಿಂದೂ ಸಮಾಜೋತ್ಸವ ಆಗ್ಬಿಡು ಆತಮಲ್ಲ ಲಕ್ಷಾಂತರ ಜನ ಸೇರಿರು ಅವಾಗ ಎಲ್ಲ ರಡ್ಡು ಬ್ಲೂಟೂತ್ ಸ್ಪೀಕರ್ ಬರ್ದು ಭಾಷಣ ಮಂತರ ಉಂಡಾ ಆತ 1,000 ಲಕ್ಷ ಜನಕ್ಕೆ ಓಕೆ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆಪುಂಡು ಲಕ್ಷಾಂತರ ಜನ ಸೇರು ಉರುಸ ಆಪುಂಡು ಅತ್ತರ ಮೋಂತಿ ಫೆಸ್ಟ್ ಅಂಚಿನ ಚರ್ಚ್ ಒಂದು ಆಪುಂಡು ಶಾಂತ ಮಾರಿ ಆಪುಂಡು ಅವಾಗ ಎಲ್ಲಿ ಸ್ಪೀಕರ್ ಪಾಡ್ನ 6 ಲಕ್ಷ ಜನ ಸೇರ್ನಾಗ ಆಗ್ಲಿಕ್ಕೆ ಏನುಂಡಾ ಮೋಡಿಫೈ ಇತ್ತೆ ಡಿಜೆ ಬ್ಯಾನ್ ಓಕೆ ಪಬ್ಲಿಕ್ ಜನಗಳು ನಲ್ಪೇರ ಆಯ್ಕೆ ಬ್ಯಾನ್ ಪಾಡ್ಲಿ ಎಂಗ್ಲಿಗೆ ದಾಲ ಎಂಗ್ಲಿಗೆ ಮಧ್ಯ ಮಧ್ಯ ಫಂಕ್ಷನ್ಸ್ ದಿಕ್ಕುಲು ಎಂಗ್ಲು ಹಾಲ್ ನಡಲ ಫಂಕ್ಷನ್ಸ್ ಮನ್ಪೋ ಎಂಗ್ಲು ತೊಂದರೆ ಎಂಗ್ಲು ಬೆನ್ಪಿನ ಇಂಚಲ ಬೆನ್ಪ ಎಂಗ್ಲು ಬೆನ್ಪಿನಕಲು ಸ್ಪೀಕರ್ ಸೌಂಡ್ ಸಿಸ್ಟಮ್ ಮಾಡ್ದಲ್ಲ ಪಾಡ್ದು ಇನ್ನು ಬೆನ್ನೊಂದಿಲ್ಲ ಮಾತಿರಲ್ಲ ಇನ್ನು ಐಕ್ಲ ಪೆಟ್ಟು ಪಾಡುವ ಬಂಡ ಒಂದು ಬಾರಿ ಮಲ್ಲ ತಪ್ಪತ್ತೆ ಕರೆಕ್ಟ್ ಇತ್ತ ಐಟ್ ಪರ್ಟಿಕ್ಯುಲರ್ ಮೆನ್ಷನ್ ಮಂದಿರಿ ಇಂಚ ಪನಗ ಒಂಜಿ ರಾತ್ರಿ 10 ಗಂಟೆ ಬೊಕ್ಕ ಯೂಸ್ ಮಲ್ಪೆರಜಿ ಬೊಕ್ಕೊಂಜಿ ಇಂಚ ಪನಗ ಮೆನ್ಷನ್ ಮಲ್ದಿನಿ ಡಿಜೆ ದಾಕಲ್ಲ ಡಿಜೆ ಮಾದರಿಯ ಸೌಂಡ್ ಸಿಸ್ಟಮ್ಗಳನ್ನ ಬಳಕೆ ಮಾಡುವಂತಿಲ್ಲ ಅಂತ ಪಾಡ್ದೇರೆ ಸೊ ಅಂಚ ದುಪ್ನಾಗ ಡಿಜೆ ಮಾದರಿಯ ಸೌಂಡ್ ಸಿಸ್ಟಮ್ಗಳ ಐತ ಅಲ್ಪೋಪುನ ಸೌಂಡ್ ಸಿಸ್ಟಮ್ಗಳ ದಾದ ಡಿಫ್ರೆನ್ಸ್ ಉಂಡು ಈ ಕ್ಲಾರಿಟಿ ಕೊರ್ಲಿ ದಯಪನಗ ಈ ಮಸ್ತ್ ಗೊಂದಲ ಉಂಡು ದಯಪನಗ ಅವಳು 8 ಡೆಸಿಬಲ್ ಪನಗ ಅವಳು 55 ಆವಡಿತ್ತನ 65 ಡೆಸಿಬಲ್ ಆವಡಿತ್ತನ ಆ ಒಂಜಿ ಪ್ಲೇಸ್ಡ್ ಇದಾದ ಮನ್ಪರ್ ಸರ್ ಅಕಲ ರೂಲ್ಸ್ ಇತ್ತಿರಿ 10 ಗಂಟೆ ಬೊಕ್ಕದ ಐತ್ ವಾಲ್ಯೂಮ್ ಸೌಂಡ್ ಆಫ್ ಅನ್ಪಡು ಓಕೆ 10 ಗಂಟೆ ಬಂದು ಮನ್ಪು ಗಂಡು ಬೊಕ್ಕ ಅಪ್ಪಡ ಮರನೆ 8 ಗಂಟೆಗೆ ದಾಯಿಗೆ ಉರೋಷ್ಟೋರ್ಬೆ ಮಕ್ಕಳು ಉಂಟಾಯಿರು ಓಕೆ ವೇಟ್ ಇತ್ತೆ 65 ಡೆಸಿಬಲ್ 55 ಡೆಸಿಬಲ್ ಅವು ಮಾತಾ ರೂಲ್ ಅಪ್ಲೈ ಆಪಿನ್ 10 ಗಂಟೆ ಬೊಕ್ಕನೆ ಅಂದ ಅಪ್ಪಡ ಮಕ್ಕಳು ದಾಯಿಗೆ ಉಂಟಾ ಇರತ್ತೆ ಉರೋಷ್ಟೋರ್ಬೆ ಮಕ್ಕಳು ದಾಯಿಗೆ ಉಂಟಾ ಇರು ಉರೋಷ್ಟೋರ್ಬೆ ಆವತ್ತಿನ ಓನ ಡಿಜೆ ಕಾರ್ಯಕ್ರಮ ಮತ್ತು ಆ ಜೋಕುಲ ಪಾಪ ಎಲ್ಲೆಲ್ಲ ಜೋಕುಲ ಆ ಮೇಕಪ್ ಮಾಡ್ದು ಮತ್ತೆ ನಲಿಪುರ ಸ್ಟೇಜ್ ನಲಿಪರ ಬೈದ ಜೋಕುಲ ಅವು ದೇವರಿಗೆ ಗೊತ್ತು ಭಕ್ತಿ ಗೀತೆ ನಲಿಪುರ ಅಥವಾ ಗಣಪತಿನ ಪದಕ್ಕೆ ನಲಿಪುರ ಏನೇ ಗೊತ್ತಿತ್ತು ಅಂದಪ್ಪ ಆ ಜೋಕುಲು ಯಕ್ಷಗಾನ ಮಂತ ನುಪ್ಪೇರ ಅಥವಾ ಭರತನಾಟ್ಯ ಮನ್ಪರ ಬತ್ತಿತ್ತರ ಆ ಜೋಕುಲು ಆ ಪಾಪ ಆ ಜೋಕುಲು ಅಕಲ ಕಲೆನ ಸೂಪರ ಬೈದ ವೇದಿಕೆಯನ್ನು ಮುಗ್ಗುಲು 6 ಗಂಟೆಗೆ ಬಂದು ಮನ್ಪೇರ ಬಂಡ ಎಂಚಿನ ವ್ಯವಸ್ಥೆ ಒಂದು ಅಪಂಡ ಇಲ್ಲ ದಿನ ನನ್ನ ಚೌತಿ ಬರ್ರಂಡು ನವರಾತ್ರಿ ಬರ್ರಂಡು ನನ್ನ ಎದ್ದು ಕಾರ್ಯಕ್ರಮ ಅವರುಂಡು ನನ್ನ ಡಿಸೆಂಬರ್ ಮುಟ್ಟ ಕಾರ್ಯಕ್ರಮ ಅವರ್ಪು ನನ್ನ ಮದುವೆಲ್ಲ ಶುರು ಆಗುಲು ಮಕ್ಕಳು ಇಂಚಿನ ಮಾತ ಅಪ್ಪನ ಮಕ್ಕಳಿಗೆ ತಾತ ತೆಜ್ಜಿ ಬಂದಾಂಡತೆ ಪೊಲೀಸ್ ಇಲಾಖೆಯಲ್ಲಿ ಒಂದು 10 ಗಂಟೆ ಇಡ್ಬೇಕು ಕಂಟ್ರೋಲ್ ಮನ್ಪರ ಆಪುಜಿ ಬಂದಾಂಡ 10 ಗಂಟೆ ಮುಟ್ಟ ಜನಕ್ಕೆ ಕಂಟ್ರೋಲ್ ಮನ್ಪರ ಆಪುಜಿ ಬಂದ ಬುಕ್ ಇಂಜಿನಿಯರ್ ಮಕ್ಕಳು ಮಾತ ಬಂದ ಮಂತದ್ದು ಕುಲ್ಲೋಲ್ಲ ಇಲ್ಲದುಲ್ಲಾಡೆ ಒರಿಯಾರ ಇಲ್ಲ ಪೊಲೀಸ್ ಆಗ್ಲಿ ಕುಲ್ಲಾದು ಏರ್ಲ ಇಲ್ಲದ ಬಿದೇ ಬರಂದಿಲ್ಲ ಕತಿ ಹೋಗ್ಲಿತ್ತೆ ಮಕ್ಕಳಿಗೆ ನಿಜ ದಯಮಾಡಿ ಅವಳು ಗೃಹ ಸಚಿವರು ಪನ್ಪೇರು ನಮ್ಮ ರಾಜ್ಯದ ಒಂದು ಡಿಸಿಎಂ ಪನ್ಪೇರು ನಮ್ಮ ರಾಜ್ಯದ ಡಿ.ಕೆ. ಶಿವಕುಮಾರ್ ಅಂದಪ್ಪ ಪೋರವಲ್ಲಿ ಮಾರ್ಗ ತಿರ್ಗರವಲ್ಲಿ ಅಂಚ ಮತ ರೂಲ್ಸ್ ಬಂತಲ್ಲ ಅಪ್ಪನ ಜನಕ್ಕೆ ಬಂದು ಸ್ವಾತಂತ್ರ್ಯ ಪನ್ಪಿನಜ್ಜ ಕರೆಕ್ಟ್ ಬ್ರಿಟಿಷರ್ ಸ್ವಾತಂತ್ರ್ಯ ಬರೀಬೇಕು ಮಕ್ಕಳು ಹೋಯ್ತು ಮೈದಾಂಡ್ ಸ್ವಾತಂತ್ರ್ಯ ಪಾರ್ದೇರ್ ಮೈದಾಂಡ್ ಅಂದು ಸೇಮ್ ಅವೇ ಬರ್ತೀನಿ ಇಲ್ಲಿ ಉರೋಷ್ಟೋರ ದಾದ ಸ್ಪೀಕರ್ ಬಾರ್ದಿತ್ತಾರ ಅವೇ ಸ್ಪೀಕರ್ ಬರೋದು ಸ್ವಾತಂತ್ರ್ಯೋತ್ಸವ ಜಿಲ್ಲಾಡಳಿತ ಬಾರ್ದಿತ್ತದು ಓಕೆ ಅಪ್ಪಗ ಅನ್ವಯ ಜೋ ಕಾನೂನುಲ್ಲ ಮಕ್ಕಳಿಗೆ ನಿಜ ಮಕ್ಕಳಿಗೆ ಇತ್ತೆ ಪ್ರಾಬ್ಲಮ್ ದಾದ ಬಂಡ ಇತ್ತೆ ಸೌಂಡ್ ಯೂನಿಯನ್ ದಾಖಲು ಸೇರ್ದು ಇಲ್ಲಿ ಎಂಗ್ಲು ಪಾಡು ಜನನ ಸೌಂಡ್ ಪಾಡು ಜನ ಬಂಡ ಮಕ್ಕಳು ದಾದ ಅನ್ಪೇರು ಬ್ಯಾಂಗ್ಳೂರದಲ್ಲಿ ಬೇರೆ ಕೇರಳದಲ್ಲಿ ತಮರ್ಪೇರು ಅಪ್ಪಡ ಮೂಲ ಬೆನ್ಪಿನ ಬಂಜಿಗೆ ಬೇಡ ಊರುಂಡದ ಕರೆಕ್ಟ್ ಇನ್ನು ಜಿಲ್ಲಾಡಳಿತ ಮರಳಿ ಪಂತ್ವೇರು ಸ್ವಾತಂತ್ರ್ಯೋತ್ಸವಕ್ಕೆ ಎಂಗ್ಲು ಪಾಡುಜ ಅಲ್ಲಿ ಪಂತ್ವೇರು ಅಲ್ಲ ಮಕ್ಕಳು ಆಪುಜಿ ಮಕ್ಕಳು ಜಿಲ್ಲಾಡಳಿತ ಬ್ಯಾಂಗ್ಳೂರದಲ್ಲಿ ಎಪ್ಪೇರು ಕೇರಳದಲ್ಲಿ ಎಪ್ಪೇರು ಅಥವಾ ಮೂಲತ ಬಂಜಿದ ಬಡಿ ಪೋಂಡತೆ ಮೂಲತ ಬೆಲ್ಪಿನಾಗಿ ವರ್ಷಗಟ್ಟಲೆ ಲೋನ್ ಕಟ್ಟೋಡು ಬೇಜಾರು ಆಪಿನ ಬಂದ ಉಂಡತೆ ಎಂಗ್ಲೆ ಮಸ್ತ್ ಬೇಜಾರು ಆಪಿಂದ ಅದ ಎಂಗ್ಲು ಸ್ಪೀಕರ್ಸ್ ಲೋನ್ ಪಾಡ್ದು ಸ್ಪೀಕರ್ ಒಂದು ಪಾಡುವ ಆ ಸ್ಪೀಕರ್ ಮಕ್ಕಳು ಸ್ಟೇಷನ್ ಜಿಪ್ಪೇರು ಅವು 5 ವರ್ಷ ಮಟ್ಟ ಬಿಡ್ತಾರೆ ಆಪುಜಿ ಕೋರ್ಟು ಲಾಯರ್ ಕೇಸು ಬಂದು ಆ ಮನದಲ್ಲಿ ಬೆಲ್ಪಿನ ಸಹಿತ ಲೋನ್ ಕಟ್ಟಲ್ ಎಪ್ಪಡಿ ಎಂಗುಲು ಮಕ್ಕಳು ಕೇಸ್ ಏರ ಮಿತ್ತ ಪಾಡೋಡು ಬರೀ ಬೆನ್ಪಿನ ಮಿತ್ತ ಪಾಡ್ನ ಆ ಆರ್ಗನೈಸರ್ ಇಲ್ಲ ರಾಯನ ಪದ್ಧತಿ ಕೇಸ್ ಪಾಡ್ನ ಓಕೆ ದಾಪನದಲ್ಲಿ ಎಗ್ಲು ಬಂದ ಮಂತಾಡ ಆರ್ಗನೈಸರ್ ಹಾಕ್ವಿ ಎಗ್ಲು ಬಂದ ಮಂತ ಜಿಡ ಪೊಲೀಸ್ ಹಾಕಲು ಹಾಕ್ವಿರು ಈ ವ್ಯವಸ್ಥೆದ ನಡುಟುಲ್ಲ ಎಂಗುಲು ಕರೆಕ್ಟ್ ಎಸ್ ಸರ್ ಇರು ಪಾತಿರ್ನ ನೂದೆಕ್ಕು ಸತ್ಯ ಅಂಡ್ ವ್ಯಾಲಿಡ್ ಪಾಯಿಂಟ್ ಆಲ್ಸೋ ಮಸ್ತ್ ವಿಚಾರ ನೀರು ಪಂಡರ್ ಅಂಡ್ ಅವ್ರು ಸೌಂಡ್ ಸಿಸ್ಟಮ್ ಟೆಸ್ಟ್ ಮಲ್ತೊಂತೇರು ಅವ್ರು ಯೂಸೇ ಆತಜಿ ಆಂಡಲ ದಾಯಿ ಕೋಣೇರು ಬರ್ಪಂಚಿನ ಪ್ರಶ್ನೆ
ಪರ್ಮಿಷನ್ ಅದ ತೊಂದರೆ ಐದು ಬೊಕ ಆ ಡೆಸಿಬಲ್ ಪನ್ಪುನಂಚಿನ ಒಂಜಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಉಪ್ಪುನು ಆಫ್ಟರ್ 10 o'clock ಬಟ್ ಸ್ಟಿಲ್ ದಾಯ್ ಕೋನೇರ್ ಪನ್ಪುನಂಚಿನ ಪ್ರಶ್ನೆ ಇಂಚ ಮಸ್ತ್ ಪ್ರಶ್ನೆ ಒಂಜಿ ಬೇಸಿಕ್ ನಾಲೆಜ್ ದಾದ ಬಂಡ ಮಾತ ದುಂಬು ತಕುಲು ದಾದ ಮಲ್ದೇರು ಅವೇನೇ ಇತ್ತೆ ಮನ್ಪುಲೆ ಬಂಡ ದಾದ ಬಂಡ ದುಂಬುದ ಕಾನೂನು ದಾದ ಉಂಡ ಅವೇನೇ ಇತ್ತೆಲ್ಲ ಕಾನೂನು ಕಲಪೆ ಬಂಡ ಇತ್ತೆಲ್ಲ ಮಾಡಿಫೈ ಮನ್ಪುಲೆ ಚುಂಚುರು ಅಂಡಲ್ಲ ಇತ್ತೆ ಪನ್ಪಿನಿ ಜನಕುಲು ದುಂಬು 100 ಜನ ಸೇರ್ನವಳು ಇನ್ನು ಸಾರಗಟ್ಲೆ ಜನ ಸೇರುವರು ಅಕ್ಲೆ ಇತ್ತೆ ಪನ್ಪಿನಿ ಒಂಜಿ ರೂಮುಡು ಒಂಜಿ ಟ್ಯೂಬ್ ಲೈಟ್ ಪಾಡ್ನ ಬುಲ್ಪಿ ಯಾವಜಿ ಬಂದ ಕುಡಿನಿ ಟ್ಯೂಬ್ ಲೈಟ್ ಪಾಡುವರು ಅಂಚನೆ ರೂಮ್ ಮಲ್ಲ ಇಲ್ಲಕ ಲೈಟ್ ಜಾಸ್ತಿ ಒಂದು ಹೋಗ್ಲಕನೆ ಸೌಂಡ್ ಸಿಸ್ಟಮ್ ಅಂಚನೆ ಜನಕುಲು ಸೇರ್ಲಕ ಸ್ಪೀಕರ್ಸ್ ಲಿಮಿಟೇಷನ್ ಜಾಸ್ತಿ ಒಂದು ಹೋಗ್ಬಿಡು ಅವು ಬೇಸಿಕ್ ನಾಲೆಜ್ ಒಂಜಿ. ಎಸ್ ಸರ್ ಥ್ಯಾಂಕ್ ಯು ಸರ್ ರೋಷನ್ ಸರ್ ಬಾರಿ ಎಡ್ಡೆ ಪಾತೆರ ಅಂಡ್ ವಿಚಾರದ ಅದು ಉಂಡ ಸತ್ಯ ಆಯ್ನ ವಿಚಾರ ಪಂತಾರೆ. ಥ್ಯಾಂಕ್ ಯು ಸೋ ಮಚ್ ರೋಷನ್ ರೊನಾಲ್ಡ್ ಅವರು. ರೋಷನ್ ರೊನಾಲ್ಡ್ ಪಾತೆರ ಗಂಭೀರ ವಿಷಯ ಪೊಯ್ಯೆ ಇಜ್ಜಿ ಕಲ್ಲಿಜ್ಜಿ ಬೆನಿಪಿನ ಒಂಜಿ ಸೈಕಲ್ ಇರ್ ಪನ್ಲಕ ಕರಪಳಿ ಪೊಯ್ಯೆ ಇಜ್ಜಿ ನಡ ಅಲ್ಪ ಹಾರ್ಡ್ವೇರ್ ದಕ್ಲೆ ಬೇರೆ ಕರೆಕ್ಟ್ ಸಿಮೆಂಟ್ ಇಜ್ಜಿ ಕರೆಕ್ಟ್ ಆ ರಾಡ್ ಅವಲ್ಲ ಪ್ರತಿಯೊಂದು ಬೇರೆ ಬಿಸ್ನೆಸ್ ಇಜ್ಜಿ ಬೆನ್ಪಿನಾಯಕ್ ಬೇಲೆ ಇಜ್ಜಿ ಬೆನ್ಪಿನಾಯಕ್ ಬೇಲೆ ಇಜ್ಜಿನ ಖರೀದಿ ಮನ್ಪುನಕ್ಲು ಇಜ್ಜಿ ಅಂದಪ್ಪ ಈ ಮೇಡ್ ಪರ್ಪಲ ಡಲ್ ಆಪುಂಡು ಅವಳು ಒಂಜಿ ಸರ್ಪಳಿ ಪೂರ ವ್ಯಾಪಾರ ಬದಿನ ಪ್ರತಿಯೊಂದು ಡಮಾರ್ ಪೋಂಡು ಅಂದ ಅವಳು ಡಿಸಿಎಂ ಪನ್ಪೇರೆ ಮೂಲು ಬ್ಯಾಂಗ್ಳೂರ್ ಮಾತ್ರ ಕ್ಲೋಸ್ ಆಪುಂಡು ಕ್ಲೋಸ್ ಆರ್ ದಾಲೆ ಪೊಯ್ಯೆಜ್ಜೆ ಅತ ಅವತ್ತಂದ ಕೂಡ ತುಲೆ ಇದಂದ ಡಿಜೆಲ ಬ್ಯಾನ್ ಆಡ ಓಕೆ ಅಂದ ಫ್ಯಾಕ್ಟ್ ಓಕೆ ಡಿಜೆಲ ಅವಸ್ಥೆಂಚಿನ ಬಂದಾಗ ಆಫ್ಟರ್ 10 o'clock ಆ ಡಿಸಿಬಲ್ ಪ್ರೈ ಅಪ್ಲೈ ಮಲ್ಪೋಡು ಬಟ್ ಸ್ಟಿಲ್ ಬಿಫೋರ್ ದಟ್ 6 o'clock ಗೆ ಇಂಚ ಮಲ್ತೇರ್ ಬಂದಾಗ ಇಟ್ಸ್ ರಿಯಲಿ ಶಾಕಿಂಗ್ ದಾದಾ ರೂಲ್ಸ್ ಇತ್ತು ದಾದಾ ವಿಚಾರ ಪಂಡದ ಶಾಕಿಂಗ್ ಬಹಳಷ್ಟು ಚರ್ಚೆ ಮಾಡಬೇಕಾಗಿರುವಂತಹ ಚರ್ಚೆಗೆ ಆಗ್ಬೇಕಾಗಿರುವಂತಹ ಘಟನೆ ಇದು. ಸೊ ಆಗಿದ್ದಾಗ ಇದರ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅಥವಾ ಈ ಘಟನೆ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಹಾಗಿದ್ದಾಗ ನಮ್ಮ ಹಕ್ಕುಗಳಿಗೋಸ್ಕರ ಆಗಿರುವಂತಹ ಘಟನೆಯ ಹಿಂದಿರುವಂತಹ ಸತ್ಯ ಏನು ಅನ್ನೋದರ ವಿಚಾರವಾಗಿ ಇವತ್ತು ನಾವು ಚರ್ಚೆನ ಮಾಡಿರುವಂಥದ್ದು. ಅಂಡ್ ಥ್ಯಾಂಕ್ ಯು ಬೋತ್ ಆಫ್ ಯು. ಲಾಸ್ಟ್ ರಿಯಾಕ್ಷನ್ ಸರ್, ರಡ್ಡ್ ಪಾತ್ರ ವೆರಿ ಶಾರ್ಟ್ ಅಂಡ್ ಸ್ವೀಟ್. ಎಸ್ ಸರ್, ಅದ ಒಂದು ಸಂದೀಪಣ್ಣ ಲಾಸ್ಟ್ ಎಸ್ ಸರ್, ಅವು ಬಿಡ್ಲೆ ಸರ್, ಅದನ್ನ ಬಿಟ್ಟು ಹಾಕಿ ಸರ್, ಅದನ್ನ ಬಿಟ್ಟು ಎಸ್ ಸರ್ ಈ ಒಂದು ವಿಚಾರ ಬಗ್ಗೆ ಕೊನೆಯದಾಗಿ ತಾವೇನು ಧಾರ್ಮಿಕ ವಿಚಾರ ಪೊಲೀಸ್ ಇಲಾಖೆ ಕಾರ್ಯಕ್ರಮ ಅಂತ ಪೋಪಿರು ಇನಿ ಮುಟ್ಟ ಅದೇ ವಿಚಾರ ಎಸ್ ಓಕೆ ಇಂಚಿನ ಒಂಜಿ ನಡೆ ಬಲ್ಲಿತ್ತಿನ ಅನ್ಪರ್ ಬೇಜಾರಾತ್ರ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್. ಇದು ಗಂಭೀರ ವಿಷಯ. ಇದನ್ನ ಜನಗಳು ಆಕ್ರೋಶ ಆಗಿದ್ದಾರೆ. ಇವಾಗ ಫೋನ್ ಕರೆಗಳಿಂದ ಗೊತ್ತಾಗ್ತದೆ ಜನಗಳು ಆಕ್ರೋಶ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಯಾವುದೇ ಧಕ್ಕೆ ಆಗಬೇಕು. ನಾಳೆ ಬಂದು ಓಡಿರಿ ಅಥವಾ ಗಣೇಶನ ಅಲ್ಲೇ ನಿಲ್ಸೋಗಿ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಕಳೆದ ಬಾರಿ ಗಣೇಶನನ್ನ ಪೊಲೀಸ್ ಸ್ಟೇಷನ್ ಇದರಲ್ಲಿ ವ್ಯಾನ್ ಅಲ್ಲಿ ಕೊಂಡೋಗಿದ್ದಾರೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ದೈವದ ಆರಾಧನೆಗಳು ಮತ್ತೆ ಗಗ್ಗರಿಟ್ಟಾಯ್ತಲ್ಲ, ನಾಳೆ ಬೆಳಿಗ್ಗೆ ಆನೆ ಕಟ್ಟಿದ್ರೆ ಆಯ್ತು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಇದು ಗಂಭೀರ ವಿಷಯ. ಇದು ಸಂಸ್ಕೃತಿಯ ವಿಚಾರಗಳಲ್ಲ, ಇದು ಧಾರ್ಮಿಕ ಭಾವನೆಗಳು. ಧಕ್ಕೆ ತರುವಂತ ಕೆಲಸವನ್ನ ಮಾಡಬೇಡಿ. ಇದನ್ನ ಎಲ್ಲ ರಾಜಕಾರಣಿಗಳು ಒಟ್ಟಾಗಿ ಕುಳಿತು ಏನದಕ್ಕೆ ತೀರ್ಮಾನ ಮಾಡಬೇಕು, ಅದೇನು ನಮಗೆ ಗೈಡ್ಲೈನ್ಸ್ ಕೊಡಬೇಕು, ಅದನ್ನು ಮಾಡಿ. ಬೇಕಾದಲ್ಲಿ ನಿಮಗೆ ಅವ್ರಿಗೆ ಏನಾದರೂ ಸಂಶಯ ಇದ್ರೆ, ಏನಾದ್ರು ಭಯೋತ್ಪಾದಕರ ದಾಳಿ ಏನಾದ್ರು ನಡೀತಾ ಅಂತ ಇದ್ರೆ ಅಥವಾ ಅದಕ್ಕಿಂತ ಇನ್ನಷ್ಟು ಪೊಲೀಸರನ್ನ ಹಾಕಲಿ, ಭದ್ರತೆಗಳನ್ನು ಕೊಡಲಿ, ತುಂಬ ಭದ್ರತೆಯನ್ನು ಕೊಡಲಿ. ಆದರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ರೀತಿಯಲ್ಲಿ ಬರುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಡಿ. ಜನಗಳು ಆಕ್ರೋಶ ಆಗುವ ರೀತಿಯಲ್ಲಿ ಮಾಡಬೇಡಿ. ಇದಕ್ಕೆ ಗೈಡ್ಲೈನ್ಸ್ ಮಾಡಿ ಮುಂದಿನ ದಿನ ಕಾರ್ಯಕ್ರಮಗಳಿಗೆ ಈ ರೀತಿ ಆಗದ ರೀತಿಯಲ್ಲಿ ಯಾವ ರೀತಿ ಕೊಡಬೇಕು ನೋಡಿ. 1 ಗಂಟೆಯಲ್ಲಿ 2 ಗಂಟೆ ಒಳಗೆ ಕಾರ್ಯಕ್ರಮ ಆದರೂ ಇಲ್ಲಿ ಏನು ಸಮಸ್ಯೆ ಇಲ್ಲ, ಯಾರು ಕಂಪ್ಲೇಂಟ್ ಮಾಡಲ್ಲ. ಅದು ಫೇಕ್ ಕಂಪ್ಲೇಂಟ್ ಆಗಿರ್ಬೋದು, ಫೋನ್ ಕಂಪ್ಲೇಂಟ್ ಅಲ್ಲ. ಬಂದವರು ಖುದ್ದ ಕಂಪ್ಲೇಂಟ್ ಕೊಡ್ಲಿ, ಯಾರು ಕೊಡುದಿಲ್ಲ ಇಲ್ಲಿ. ಯಾವ ಜಾತಿಯವನು ಕೊಡುದಿಲ್ಲ, ಯಾವ ಮತದವನು ಕೊಡುದಿಲ್ಲ. ಸಾಮರಸ್ಯ ಇದೆ ಆ ವಿಷಯದಲ್ಲಿ. ಎಲ್ಲರೂ ಕೂಡ ಬರ್ತಾರೆ. ದಸರಾ ಕಾರ್ಯಕ್ರಮ ನೋಡಿದ್ರೆ ಎಲ್ಲರೂ ಬರ್ತಾರೆ. ಹಾಗಾಗಿ ಇದನ್ನ ಧಕ್ಕೆ ತರುವಂತ ಇದನ್ನ ಮಾಡಬೇಡಿ, ಅವಕಾಶ ಕೊಡಿ ಅಂತ ನಾನು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಸದ್ಯ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅಂಡ್ ಸಾರಿ ಎಲ್ರಿಗೂ ಕೂಡ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಅದರ ಸಮಯದ ಭಾವ ತುಂಬಾನೇ ಇದೆ. ಹಾಗಿದ್ದಾಗ ತಮ್ಮೆಲ್ಲ ಕರೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಟೈಮ್ ಇಲ್ಲ. ಸೊ ಸಾರಿ ಫಾರ್ ದಟ್ ಆ ಒಂದು ವಿಚಾರಕ್ಕೆ. ಜೊತೆಗೆ ಈ ಒಂದು ವಿಚಾರದಿಂದ, ಈ ಒಂದು ಘಟನೆಯಿಂದ ನಮ್ಮ ಕರಾವಳಿ ಭಾಗದ ಮುಂದಿನ ಹಬ್ಬಗಳು ಏನು, ಸಾಲು ಹಬ್ಬಗಳ ಕಥೆ ಏನು ಅಂತ ಬಂದಾಗ ಇವತ್ತು ಧ್ವನಿಯನ್ನು ಎತ್ತಿದ್ದಾರೆ ಸದನದಲ್ಲಿ. ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಗೆ ನಮ್ಮ ಆಚರಣೆಗಳು, ನಮ್ಮ ಹಬ್ಬಗಳು, ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಆಚಾರ ವಿಚಾರಗಳ ಪ್ರಶ್ನೆ, ಸೊ ನಮ್ಮ ಬದುಕಿನ ಪ್ರಶ್ನೆ. ಸೊ ಹಾಗಿದ್ದಾಗ ಅದು ಅದೇ ರೀತಿ ಹೋಗಬೇಕು. ಅದಕ್ಕೆ ಕಡಿವಾಣ ಹಾಕುವಂಥದ್ದು ಸರಿಯಲ್ಲ. ಆದರೂ ಕೂಡ ಯಾವತ್ತೂ ಕೂಡ ಅದು ತಪ್ಪಾಗುತ್ತೆ ಅಂತ ಹೇಳ್ತಾ ಕಳಕಳಿಯ ವಿನಂತಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಿಮ್ಗಳ ಮೇಲೆ ಬಹಳಷ್ಟು ಗೌರವ ಇದೆ, ನಿಮ್ಗಳ ಕೆಲಸ ಕಾರ್ಯಗಳ ಮೇಲೆ ಬಹಳಷ್ಟು ನಮಗೆ ಹೆಮ್ಮೆ ಇದೆ. ನಮ್ಮ ಪೊಲೀಸ್ ಕಮಿಷನರ್ ಅವರು ಬಂದ ನಂತರ ಹೇಗಿತ್ತು ಮಂಗಳೂರು ಈ ಹಿಂದೆ
ಆದರೆ ಹೇಗೆ ಕಂಟ್ರೋಲ್ಗೆ ಬಂತು, ಎಷ್ಟು ಶಾಂತಿ ಸುವ್ಯವಸ್ಥೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ, ಹೆಮ್ಮೆ ಇದೆ ಆ ಒಂದು ವಿಚಾರದ ಬಗ್ಗೆ. ಯಾಕಂದರೆ ನಮ್ಮ ಮಂಗಳೂರು ಶಾಂತವಾಗಿದೆ, ನಮ್ಮ ಮಂಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆ ನಿಂತಿದೆ ಅಂತ ಬಂದಾಗ ಬಿಕಾಸ್ ಆಫ್ ಯು ಸರ್ ಆ್ಯಂಡ್ ಬಿಕಾಸ್ ಆಫ್ ಯುವರ್ ಡಿಪಾರ್ಟ್ಮೆಂಟ್. ಸೊ ಒಳ್ಳೆ ಕೆಲಸಗಳು ಆಗ್ತಾ ಇದೆ, ಒಳ್ಳೆ ಕೆಲಸಗಳನ್ನ ತಾವುಗಳು ಮಾಡ್ತಾ ಇದ್ರಿ, ಹೆಮ್ಮೆ ಇದೆ ತಮ್ಮಗಳ ಕೆಲಸಗಳ ಮೇಲೆ. ಅಟ್ ದ ಸೇಮ್ ಟೈಮ್ ನಮ್ಮ ಆಚರಣೆಗಳು ಅಂತ ಬಂದಾಗ ಕರಾವಳಿ ಭಾಗದ ಜನರು ಈ ಆಚರಣೆಗಳ ಮೇಲೆ, ಇಲ್ಲಿ ಕೋಲ, ನೇಮ, ಕಂಬಳ, ಆಟ, ಯಕ್ಷಗಾನ, ಜೊತೆಗೆ ಇಂಥ ಹಬ್ಬಗಳು, ಹುಲಿವೇಷ, ಕುಣಿತ, ಹೀಗೆ ಬಹಳಷ್ಟು ಸಾಂಸ್ಕೃತಿಕ ವೈವಿಧ್ಯತೆ ಇದೆ ನಮ್ಮ ಮಣ್ಣಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ತುಳುನಾಡಿನಲ್ಲಿ. ಸೊ ಹಾಗಿದ್ದಾಗ ಇದಕ್ಕೆ ಅವಕಾಶ ಕೊಡಿ, ಈ ಆಚರಣೆಗಳಿಗೆ, ನಂಬಿಕೆಗಳಿಗೆ ಅವಕಾಶ ಕೊಡಿ, ಬೆಲೆ ಕೊಡಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಸೊ ಇದಕ್ಕೆ ನಂಬಿಕೆಗಳಿಗೆ ಘಾಸಿ ಮಾಡುವಂತಹ, ಬೇಸರ ಮಾಡುವಂತಹ ಕೆಲಸಗಳು ಆಗದೇ ಇರಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಅಂತ ಕಳಕಳಿಯ ವಿನಂತಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು